ಸಿನಿಮಾಕ್ಕೆ ಬಹಳ ದೊಡ್ಡ ಮಟ್ಟಿನ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಹಾಗಾಗಿ ಈ ಸಿನಿಮಾದ ಎಲ್ಲ ಅಪ್ಡೇಟ್ಗಳನ್ನು ಮಾಧ್ಯಮದ ನಿಮ್ಮ ಮುಂದೆ, ಮಿತ್ರರ ಮುಂದೆ ಇಡೋದಕ್ಕೆ ಸಿನಿಮಾ ತಂಡ ಇಲ್ಲಿ ಜೊತೆಯಾಗಿ ಸೇರಿಕೊಂಡಿದೆ. ಸೊ ಹಾಗಾಗಿ ಅವರ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಕನ್ನಡ ಹಾಗೆ ತುಳು ಎರಡರಲ್ಲೂ ಮಾತಾಡ್ತಾ ಹೋಗ್ತೀವಿ. ಸಿನಿಮಾ ಕನ್ನಡದಲ್ಲಿದೆ, ತುಳುವಲ್ಲಿದೆ. ಸೊ ಹಾಗಾಗಿ ಎರಡರಲ್ಲೂ ಮಾತಾಡ್ತಾ ಸರ್ ಕೂಡ ಇಲ್ಲಿ ಜೊತೆಗಿದ್ದಾರೆ. ಸೊ ಹಾಗಾಗಿ ಅವರನ್ನ ಕೂಡ ನಾವು ಇವತ್ತು, ಅವರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಹೋಗಬೇಕು ಅಂತ ಎರಡೂ ಭಾಷೆಯಲ್ಲಿ ಮಾತಾಡ್ತಾ ಹೋಗೋಣ. ಸೊ ಒಟ್ಟು 1951ರಲ್ಲಿ ತುಳುಂಬದ್ದಕ್ಕೆ ಮೊದಲ ತುಳು ಸಿನಿಮಾ ಬಿಡುಗಡೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ 55 ವರ್ಷಗಳು ಕಳೆದು ಇದು 161ನೇ ಸಿನಿಮಾ ಅಂತ ದಾಖಲೆಗಳು ಹೇಳ್ತಾ ಇದೆ. ಸೊ ಹಾಗಾಗಿ ಟು ದ 161 ಸಿನಿಮಾ ಆಫ್ ತುಳು ಸಿನಿಮಾ ಇಂಡಸ್ಟ್ರಿ ನಾವು ಚಪ್ಪಾಳೆಯ ಸ್ವಾಗತವನ್ನು ಕೋರೋಣ. ನೀವು ಸ್ವಾಗತವನ್ನು ಕೋರಿದಾಗ ಅದು ಇನ್ನೂ ದೊಡ್ಡ ಮಟ್ಟಿನ ಸೌಂಡನ್ನು ಮಾಡುತ್ತೆ. ಈ ಸಿನಿಮಾದಲ್ಲಿ ನಮ್ಮ ತುಳು ಸಿನಿಮಾ ರಂಗ ಕಂಡಂತಹ ಎಲ್ಲ ದಿಗ್ಗಜರ ಜೊತೆಗೆ ಹೊಸ ಪ್ರತಿಭೆಗಳು ಕೂಡ ಜೊತೆಗೆ ಸೇರಿಕೊಂಡು ತುಳು ಹಾಗೆ ಕನ್ನಡದಲ್ಲಿ ಎಲ್ಲರನ್ನೂ ಮನೋರಂಜಿಸಬೇಕು, ನಗಿಸಬೇಕು ಅಂತ ಈ ಸಿನಿಮಾವನ್ನು ಇವರು ತಮ್ಮ ಮುಂದೆ ತರ್ತಾ ಇದ್ದಾರೆ. ಈ ಸಿನಿಮಾದ ಹೆಚ್ಚಿನ ಡೀಟೇಲ್ಸ್ಗಳನ್ನು ಸಿನಿಮಾ ತಂಡ ತಮ್ಮ ಮುಂದೆ ಹಂಚೋದಕ್ಕೆ ತಯಾರಾಗಿದ್ದಾರೆ. ಮೊದಲನೇದಾಗಿ ಎಲ್ಲರ ಗಮನ ಸೆಳೆಯುವಂತಹ ನಮ್ಮ ನಾಯಕ ನಟ ನಿತ್ಯಪ್ರಕಾಶ್ ಬಂಟ್ವಾಳ್. ಸೊ ನಮ್ಮ ನಿತ್ಯಪ್ರಕಾಶ್ ಬಂಟ್ವಾಳರಿಗೊಂದು ಜೋರ್ದ ಕೈತಾಟಿ ಬರಣ್ಣಿಕಲ್ನ ಪರವಾದ. ಸೊ ಎರಡನೇ ಶುರು ಮಲ್ಪುಗ ಫ್ರಮ್ ದ ಹೀರೋ ಆಫ್ ದ ಫಿಲ್ಮ್, ಫ್ರಮ್ ದ ಫೇಸ್ ಆಫ್ ದ ಫಿಲ್ಮ್. ಮಾತಿರೆಗಳ ನಮಸ್ಕಾರ. ಮೋಕೆದಿದ್ದು ಮಸ್ತ್ ಜನ ಬೈದಾರೆ, ಈತ್ ಜನ ಮೀಡಿಯಾದಾಗಲು ಬೈದಾರೆ. ಮಸ್ತ್ ಥ್ಯಾಂಕ್ಸ್ ದಯಪಂಡ ತೂನಾಗನೇ ಒಂಜಿ ಖುಷಿ ಆಪುಂಡು. ಈ ಜನ ಒಂಜಿ ಈತ್ ಎನರ್ಜಿ ಆದುಲ್ಲಾರು. ಸೊ ಫಸ್ಟ್ ಆಫ್ ಆಲ್ ಎನ್ನ ಒಂಜಿ ಥ್ಯಾಂಕ್ಸ್ ಕೊರಡಾಪುನಿ ನಾನು ಗಣೇಶ್ ಸರ್ಗೆ ಬೊಕ ಶಿಲ್ಪಾ ಮ್ಯಾಮ್ ದಯಪಂಡ ಒಂಜಿ ಗೋಲ್ಡನ್ ಮೂವೀಸ್ ನಮ್ಮ ಒಂಜಿ ತುಳು ಪಿಕ್ಚರ್ ಫಸ್ಟ್ ಟೈಮ್ ಮಲ್ತೊಂದುಲ್ಲೇರು. ಅಂಚನೆ ಈತ್ ಮಲ್ಲ ಒಂಜಿ ಬ್ಯಾನರ್ ತುಳು ಪಿಕ್ಚರ್ ಮಲ್ಪುನಾಗ ಒಂಜಿ ಆ ಒಂಜಿ ಎನರ್ಜಿ ನಮ್ಮ ಟೀಮ್ದನೇ ಎನರ್ಜಿ ಆದಿಪ್ಪಡು ಅತನೆಲ್ಲ ಎನ್ನಲ್ಲ ದಯಪಂಡ ಆ ಒಂಜಿ ಸೆಟ್ಟಡ್ ಮಾತೆರ್ಲ ಒಂಜಿ ಎಕ್ಸ್ಪೀರಿಯನ್ಸ್ದ ಆರ್ಟಿಸ್ಟ್ ನಾಕುಲು ಯಾನ್ ಒರಿ ಅವಳು ಪೊಸದ್ ಎನ್ನ ಡೆಬ್ಯೂ ಮೂವಿ. ಸೊ ಆ ಸೆಟ್ಟಿಗೆ ಮ್ಯಾಮ್ಲ ಡೈಲಿ ಬರೋದಿದ್ದೇವೆ. ಸೊ ಅದ್ನೆಲ್ಲ ಒಂಜಿ ಎನರ್ಜಿ ತೋನಾಗ ನಮಕ್ಲ ಒಂತೆ ಜಾಸ್ತಿ ಎನರ್ಜಿ ತಿಳ್ಕೊಂತಾರೆ. ಅವ್ರು ಒಂಜಿ ಖುಷಿ ಆಗುತ್ತೆ ಒಂಜಿ ವೈಬೇ ಒಂಜಿ ಬಾರಿ ಎಡ್ಡೆ ಇರ್ತದೆ ಆ ಟೈಮ್ಗೆ. ಸೊ ಅಂಚನೆ ಕಾಪಿಟರ್ ಸರ್ ಉಳ್ಳೇರು, ಮಂಜೂರ್ ಸರ್ ಉಳ್ಳೇರು, ನಮ್ಮ ಸಚಿನ್ ಅರ್ನಲ್ ಒಂಜಿ ಮಸ್ತ್ ಮನದಿಂಚ ನಮ್ಮ ಪ್ರಮೋಷನ್ ಒಂಜಿ ಆತ ಒಂಜಿ ಅರ್ನಲ್ ಒಂಜಿ ಎನರ್ಜಿ ಪಾಡ್ದು ವರ್ಕ್ ಮಾಡ್ದು ಬರಲೇರು. ಅಮೃತ ಅರ್ನಲ್ ಒಂಜಿ ಎಂಟರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೇವೆ. ಅದೇ ಮನೀಂದ್ರ ಸರ್ ಉಳ್ಳೇರು. ಇದೆಲ್ಲ ಮಾತೆಲ್ಲ ಸಪೋರ್ಟ್ ನಮ್ಮ ಟೀಮ್ದ ಇರ್ತಾರೆ. ನಾನಾತ್ ಗಣೇಶ್ ಎಲ್ಲ ಪಾತಿದ್ದಾರೆ, ಮ್ಯಾಮ್ಲ ಪಾತಿದ್ದಾರೆ. ಮಸ್ತ್ ಸಿನಿಮಾದ ಬಗ್ಗೆ ಆಗಲಿಲ್ಲ ಪಾತ್ರೆ ಉಂಟು. ಸೊ ಪಾತ್ರೆ ಅವಕಾಶ ಕೊಡಬೇಕು. ಥ್ಯಾಂಕ್ ಯು. ನಿಮ್ಮೆಲ್ಲ ಸ್ವಾಗತ. ತುಳು ಸಿನಿಮಾ ರಂಗ ಕಾರ್ದಿಯೊಂದು ತುಳು ಹಾಗೆ ಕನ್ನಡ ಸಿನಿಮಾಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹಲವಾರು ಸಿನಿಮಾಗಳು ತಮ್ಮ ಕಡೆಯಿಂದ ಮೂಡಿ ಬರಲಿ ಅಂತ ತಮ್ಗೆ ಆಶಿಸ್ತಾ, ಇಲ್ಲಿವರೆಗೆ ತುಳು ಸಿನಿಮಾಗಳು ಇಷ್ಟು ಯಶಸ್ಸನ್ನ ಕಂಡಿದೆ ಅಂತ ಅದಕ್ಕೆ ಅದರ ಹಿಂದಿರುವ ಕಾರಣ ನೋಡಕ್ ಹೋದ್ರೆ ಅದು ನಮ್ಮ ರಂಗಭೂಮಿ. ಹಲವಾರು ವರ್ಷಗಳಿಂದ ಸುಮಾರು ಬಂದಿದ್ದಾರೆ. ಐ ಥಿಂಕ್ ಇವತ್ತು ತುಳು ಸಿನಿಮಾ ರಂಗಕ್ಕೆ ಒಂದು ಭದ್ರವಾದ ಫೌಂಡೇಶನ್ ಇದೆ ಅಂತ ಹೇಳಿದ್ರು ಕೂಡ ಇಂತಹ ಕಲಾವಿದರು ಹಾಕಿಕೊಟ್ಟಂತಹ ಫೌಂಡೇಶನ್. ಅದರಲ್ಲಿ ಹಲವಾರು ಕಲಾವಿದರನ್ನ ತಯಾರು ಮಾಡಿ ಇವತ್ತು 60 ಅಧಿಕ ನಾಟಕಗಳನ್ನು, ಅದು ಯಶಸ್ವಿ ನಾಟಕಗಳನ್ನು ಬರೆದು ತಾವು ಮಾಡಿರುವಂತಹ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟು, ಬರೆದಿರುವ ಎಲ್ಲ ಹಾಡುಗಳಲ್ಲೂ ಕೂಡ ಒಳ್ಳೆಯ ಹಾಡುಗಳನ್ನು ಕೊಟ್ಟು, ಹಾಡಿರುವ ಹಾಡುಗಳಲ್ಲೂ ಕೂಡ ಒಳ್ಳೆಯ ಧ್ವನಿಯನ್ನ ಕೊಟ್ಟಂತಹ ವೇದಿಕೆಯ ಮತ್ತೋರ್ವ ಮೇರು ಕಲಾವಿದರು ತೆಲಿಕೆದ ಬಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಎಲ್ಲ ಸಿನಿಮಾಗಳಲ್ಲೂ ನಟನೆ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ತಾವು ಒಂದಷ್ಟು ಮಾತಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ತೊರಟು ಮಾತಾಡೋಡು ಕನ್ನಡ ಮಾತಾಡೋಡು ಒಂದು ಪಂಡ ಎಟ್ಟು ರೆಡ್ಡೆಟ್ಲ ಮಾತಾಡೋ ಮಿಕ್ಸ್ ಮಾತು ಗೋಲ್ಡನ್ ಸ್ಟಾರ್ ಪಂಡಿಗೊಡ್ಲೆ ಎಂದು ತುಳು ಚಿತ್ರರಂಗ ಗೊಂಜಿ ಸುವರ್ಣ ಯುಗ ಬೈದಿಲೆಕ್ಕಾತನು. ಹಿರಿಯರು ಒಂಜಿ ಫೌಂಡೇಶನ್ ಪಾಡ್ದು ಕೊಡ್ತಾರೆ ತುಳು ಚಿತ್ರರಂಗ, ತುಳು ಭಾಷೆಗೆ, ತುಳು ರಂಗಭೂಮಿಗೆ. ಅಂಚನೆ ತುಳು ಚಿತ್ರರಂಗ ನಿರಂತರವಾದ 151 ತುಳು ಸಿನಿಮಾವನ್ನು ಕೊರ್ತನು ಭಾರಿ ಭಂಗ ಬರ್ತದೆ. ತುಳು ಭಾಷೆಗೆ ಮಸ್ತ್ ಕೊಡುಗೆ ಕೊಡ್ತಿನಕ್ಲೇರು ಕೇಂಟೆಲ್ಲರ್ ಆವಡು ಐದು ಪಕ್ಕ ನಮ್ಮ ರಂಗಭೂಮಿಡು ಕೆಂತೂರು ದೊಡ್ಡನ ಶೆಟ್ರ್ ಸುರುಮಲ್ತಿನ ರಂಗ ಚಟುವಟಿಕೆ ಅಂಚೆ ನಿರಂತರವಾದ ತುಳು ಸಿನಿಮಾ, ತುಳು ಭಾಷೆ ಭಾರಿ ವೇಗಡು ಉಳಿಯೊಂದುಂಡು. ಐತೊಟ್ಟಿಗೂ ಒರಿಯರ್ದೊರಿ ಅಸಲ್ ಹಿಡ್ದು ಪಕ್ಕ ಕೊಡೊಂಜಿ ತುಳು ಚಿತ್ರರಂಗಗೊಂಜಿ ವೇಗ ತೆಕ್ಕನು ವಿಜಯ್ ಕುಮಾರ್ ಕೊಡೆಯಲ್ ಬೈಲ್ನ ಐದು ಪಕ್ಕ ತುಳು ಚಿತ್ರರಂಗ ಹಿಂದೆ ನೋಡಲಿಲ್ಲ ಸರ್. ಸಿನಿಮಾ ಬರ್ತಾ ಇದೆ ಭಾಳ ಒಂದು ಸುವರ್ಣ ಯುಗ. ಈಗ ಗೋಲ್ಡನ್ ಸ್ಟಾರ್ ಬಂದಿದ್ದಾರೆ ನಮ್ಮ ತುಳು ನಾಡಿಗೆ, ತುಳು ಭಾಷೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅವರ ಧರ್ಮಪತ್ನಿ ಶಿಲ್ಪಾ ಮ್ಯಾಮ್. ಮೊನ್ನೆಯಿಂದ
ಅವರನ್ನು ನೋಡುವಾಗ ಅವರು ನಮ್ಮೊಂದಿಗೆ ಒಂದು ಬೆರೆತ ರೀತಿ, ಕಲಾವಿದರನ್ನು ಪ್ರೀತಿಸಿದ ರೀತಿ, ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂಥ ಶ್ರಮ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ವಿಶೇಷವಾಗಿ ಮೇಡಮ್ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಯಾನೊಂದು ಅಭಿನಂದನೆ ಕೊರಪೆ ಮೇಡಮ್ ಇರೇ ದಯಪನ್ನಾಗ ಇಡೀ ತುಳು ಚಿತ್ರರಂಗನು ಒಂಜೇ ವೇದಿಕೆಗೆ ಇರ್ಕಂತಾರೆ. ಇಡೀ ತುಳು ಚಿತ್ರರಂಗನು ಭೇದ ಭಾವ ಇಜ್ಜಿ ಪ್ರತಿಯೊಂಜಿ ಕಲಾವಿದರಿಗೆ ಅವಕಾಶ ಕೊರೆಯಾರು, ಪ್ರತಿಯೊಂಜಿ ತಂತ್ರಜ್ಞರನ್ನೆತ್ತಾರೆ, ಪ್ರತಿಯೊಂಜಿ ನಾಯಕನಕ್ಲೆನ್ನೆತ್ತಾರೆ. ತುಳು ಭಾಷೆಗೆ ಭೇದ ಭಾವ ಇಜ್ಜಿಂದ ತೋಜ್ಪಾದ ಕೊರನಂಚಿನ ಚಿತ್ರ ನಮ್ಮ ಪಿಕ್ಚರ್ ಗೋಲ್ಡನ್ ಮೂವೀಸ್ದ ನಮ್ಮ ಪಿಕ್ಚರ್ ಬಂದು ಭಾರಿ ಹೆಮ್ಮೆಡು ಪನ್ಪೆ, ಭಾರಿ ಪೆರ್ಮೆಡು ಪನ್ಪೆ. ಐತೊಟ್ಟಿಗೂ ಈ ಸಿನಿಮಾದ ಒಂಜಿ ಎರಡರೆ ಗಂಟೆಗೆ ನಮ್ಮ ಸಂದೀಪ್ ನಿರ್ದೇಶನ, ಇಲ್ಲೇ ಪ್ರಾಯದ ಹುಡುಗಿ, ಈತ ಕಲಾವಿದರನ್ನು ಒಟ್ಟು ಮಲ್ತದ್ದು. ವಿಶೇಷವಾದ ನಮ್ಮ ನಾಯಕಿ ನಿತ್ಯ ಪ್ರಕಾಶ್ ಒಂಜಿ ಒಂಜಿ ಮುಗ್ಧ ಯುವಕೆ ಯಾನು ಯಾಪಲ ಪನ್ಪೆಯನು ಒಂಜಿ ಆತ್ಮಲ್ಲ ಇಲ್ಲದ ಬತ್ತನಲ್ಲ ಯಾನೊಂಜಿ ನಾಯಕಿ ಬಂದು ತೆರಿಯಂದಿ ಲೆಕ್ಕ ಆ್ಯಕ್ಟ್ ಮಲ್ದೇರು. ಯಾನು ಮಲ್ಲ ಇಲ್ಲದ ಹುಡುಗಿ ಹತ್ತು ಯಾನ್ ನಿಖಲ್ನಟ್ಟು ಯಾನ್ಲ ಒಂಜಿ ಕಲಾವಿದೆ ಬಂದು ಪ್ರತಿ ವರ್ಡಲ್ಲಕ್ಕೇನೊಂದು ಪತ್ತೊಂದು ಈ ಬೆಳವಣಿಗೆ ಭಾರಿ ಎಡ್ಡೆ ಬೆಳವಣಿಗೆ. ಅರೆಗೆ ಉಜ್ವಲ ಭವಿಷ್ಯ ದೇವರು ಕೊಡಲಿ, ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ನಿತ್ಯ ಪ್ರಕಾಶ್ ತುಳುನಾಡಿಗೆ ಒಂದು ನಾಯಕ ನಟ ಇನ್ನೊಬ್ಬರ ಸೇರ್ಪಡೆ ಆಗಿದೆ, ಭಾಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ಅಭಿನಯ ಮಾಡ್ತೀನ ಮಾತೆಲ್ಲ ಎಂಕ್ಲನೇ ಇಲ್ಲದ ಪಿಕ್ಚರಿಂದ ಕೆಲಸ ಮಲ್ದೇರು. ಎಂಕ್ಲನೇ ಇಲ್ಲದ ಪಿಕ್ಚರಿಂದ ಇನ್ನು ನಮ್ಮನೇ ಚಿತ್ರ ಇದು ಬೇರೆ ಚಿತ್ರ ಅಲ್ಲ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ಶಿಲ್ಪಾ ಮೇಡಮ್ ನಮಗೆ ಯಾವುದೇ ಕೊರತೆ ಇಲ್ಲದಾಗೆ ಸೆಟ್ಟಲ್ಲಿ ಇಡೀ ದಿವಸ ಇರ್ತಿದ್ರು ಪಾಪ. ಆಮೇಲೆ ಮರುದಿವಸದ ಹಾಡಿನ ಸೆಟ್ಟಿಗೆ ರಾತ್ರಿ ಅವರಿಗೆ ನಿದ್ರೆ ಇರಲಿಲ್ಲ. ಒಂದು 2 ದಿವಸ ನಾನು ನೋಡಿದ್ದೀನಿ. 2 ದಿವಸ ಅವರು ಟ್ರಾವೆಲಿಂಗ್ ಅಲ್ಲಿಂದ ಅಲ್ಲಿಗೆ ಭಾಳ ಕಷ್ಟಪಟ್ಟು ತುಳು ಭಾಷೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ಮಾಡಿದ್ದಾರೆ. ವೇದಿಕೆಯಲ್ಲಿ ತುಂಬ ಮಂದಿ ಇದ್ದಾರೆ. ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು. ಒಂದು ಗಣೇಶ್ ಸರ್ ಬಗ್ಗೆ ಹೇಳಲಿಕ್ಕೆ ಅದು ತುಂಬ ಇದೆ. ಅವರು ಅಜಾತ ಶತ್ರು, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಇದ್ದರೆ ಅದು ಗಣೇಶ್ ಸರ್. ಆಮೇಲೆ ನಮ್ಮ ರಮೇಶ್ ಅರವಿಂದ್ ಇದ್ದಾರೆ. ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಅವರನ್ನು ಭಾಳ ಹತ್ತಿರದಿಂದ ಬಂದವ ನಾನು. ಸರ್ ಬಗ್ಗೆ 2 ಮಾತಿಲ್ಲ. ಆ ನಗುವೇ ಅವರ ಉತ್ತರ, ಆ ನಗುವೇ ಅವರಲ್ಲಿ ನಮ್ಮನ್ನೆಲ್ಲರನ್ನು ಭಾಳ ಪ್ರೀತಿಯಿಂದ ಫಸ್ಟ್ ಡೇ ಮುಹೂರ್ತ ದಿವಸವೇ ನಮ್ಮನ್ನೆಲ್ಲ ನಗುವೆ ಭಾಳ ಸ್ವಾಗತ ಮಾಡಿದೆ, ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇಂಥ ಅವಕಾಶ ತುಳುನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ತುಳು ಭಾಷೆಗೆ, ನಮ್ಮ ಭಾಷೆಗೆ ನೀವು ಕೊಟ್ಟ ಒಂದು ಕೊಡುಗೆ ಇದು, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಸರ್. ಜೊತೆಗೆ ನಮ್ಮ ಮ್ಯೂಸಿಕ್ಗೆ ಭಾಳ ಎಲ್ಲ ಹಾಡುಗಳು ಹಿಟ್ಟಾಗಿವೆ, ಭಾಳ ಸಂತೋಷ. ಎಲ್ಲ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದೀವಿ ಸರ್. ಕಂಗ್ರ್ಯಾಚುಲೇಷನ್. ಜೊತೆಗೆ ನಮ್ಮನ್ನು ಸಹ ಕುಣಿಸಿದ್ದಾರೆ ಸರ್, ನಮ್ಮನ್ನು ಸಹ ಕುಣಿಸಿದರು. ಇದು ಕುಣಿಯುವ ದೇಹವೇ ಅಲ್ಲ ಇದು, ಆದರೂ ಕುಣಿದಿದ್ದೇವೆ ಅಂದರೆ ನಮ್ಮ ಸಿನಿಮಾ ರೆಡಿ 1 2 3 ಹಾಕಿ ಸರ್ ಜೊತೆ ಕುಣಿದಿದ್ದೇವೆ. ಎಲ್ಲರೂ ನವೀನ್ ಪಟೇಲ್ ಆಗಲಿ, ಅರವಿಂದ್ ಬೋಳರ್ ಆಗಲಿ, ಆಮೇಲೆ ನಮ್ಮ ಭೋಜಾ ಆಗಲಿ, ಮತ್ತು ಎಲ್ಲ ಕಲಾವಿದರು, ಇದರಲ್ಲಿ ಸೂಪ್ರಮ್ ಸೋದ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಪುಷ್ಪ ಆಗಲಿ, ಆಮೇಲೆ ದೀಪಕ್ ರೈ, ಯಾರಿಲ್ಲ ಅಂತಾರೆ, ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ಅದೊಂದು ವಿಶೇಷ. ಭಾಳ ಒಂದು ಒಗ್ಗಟ್ಟಿಲಿದ್ವಿ ಎಲ್ಲರೂ. ಆ ತಂಡ ಒಂದು ಒಗ್ಗಟ್ಟಿನ ತಂಡ ಆಗಿತ್ತು. ತುಂಬ ಮಂದಿ ಕಲಾವಿದರು, ಇಡೀ ಸೆಟ್ಟಲ್ಲಿ ತುಂಬ ಮಂದಿ ಕಲಾವಿದರು. ನಾನು ಮೊನ್ನೆ ಮುರಣಿ ಅನ್ಪನಂತೆ ಪ್ಯಾಕಪ್ ಆನಾಗ ಒಂಜಿ ಮಲ್ಲ ಕಾರ್ಖಾನೆ ಬಿಡ್ಲೆಕ್ಕ ಅಷ್ಟು ಮಂದಿ ಕಲಾವಿದರು ಹೋಗೋದು ಸರ್. ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಪತ್ರಕರ್ತ ಮಿತ್ರರು ಸರ್ ಯಾವಾಗಲೂ ತುಳು ಭಾಷೆಗೆ, ತುಳು ಕಲಾವಿದರಿಗೆ ಯಾವತ್ತೂ ಕಡಿಮೆ ಮಾಡಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಚಿತ್ರ ಆಗಲಿ, ಯಾರದೇ ಚಿತ್ರ ಆಗಲಿ, ಎಲ್ಲದಕ್ಕೂ ಅವರ ಪ್ರೋತ್ಸಾಹ ಇದ್ದರಿಂದಲೇ ತುಳು ರಂಗಭೂಮಿಗೆ ಅವ್ರದ್ದೊಂದು ದೊಡ್ಡ, ತುಳು ಚಿತ್ರರಂಗಕ್ಕೆ ಅವ್ರದ್ದೊಂದು ದೊಡ್ಡ ಕೊಡುಗೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೆ. ಈ ಸಿನಿಮಾ ಗೆಲ್ಲಿಸ್ಕೊಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಸರ್. ಅದರ ಜೊತೆ ತುಂಬ ಸಿನಿಮಾ ಸೆಟ್ ಆಗಿದೆ, ರೆಡಿ ಆಗಿದೆ. ಎಲ್ಲ ಸಿನಿಮಾಕ್ಕೂ ಇದೇ ರೀತಿಯ ಪ್ರೋತ್ಸಾಹ ಇರಲಿ. ನಿಮ್ಮೆಲ್ಲರ
ನಮ್ಮ ತುಳುನಾಡಿನ ಜನ ಒಳ್ಳೆಯ ಚಿತ್ರ ಕೊಟ್ಟರೆ ಖಂಡಿತ ಒಪ್ಕೋತಾರೆ, ಹಾಕ್ಕೋತಾರೆ. ಆದ್ದರಿಂದ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ. ಪಿಕ್ಚರ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ, ಎಲ್ಲರೂ ಬನ್ನಿ. ಮನೆಯಿಂದ ನಾನು ನಾಳೆ ನೋಡ್ತೇನೆ ಅಂತ ನೋಡ್ಬೇಡಿ, ಇವತ್ತೇ ನೋಡಿ ಬಂದ್ಬಿಡಿ 7 ತಾರೀಕಿಗೆ. ಥ್ಯಾಂಕ್ ಯು ಸರ್. ಹಾಗೆ ಮತ್ತೊಬ್ಬ ಕಲಾವಿದರು ಅವರು ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಬಂದ್ರೆ ನಮಗೆ ನಗುವನ್ನ ಉಣಬಡಿಸೋದ್ರಲ್ಲಿ ಅವರು ಯಾವತ್ತಿಗೂ ಫಸ್ಟ್ ಹ್ಯಾಂಡ್. ಸೊ ಅವರ ಸಹ ನಾಯಕ ಭೋಜರಾಜ್ ವಾಮಂಜೂರ್ ಸರ್ ವೇದಿಕೆಯಲ್ಲಿ ಈ ಪಿಕ್ಚರ್ ಸಿನಿಮಾದ ಬಗ್ಗೆ, ತಂಡದ ಬಗ್ಗೆ ಮಾಧ್ಯಮದಲ್ಲಿ ಗುಜರಾಟ್ ಪಾತ್ರಕ್ಕೆ ಏನಂತ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮದ ಮಿತ್ರರಿಗೂ ನಮಸ್ಕಾರ. ಪಿಕ್ಚರ್ ಅಂತ ಹೇಳಿದ್ರೆ ಈ ಟೈಟ್ಲಲ್ಲಿ ಏನೋ ಒಂಥರ ಅಟ್ರಾಕ್ಷನ್ ಇದೆ ಸರ್. ಯಾಕಂತ ಹೇಳಿದ್ರೆ ಫಿಲ್ಮು ಅಂತ ಕೆಲವರು ತುಂಬ ಜನ ಹೇಳ್ತಿದ್ದಾರೆ, ತುಂಬ ನಿರೀಕ್ಷೆ ಇದೆ ಜನಗಳಿಗೆ. ಪಿಕ್ಚರ್ ಯಾಕೆ ಬರ್ಬೋದು, ಪಿಕ್ಚರ್ ಏನಿದೆ ಇಡ್ಲಿಲ್ಲ. ಯಾವುದು ಪಿಕ್ಚರ್ ಯಾವುದು ಪಿಕ್ಚರ್ ಅಲ್ಲ ಮರ ಹೆಸರು ಅಂತಿದ್ದು, ಅದೇ ಫಿಲ್ಮ್ ಹೆಸರೇ ಪಿಕ್ಚರ್ ಅಂತ ತುಂಬ ಜನಗಳು ಇದನ್ನು ಕೇಳ್ತಾ ಇದ್ದಾರೆ. ಒಂಥರ ಸ್ಟಾರ್ಟಿಂಗಲ್ಲಿ ತುಂಬ ಅಟ್ರಾಕ್ಟಿವ್ ಪಿಕ್ಚರ್ ನಡೀತಾ ಇದೆ, ತುಂಬ ಖುಷಿ ಆಗುತ್ತೆ. ನಾವು ಸಕ್ಕಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಗುರುಗಳು ಹೇಳಿದಾಗೆ ಸಕ್ಕಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಜಾತ್ರೆಗೆ ಬಂದಂಥ ಖುಷಿ ನಮಗೆ. ಈ ಚಿತ್ರ ಅದ್ಭುತವಾಗಿ ಯಶಸ್ವಿಯಾಗಲಿ, ನಿಮ್ಮೆಲ್ಲರ ಆರೈಕೆ ಬೇಕಂತ ಹೇಳಿದ್ರೆ ನಾವು ಮೊದಲ ಸ್ಟೆಪ್ ಮುಂದೆ ಹೋಗಬೇಕು ಅಂತಾದರೆ ಪತ್ರಕರ್ತರು ಮಾಧ್ಯಮಿಕರು ತುಂಬ ಅಗತ್ಯ. ನಿಮ್ಮ ಸಪೋರ್ಟ್ ಇಲ್ಲ ಏನು ಮಾಡಲಿಕ್ಕೆ ಆಗಲ್ಲ. ನಮ್ಮಂಥ ಕಲಾವಿದರನ್ನು ಚಿತ್ರವನ್ನು ಬೆಳೆಸಿದವರು ನೀವು. ಆದ್ದರಿಂದ ದಯವಿಟ್ಟು ನಿಮ್ಮ ಸಹಕಾರ ಇರಲಿ, ನಮ್ಮ ಸಪೋರ್ಟ್ ಇರಲಿ. ಮೊದಲಾಗಿ ಗಣೇಶ್ ಅವರು ಮತ್ತು ಶಿವಕನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದರೆ ಕನ್ನಡದಲ್ಲೂ ಮಾಡ್ತಿದ್ದಂಥ ಗೋಲ್ಡನ್ ಸ್ಟಾರ್ ನಮ್ಗೆ ಏನೋ ಅಂತ ನಮ್ಮ ತುಳು ಭಾಷೆಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ, ಖುಷಿ ಆಗ್ತಾಯಿದ್ದಾರೆ. ನಮ್ಮ ಊರಿನ ಅಕ್ಕ ಶಿಲ್ಪ ಅಕ್ಕ ಕಲಾವಿದರು ಎಲ್ಲ ಕಲಾವಿದರು ತುಂಬ ಪ್ರೀತಿಯಿಂದ ನೋಡಿದವರು. ಇನ್ನಷ್ಟು ಈ ಸಂಸ್ಥೆ ಬೆಳೆಯಲಿ, ಎಲ್ಲ ತುಳು ಕನ್ನಡ ಚಿತ್ರಕ್ಕೆ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ ಸರ್. ಇನ್ನಷ್ಟು ತುಳು ರಂಗಭೂಮಿಯಲ್ಲಿ ಚಿತ್ರವನ್ನು ಮಾಡೋದಂತೆ ಆಗಲಿ ಅಂತ ಹೇಳ್ತಾ ತುಂಬ ಖುಷಿ ಆಗಿದೆ. ನಮಸ್ಕಾರಗಳು. ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ತುಳು ಭಾಷೆಯನ್ನು ಸರ್ವಧರ್ಮದ ಅಭಿಮಾನಿಗಳು ಇವರೆಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಚಿತ್ರವನ್ನು ನೋಡಿ ಆಶೀರ್ವದಿಸಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು ಭೋಜರಾಜ್ ವಾಮಂಜೂರ್ ಸರ್ಗೆ. ಹಾಗೆ ವೇದಿಕೆಯ ಮೇಲಿರುವಂತಹ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇರುವಂತಹ ಹಾಗೆ ಸೀರಿಯಲ್ಗಳ ಮುಖಾಂತರ ಹಲವಾರು ಜನರ ಮನೆ ಮಾತಾಗಿರುವಂತಹ ಅಮೃತ ವೇದಿಕೆಯಲ್ಲಿದ್ದಾರೆ. ಸೊ ಪಿಕ್ಚರ್ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಮಾತನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿಲ್ಪಾ ಮ್ಯಾಮ್ ಮತ್ತು ಗಣೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಷ್ಟು ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಚಿತ್ರರಂಗ ಅನ್ನೋದು ಒಂದು ದೊಡ್ಡ ಸಾಗರದ ಹಾಗೆ. ಅದರಲ್ಲಿ ನನ್ನಂಥ ಹುಡುಗಿಯರು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಬೇಕು ಅಂತ. ಸೊ ನಾನು ಇಷ್ಟು ಅದೃಷ್ಟ ಮಾಡಿದ್ದೀನ ಅಂತ ನಾನು ಹಲೋ ಸೊ ನಾನು ತುಂಬ ಲಕ್ಕಿ ಅಂತ ನನಗೆ ಎವ್ರಿ ಡೇ ಬೆಳಿಗ್ಗೆ ಹೇಳ್ಬೇಕಾದ್ರೆ ನನಗೆ ಅನಿಸ್ತಾ ಇರುತ್ತೆ. ದೇವರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಹೆಚ್ಚಾಗಿ ನಾನು ರಾಜ್ಬಿ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಈ ವೇದಿಕೆಯಲ್ಲಿ. ಯಾಕೆ ಅಂದರೆ ನನಗೆ ಅವರ ಒಂದು ಮೊಟ್ಟೆಯ ಕತೆ ಸಿನಿಮಾಗೆ ಅವ್ರು ನನ್ನನ್ನು ಆಯ್ಕೆ ಮಾಡಲಿಲ್ಲ ಅಂತಿದ್ದಿದ್ರೆ ನಾನು ಬಹುಶಃ ಇವತ್ತು ಇಷ್ಟೊಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಈ ವೇದಿಕೆಯಲ್ಲಿ ನಾನು ಕೂತಿರಲಿಲ್ಲ, ನಿಮ್ಮ ಎದುರುಗಡೆ ಕೂತ್ಕೊಳ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಅಷ್ಟು ದಿಗ್ಗಜರ ಒಟ್ಟಿಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕನಸಾಗಿತ್ತು, ಕನಸಾಗೆ ಉಳಿದೋಗುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ಅವ್ರ ಜೊತೆ ಆ್ಯಕ್ಟ್ ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ. ನಮ್ಮ ಸಿನಿಮಾದಲ್ಲಿ ನಾವೆಲ್ಲರೂ ಎವ್ರಿ ಡೇ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ಹ್ಯಾಪಿ ಅಂದರೆ ನಾವು ನಗದೇ ಇರೋವಂತಹ ಒಂದು ಯಾವ ಸೀನ್ ಕೂಡ ಇಲ್ಲ, ಅಷ್ಟು ಖುಷಿಯಿಂದ ಕೆಲಸ ಮಾಡಿದ್ದೀವಿ. ಆ್ಯಂಡ್ ನಾವು 2 ಪ್ರೀಮಿಯರ್ ಶೋಗಳಲ್ಲಿ ನೋಡಿದ್ವಿ, ಜನರೆಲ್ಲ ಇಷ್ಟಪಡ್ತಾ ಇದ್ದಾರೆ ನಮ್ಮ ಮೂವಿಯನ್ನು, ಅವ್ರು ಕೂಡ ನಗ್ತಾ ಇದ್ದಾರೆ. ಅದನ್ನು ನೋಡಿದಾಗ ಸಾರ್ಥಕ ಅಂತ ಅನ್ನಿಸ್ತು. ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಇಂಥ ಅವಕಾಶಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ತಮಗೂ ಕೂಡ ಆಲ್ ದಿ ಬೆಸ್ಟ್. ವೇದಿಕೆಯಲ್ಲಿ ಈ ಸಿನಿಮಾ ಇನ್ನೇನು
ಪ್ರೀಮಿಯರ್ ಶೋ ನಡೀತಾ ಇದೆ. 7ನೇ ತಾರೀಕಿಗೆ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಆದರೆ ಇಲ್ಲಿವರೆಗೂ ಪಿಕ್ಚರ್ ಸಿನಿಮಾದ ಒಂದಷ್ಟು ಸುದ್ದಿ ಇದ್ದರೆ ಅದು ಅದರ ಹಾಡುಗಳಿಂದ. ಆ ಹಾಡುಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜಸ್ಟ್ ಲೈಕ್ ಗಣೇಶ್ ಸರ್ ಅವರ ಸಿನಿಮಾಗಳು, ಅದರಲ್ಲಿ ಹಾಡುಗಳು ಎಲ್ಲವೂ ಸೂಪರ್ ಹಿಟ್ ಆಗುತ್ತೆ. ಇಲ್ಲೂ ಕೂಡ ಅದನ್ನು ಆ ಟ್ರೆಂಡ್ನ ಫಾಲೋ ಮಾಡಿದ್ದಾರೆ. ಸೊ ಸ್ಯಾಮ್ ವೇದಿಕೆಯಲ್ಲಿದ್ದಾರೆ. ಸ್ಯಾಮ್ವೆಲ್, ವಿ ವಾಂಟ್ ಯು ಟು ಸ್ಪೀಕ್ ನಾವು. ಯುವರ್ ಮ್ಯೂಸಿಕ್ ಹ್ಯಾಸ್ ಆಲ್ರೆಡಿ ಸ್ಪೋಕನ್. ವಿ ವಾಂಟ್ ಯು ಟು ಸ್ಪೀಕ್. ಸೊ ದಯವಿಟ್ಟು ಒಂದೆರಡು ಮಾತನಾಡಬೇಕು. ಓವರ್ ಟು ಯು. Good morning, everyone. First of all, I feel blessed sharing the stage with our dear Golden Star Ganesh sir, Devadas Kapiklet sir, Vamju sir, and everyone. My responsibility was to do songs and background score for this film, and I hope I met your expectations. And I thank you all for the warm welcome. I come from Kerala, and this is my second Tulu film. So I'm very happy. I'm very happy for the response. I'm very happy for the film. That's we have 4 songs, 2 love songs. And I'm very proud to introduce Shilpa ma'am as a playback singer. I'm very fortunate for that. That's it. Okay, thank you. Well, his music definitely speaks a large volume. So thank you very much for giving such wonderful songs to Tulu film industry. So that is Samuel Abi, the music director. ಅದರ ಜೊತೆಗೆ ಈ ಸಿನಿಮಾ ಇನ್ನು ಮುಂದಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಲಿಕ್ಕಿದೆ. MP Filmsನ ಮುನೀಂದ್ರ ಸರ್ ವೇದಿಕೆಯಲ್ಲಿದ್ದಾರೆ. ಅವ್ರು ಹೇಳಿದ್ರು ನೀವೇ ಇದನ್ನು ಹೇಳಬೇಡಿ ಅಂತ. ಬಹಳ ಖುಷಿ ಪಡ್ತಾರೆ ಎಲ್ಲರೂ ಇದನ್ನು ಕೇಳಿದರೆ. ಕನ್ನಡದಲ್ಲೂ ಸಿನಿಮಾ ಬಿಡುಗಡೆ ಆದಾಗ ಈ ಸಿನಿಮಾ ಬರೀ ಬೆಂಗಳೂರಲ್ಲೇ 50ಕ್ಕೂ ಅಧಿಕ ಸೆಂಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳೆಲ್ಲವಲ್ಲೂ ಕೂಡ. ಆ್ಯಂಡ್ ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಥಿಯೇಟರ್ಗಳಲ್ಲೂ ಕೂಡ ಕನ್ನಡದಲ್ಲಿ ಪಿಕ್ಚರ್ ಸಿನಿಮಾ ಇದೆ. ಆ್ಯಂಡ್ ತುಳುವಲ್ಲಿ ದಕ್ಷಿಣ ಕನ್ನಡ ಹಾಗೆ ನಾವು ಉಡುಪಿ ಜಿಲ್ಲೆಯವರು ಅಪ್ ಟು ಕುಂದಾಪುರದವರೆಗೆ ಈ ಸಿನಿಮಾವನ್ನು ತುಳುವಲ್ಲಿ ನೋಡ್ಬೋದಾಗಿದೆ. ತುಳುವಿನ ವಿತರಕರು ಸ್ಟೇಜ್ ಮೇಲೆ ಇದ್ದಾರೆ. ಸಚಿನ್, ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ನ ಸಚಿನ್ AS. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ತಾವು ಕೂಡ ಒಂದೆರಡು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮಸ್ತೆ ಮಾತಿರಲ್ಲ. ಯಾನ್ ತುಳುಟೆ ಪಾತಿರುವೆ. ನಾನು ಸ್ವಲ್ಪ ಜಾಸ್ತಿ ತುಳುವಲ್ಲಿ ಕಂಫರ್ಟೇಬಲ್ ಇದ್ದೀನಿ ಸರ್. ಸರ್ ಈಗ ಎಲ್ಲರೂ ಹೇಳಿದಾಗೇ ಗೋಲ್ಡನ್ ಮೂವೀಸ್ ಬ್ಯಾನರ್ ಬಂದ ನಂತರ ಒಂದು ಆರ್ಟಿಸ್ಟ್ ಅವರವರ ಒಪಿನಿಯನ್ ಕೊಟ್ಟರು, ಟೆಕ್ನಿಷಿಯನ್ಸ್ ಅವರ ಒಪಿನಿಯನ್ ಕೊಟ್ಟರು. ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಥವಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಗೋಲ್ಡನ್ ಮೂವೀಸ್ ತುಳು ಇಂಡಸ್ಟ್ರಿಗೆ ಎಂಟ್ರ್ ಆತನ್ ಪಂಡು ದಾಬಂಡ ತುಳುತು ಅಂಜಿ ಮಾರ್ಕೆಟ್ ಎಂಕ್ಲಿಗೆ ಮಲ್ಲ ಓಡು ಅದು ಮಲ್ಲ ಮನ್ಪೋಡು ಅದು ಏತ್ ಮಲ್ಲ ಉಂಡು ತೂಡು ಅಂದಾಂಡ ಎಂಕ್ಲಿಗೆ ಇಂಚಿನ ಕೊಲಾಬ್ರೇಷನ್ಸ್ ಮಸ್ತ್ ಹೆಲ್ಪ್ ಮನ್ಪುಂಡು. ಮ್ಯಾಮ್ ಬತ್ತಲೆಕ್ಕನೆ ಒಂದು ಜಾತ್ ವಿಷಯಲೇನು ಮುಲ್ಪದ ಮಾರ್ಕೆಟ್ ಹಿಡ್ದು ಆದ ಒಂದು ಓ ಜಾನರ್ ವರ್ಕ್ ಒಂದು ನೆತ್ತ ಬಗ್ಗೆ ಮಸ್ತ್ ಸ್ಟಡಿ ಮಂತದ್ದು ಮಾರ್ಕೆಟ್ ಬೈದೇರಿ. ನಾನು ಅರ್ನ ಫಸ್ಟ್ ಮೀಟಿಂಗ್ ದೊಟ್ಟಿಗೆ ಕುಲ್ಲ ಒಂದು ಜಾತ್ ಮುಲ್ಪ ಓ ಮೂವೀಸ್ ಏತ್ ಬಿಸ್ನೆಸ್ ಮಂದಿಂಡು ದಾದ ಮಂದಿಂಡು ಒಂದು ಜಾತ್ ನಾಲೆಜನ್ನು ಪತ್ತೊಂದಾರು ಬೈದೇರು. ಆ್ಯಂಡ್ ಒಂದು ಜಾತ್ ಅಕ್ಲಿನ ಕನೆಕ್ಷನ್ಸ್ ದಾದ ಉಂಡು. ಮೇ ಬಿ ಇದು ಆನೊಂದು ಆಡಿಯೋಗು ಆರ್ ಸಾಂಗ್ಸನ್ನು ಕೊಡ್ತಿರತ್ತೆ, ಬೇತೆ ಪ್ಲ್ಯಾಟ್ಫಾರ್ಮ್ಸ್ ಆದುಪ್ಪು ನೆತ್ತ ಬಗ್ಗೆ ಪೂರ ಡಿಸ್ಕಷನ್ಸ್ ಆವೊಂದುಂಡು. ಒಂದು ಪೂರ ಒಂಜಿ ಹೊಸ ಮಾರ್ಕೆಟ್ ತುಳು ಇಂಡಸ್ಟ್ರಿಗೆ ಒಂಜಿ ಹೊಸ ಮಾರ್ಕೆಟ್ ಎಂಕ್ಲೆಗ್ಲ ಕಲ್ಪೆರೆ ತಿಕ್ಕೊಂಡು ಒಂದು ಪನ್ನೋಲಿ ದಾಪನ ಹೊಸ ಪ್ರೊಡ್ಯೂಸರ್ಸ್ ನಮ್ಮ ಏಪಲ ತುಳುಟು ದಾದ ಪನ್ಪ ಹೊಸ ಪ್ರೊಡ್ಯೂಸರ್ಸ್ ಬರ್ಪೇರಿ ಇನ್ವೆಸ್ಟ್ಮೆಂಟ್ ಮನ್ಪೇರಿ. ಬಟ್ ಆಗ್ಲಿ ಗೊತ್ತುಪ್ಪುಜಿ ಯೂಶ್ವಲಿ ಓ ಪ್ರೊವಿಷನ್ ಉಂಡು OTT ದಾದು ಪುಂದು ಪೂರ ಗೊತ್ತುಪ್ಪುಜಿ. ಸೊ ಈ ಒಂಜಿ ವಿಷಯನ ಕನ್ಸಿಡ್ರೇಷನ್ ಮಾಡ್ಕೊಂಡಾಗ ಐ ಆಮ್ ವೆರಿ ಹ್ಯಾಪಿ ಗೋಲ್ಡನ್ ಮೂವೀಸ್ ಇನ್ನು ತುಳು ಇಂಡಸ್ಟ್ರಿಗೆ ಎಂಟ್ರ್ ಆತಂಡು. ಆ್ಯಂಡ್ ಇದು ಅಂಡ್ರಾಗ್ ಬನ್ಲೆಕ್ಕ ಒಂದು 50 ಸೆಂಟರ್ ಕನ್ನಡ ಅವೇ ರೀತಿ ತುಳುಟು 18 ಸೆಂಟರ್ಸ್ ರಿಲೀಸ್ ಆಪುಂಡು. ಓವರ್ 70-80 ಶೋಸ್ ಮೊಟ್ಟ ತುಳುಟು ಇನಿಷಿಯಲ್ ಸ್ಟೇಜ್ ಎತ್ತಿಕೊಂಡು. ಸೊ ಇದು ಶೋಸ್ ಕ್ಯಾರಿ ಆವೊಂದುಂಡನಾಗ ಅಲ್ಪ ರೆವೆನ್ಯೂಲ ಆಟೋಮೆಟಿಕ್ ಅದು ಜನ್ರೇಟ್ ಆಪುಂಡು. ಅವು ಭಾರಿ ಅಗತ್ಯ ಉಂಡು. ಈಚೆ ನಮ್ಮ ಏಪಲ ಪನ್ಪಿನ ತುಳು ಇಂಡಸ್ಟ್ರಿ ದಾದ ಬರ್ಪುಣಿಗೆ ದಾಲ ಬರ್ಪುಜಿ ಇಂದೇ ಟಾಕ್ಸ್ ಜಾಸ್ತಿ ಪೋಂದು ಉಪ್ಪುನು. ಸೊ ಒಂದು ಎಡ್ಡೆ ರೀತಿಯ ಬೆಳವಣಿಗೆ ಆವೊಂದುಂಡು. ಈ ಸಿನಿಮಾ ಒಂಜಿ ಎಡ್ಡೆ ಕಾಮಿಡಿ ಪ್ಯಾಟರ್ನ್ ಮ್ಯಾಮ್ ಒಂಜಿ ಬೇಸಿಕ್ ಲೈನ್ ದಾದೊಂಡು ತುಳುತ್ತ ಕಾಮಿಡಿ ಪನ್ಪನ ಒಂಜಿ ಬೇಸಿಕ್ ಲೈನ್ ದಾದೊಂಡು ಅವೇನು ಪಿಕ್ ಮಂದಿರು ಹೆಂಗೆ ಗೊತ್ತಿಪ್ಪಲೆಕ್ಕಡು ಸರ್ಲ ಸ್ಕ್ರಿಪ್ಟಿಗೆ ಸುಮಾರು ಇನ್ವಾಲ್ವ್ ಆತಿರು. ಇವನ್ ಗಣೇಶ್ ಸರ್ಲ ಸ್ಕ್ರಿಪ್ಟಿಗೆ ಇನ್ವಾಲ್ವ್ ಆದು ರೈತ ಇನಿಷಿಯೇಟ್ ದೆತ್ತು ಒಂದು ಕೊಂಜಾತ್ ಕರೆಕ್ಷನ್ಸ್ ಅದು ಪೂರ ಮಸ್ತ್ ಆರು ಇನ್ವಾಲ್ವ್ಮೆಂಟ್ ತೋಜಾದಿರು. ಸೊ ಹಿಂಗೆ ಮಸ್ತ್ ಖುಷಿ ಆವೊಂದು ನೆತ್ತ ವಿಷಯದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಳು ಇಂಡಸ್ಟ್ರಿಗೆ ನೀವು ಒಂದು ಒಳ್ಳೆ ಪ್ರಾಡಕ್ಟನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ನಂಗೆ ಖುಷಿ ಆಗ್ತಿದೆ. ನಿನ್ನೆ ತಾನೇ ಪುತ್ತೂರು ಪ್ರೀಮಿಯರ್ ಮುಗಿಸಿದ್ದೀವಿ. ಫಸ್ಟ್ ಹಾಫ್ ಆಗಿರ್ಬೋದು, ಸೆಕೆಂಡ್ ಹಾಫ್ ಆಗಿರ್ಬೋದು, ಜನರು ಅಷ್ಟು ಎಂಜಾಯ್ ಮಾಡಿದ್ದಾರೆ. ದೇ ವರ್ ಲಾಫಿಂಗ್.
ಸಾರಿ ಸರ್ ಅಂಚಪ್ಪನೊಂದು ಎರಡು ಪಾತ್ರ ಮುಗಿಪವೆ. ಥ್ಯಾಂಕ್ ಯು. ಎಸ್ ಸರ್. ಎಸ್. ಸೊ ಈ ಸಿನಿಮಾ ಸಚಿನ್ ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ನಮ್ಮ ದಕ್ಷಿಣ ಕನ್ನಡ ಅಂಚನೆ ಉಡುಪಿ ಜಿಲ್ಲೆಗೆ ವಿತರಕರಾದಲ್ಲೇರು ಅಂಚನೆ ಮನೇಂದ್ರ ಸರ್ MP ಫಿಲ್ಮ್ಸ್ ಕರ್ನಾಟಕ ರಾಜ್ಯದ ಬೇತೆ ಬೇತೆ ಭಾಗಗಾಲ ಡಿಸ್ಟ್ರಿಬ್ಯೂಟರ್ ಆದಲ್ಲೇರು. ಸೊ ಇತ್ತೆ ಸದ್ಯಕ್ಕೆ ಈತ್ ಪುರ್ತು ನಮ್ಮ ಕಾತ್ ಕುಲ್ದು ನನ್ನ ಚಿತ್ತಿನ ಮೂಮೆಂಟ್. ಸೊ ಅಡೆಗೆ ಬರ್ಕ ಐ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್. ನಾನು ಆಗಲೇ ಹೇಳಿದ ಹಾಗೆ 1971ರಲ್ಲಿ ಸಿನಿಮಾ ಶುರುವಾಯಿತು ತುಳುವಲ್ಲಿ. ಅದಕ್ಕಿಂತ ಮುಂಚೆ ನಾಟಕ ರಂಗ ಬಹಳ ಕೊಡುಗೆಗಳನ್ನು ಕೊಡ್ತಿದೆ, ಇಲ್ಲಿಗೂ ಇವತ್ತಿಗೂ ಕೊಡ್ತಾ ಇದೆ ಕೊಡುಗೆಗಳನ್ನು. ಆದರೆ ಈ ಸಿನಿಮಾ ರಂಗದ ಒಂದು 50 ವರ್ಷ ಕಂಪ್ಲೀಟ್ ಆಯಿತು, ಸುವರ್ಣ ಸಂಭ್ರಮವನ್ನು ಮಾಡಿದ್ವಿ. ಐ ಥಿಂಕ್ ಅದಾದಮೇಲೆ ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸಿನಿಮಾಗಳು ಬರ್ತಾ ಇರುವಂತಹ ಒಂದು ಹಂತದಲ್ಲೇ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೋಲ್ಡನ್ ಮೂವೀಸ್ ಅನ್ನುವಂಥ ಬ್ಯಾನರ್ ತುಳು ಸಿನಿಮಾ ರಂಗಕ್ಕೆ ಬರುತ್ತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರೆಸೆಂಟ್ಸ್ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ನಾವು ಎಲ್ಲರೂ ಕೂಡ ಹೇಳ್ಕೊಳ್ತೀವಿ, ಬಹಳ ಪ್ರೀತಿಯಿಂದ ಹೇಳ್ಕೊಳ್ತೀವಿ. ಸರ್ ಇಲ್ಲಿಗೆ ಬಂದು ಅವರು ಕೂಡ ಈ ಸಿನಿಮಾ ರಂಗದ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾರೆ ಅನ್ನೋದು. ಸೊ ಅಲ್ಲಿಂದ ಸಿನಿಮಾ ಶುರುವಾಗಿ ಸಿನಿಮಾದಲ್ಲಿರುವಂಥ ಕಲಾವಿದರು ಬಹುಶಃ ಎಲ್ಲ ತುಳು ಸಿನಿಮಾ ದಿಗ್ಗಜರು ಜೊತೆಗೆ ಒಂದು ಸಿನಿಮಾದಲ್ಲಿ ಒಂದು ಸ್ಕ್ರೀನಲ್ಲಿ ನಾವು ನೋಡ್ಬೋದು ಅಂತಾದರೆ ಅದಕ್ಕೆ ಒಂದು ಫಿಲ್ಮ್, ಅದು ಅಫ್ಕೋರ್ಸ್ ಪಿಕ್ಚರ್ ಆಗಿರುತ್ತೆ, ಅದರ ಪೋಸ್ಟರೇ ಹೇಳ್ತಾ ಇದೆ. ಸೊ ಅದೆಲ್ಲದೂ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ತುಳು ಸಿನಿಮಾದ ರಂಗದ ಮೇಲೆ ಬೇರೆಯವರ ಒಂದು ದೃಷ್ಟಿ ಬೀಳಬೇಕು ಅಂತಾದರೆ ಐ ಥಿಂಕ್ ದಟ್ ಈಸ್ ಬಿಕಾಸ್ ಗೋಲ್ಡನ್ ಮೂವೀಸ್ ಇಸ್ ಹಿಯರ್, ಬಿಕಾಸ್ ದೇ ಆರ್ ಹಿಯರ್. ತುಂಬ ಜನ ಇಲ್ಲಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಆಫ್ಟರ್ ದ್ಯಾಟ್ ಸಂತೋಷ್ ರೈ ಪಾತಾಜಿ ಸರ್ ಇದಕ್ಕೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋ ಸಿನಿಮಾಗಳನ್ನು ನಾವು ನೋಡಿದ್ರೆ ನಮಗೆ ಬಹಳ ಬೆರಗಾಗುತ್ತೆ. ಚಂದ್ರಶೇಖರ್ ಸರ್ ಇದರಲ್ಲಿ ಜೊತೆಗಿದ್ದಾರೆ. ಆ್ಯಂಡ್ ಜೆಸ್ಸಿ ಗಿಫ್ಟ್ ಸರ್ ಅನ್ನಂಥ ಒಂದು ಮೇರು ಗಾಯಕರು ತುಳುವಲ್ಲಿ ಹಾಡನ್ನು ಹಾಡ್ತಾರೆ. ಜಸ್ಕರಣ್ ಸಿಂಗ್ ಇದರಲ್ಲಿ ಹಾಡನ್ನು ಹಾಡ್ತಾರೆ. ಅದರ ಜೊತೆಗೆ ಶಿಲ್ಪಾ ಮ್ಯಾಮ್ ಕೂಡ ಒಂದು ಸ್ಪೆಷಲ್ ಸಾಂಗನ್ನು ನಮಗೋಸ್ಕರ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇನ್ನು ಮುಂದಕ್ಕೆ ಇದು ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ. ಬಹಳಷ್ಟು ಜನ ಈಗ ಎಲ್ಲರೂ ತುಳು ಪಿಕ್ಚರ್ ಅನ್ನೋದರ ಮೇಲೆ ಗಮನವನ್ನು ಇಟ್ಟಿದ್ದಾರೆ. ಸೊ ಐ ಥಿಂಕ್ ವಿ ನೀಡ್ ಟು ಥ್ಯಾಂಕ್ ಶಿಲ್ಪಾ ಗಣೇಶ್ ಮ್ಯಾಮ್. ಸರ್ ಹೇಳಿದ್ರು ತುಳು ಹೆಂಗೆ ಕೊಂತಂತೆ ಬರ್ಪುಣು ಅಂಚೆ ಅದು 6 ತುಳು ಪಾತೆರಲ್ಲ 6 ತುಳು ಸಿನಿಮಾದ ಒಂದು ಭಾಗ ಆಯರ್ಲ ಅಂಚೆನೆ ಇಡೆಗೆ ಬರಲ್ಲ ಕಾರಣ ಮ್ಯಾಮ್. ಸೊ ಅರೆಗೆ ಎಂಕುಲ್ ಥ್ಯಾಂಕ್ಸ್ ಪನ್ನೊಂದು ಈ ಸಿನಿಮಾದ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಮೇಡಮ್ ಅವರಿಗೆ ನಾನು ಮೈಕ್ನ ಕೊಡ್ತಾ ಇದ್ದೀನಿ. ಸೊ ಈ ಸಿನಿಮಾದ ಬಗ್ಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಮಾತೆರೆಗ್ಲೆಯನ್ನು ಉಡಲ್ದಿಂಜನ ಸೋಲ್ಮೇಲು 1.5 ವರ್ಷದ ಹಿಂದೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಅಂತ ಶುರುವಾಯಿತು. ಈ ಶುಕ್ರವಾರ ರಿಲೀಸ್ಗೆ ರೆಡಿ ಇದೆ ನನ್ನ ಸಿನಿಮಾ. ಆ ಇಡೀ ಜರ್ನಿ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ ಯಾನ್ ಎಂದಿನೇಜಿ ಐ ಥಿಂಕ್ ನಾನು ಮಿಕ್ಸ್ ಮಾಡಿ ಮಾತಾಡ್ತೀನಿ ತುಳು ಮತ್ತು ಕನ್ನಡದಲ್ಲಿ. ಯಾನ್ ಎಂದಿನ ಹೆಜ್ಜೆ ಈತ್ ಮಾತ ಒಂಜಿ ಈತ್ ಶೋಕುದ ಈತ್ ಒಂಜಿ ಪೊರ್ಲುದ ವೆಲ್ಕಮ್ ಎಂಕ್ ತಿಕ್ಕೊಂಡು ಬಂದು ಸ್ಟಾರ್ಟ್ ಮಲ್ತಿನ ಒಂಜಿ ಟೈಮ್ ಹಿಡ್ದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಬಂದು ಎಂಕ್ಲು ಸ್ಟಾರ್ಟ್ ಮಲ್ತೀನಿ. ಚಿಕ್ಕದಾಗ ಆಗುತ್ತೆ ಹೀಗೆ ಒಂದು ತುಳು ಮಾರ್ಕೆಟಿಗೆ ನಮಗೆ ಯಾವ ಥರದ ಸಬ್ಜೆಕ್ಟ್ ಬೇಕು. ಇಲ್ಲಿ ಜನ ಇಷ್ಟಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್, ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ಮದು ಪುತ್ತೂರು ಮತ್ತು ಮೊನ್ನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನಾನು ಎಷ್ಟು ಅಂದರೆ ನಾನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನ ನಗ್ತಿರೋದು, ಖುಷಿ ಪಡ್ತಿರೋದು ನಂಗೆ ಬಹಳ ಅಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನಸಿಟ್ಕೊಂಡು ಬಂದೋ ನೆನ್ನೆ ಅಂತೂ ನನಸಾಗೋಯ್ತು ಆ ಕನಸು ನಂದು. ಇಂಚ ಬೊಕ ಎಂಕ್ಲು ಸ್ಟಾರ್ಟ್ ಮಲ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಲ್ಪಗ ಬಂದು ಮಾತ ಆರ್ಟಿಸ್ಟ್ಲ ಇತ್ತೆ ರೈಟ್ ಅವು ಮಲ್ಲ ಸರ್ ಪಾಲ ಎಂಕ ತಮಾಷೆ ಮಲ್ತೊಂದು ಉಪ್ಪೇರು ಕಾಪಿ ಕಡ್ ಸರ್ ಕಾರ್ಖಾನೆ ಬಿಟ್ಟಂಗಾಗಿದೆ ಅಂತ. ಸತ್ಯಗೂ ಹಾಗೆ ಆಗ್ತಾಯಿತ್ತು ನಮಗೆ. ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು. ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್ಟು. ಥ್ಯಾಂಕ್ ಯು ಸರ್. ನಾನು ಇಲ್ಲಿ ಪಿಕ್ಚರ್ ಅಂತ ಮುಗಿಸಿದ ಮೇಲೆ ಅದರ ಪ್ರಚಾರ ಒಂದು ದೊಡ್ಡ ಭಾಗ. ನಾನು ಇಲ್ಲಿ ಬಂದಾಗ ಹೇಗಪ್ಪ ಇಲ್ಲಿ ಯಾವ ರೀತಿ ನಾನು ಪ್ರಚಾರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದ್ದಾರೆ, ಯಾರು ಬರ್ತಾರೆ, ಹೇಗೆ ಅಂತ ಹೇಳಿಬಿಟ್ಟು
ಆ ಒಂದು ವಿಷಯದಲ್ಲೂ ಕೂಡ ನನಗೊಂದು ಸಿಕ್ಕಿರೋ ಸಪೋರ್ಟು ಕಾಪಿಕಾಡ್ ಸರ್ ಆಗಲಿ, ವಾಮಂಜೂರ್ ಸರ್ ಆಗಲಿ, ಪುಷ್ಪರಾಜ್ ಸರ್ ಆಗಲಿ, ಪ್ರತಿಯೊಬ್ಬರು ಬಂದುಬಿಟ್ಟು ನನಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಬನ್ನಿ ನಿಮ್ಗೆ ಎಲ್ಲಿ ಹೋಗಬೇಕು ನಾವು ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲೆಲ್ಲೋ ಊರ ಕಡೆ ಎಲ್ಲ ಬೆಳಿಗ್ಗಿಂದ ಸಂಜೆ ತನಕ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು, ದುಡಿತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾನ್ ಈ ಸ್ಟೇಜ್ದ ಮೆತ್ತಿರೆಗೆ ಪನೋಡೆ ವಾಮಂಜೂರ್ ಸರ್ ಥ್ಯಾಂಕ್ ಯು. ಮಸ್ತ್ ಪಂಡ ಯಾನ್ ಎಕ್ಸ್ಪೆಕ್ಟೇ ಮಲ್ತಿಜಿ ಈತೆ ಎಂಕ್ ಸಪೋರ್ಟ್ ಮಲ್ಪೇರು ಪಂದು ಬೊಕ್ಕ ನಿತ್ಯ ಅಲ್ಲ ಅಫ್ಕೋರ್ಸ್ ಒಂಜಿ ಹೀರೋ ಆದಿ ಜಸ್ಟ್ ಹೀರೋ ಆದಿತ್ತಿಜೇರು ಎಂಕ್ಲೆನ ಫಿಲ್ಮ್ಡು ಮಾತ ಕೆಲಸ ಎಲ್ಲ ಮಲ್ತೊಂದಿತ್ತೇರೆ. ಯಾನ್ ಅಲ್ಪ ಬ್ಯಾಂಗ್ಳೂರು ಕುಲ್ಲೊಂದು ಮುಲ್ಪ ತೂವನ್ರೆ ಏರ್ಲ ಇತ್ತಿಜೇರ್ ಬಂದು ನಿತ್ಯ ನಮಿತ್ತೆ ಮಾತ ಪ್ರೆಷರ್ ಪಾಡೊಂದಿತ್ತೆ ಅವು ಮಲ್ಪಲೆ ಎಡಿಟಿಂಗ್ ಹಿಡಿದು ಪತ್ತೊಂದು ಶೂಟಿಂಗ್ ಟೈಮ್ಲ ಅಂಚನೆ ಲೊಕೇಶನ್ ಆವಡು ಬೇತೆ ಮಾತ ಎಂಕ್ಲೆಗೆ ದಾದ ಅರೇಂಜ್ಮೆಂಟ್ಸ್ ಮಾತೆಲ್ಲ ವಿಷಯಟ್ಲ ಅರೇಂಜ್ಮೆಂಟ್ಗೆ ಮಾತ ಇನ್ವಾಲ್ವ್ ಆದ ಕೆಲಸ ಮಲ್ದೇರು. ಅರ್ನ ಪಪ್ಪಲ ಹರಿಕೃಷ್ಣ ಬಂಟ್ವಾಳ್ ಸರ್ ಮಸ್ತ್ ಹೆಲ್ಪ್ ಮಲ್ತೇರು ಎಂಕ್ಲೆಗೆ ಪ್ರಚಾರದ ಟೈಮ್ ಆಡು ಮಾತ ಕಡೆಗೆ ತೊಂದು ಪೊಪ್ಪುನ ಎಂಕ್ಲೆನ ಮಾತೆಲ್ಲ ಮೀಟ್ ಮಲ್ಪ ಅವನ ಮಸ್ತ್ ಹೆಲ್ಪ್ ಮಲ್ತೇರು. ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಆಲ್ಸೋ. ಆ್ಯಂಡ್ ಅಮೃತ ಪಾಪ ಆರು ಸೀರಿಯಲ್ ಮಲ್ಪುನು ಅಲ್ಪ ಬ್ಯಾಂಗ್ಳೂರು ಏತ್ ಕಷ್ಟ 25 ದಿನ ತಿಂಗಳೋಡು ಸೀರಿಯಲ್ ಉಪ್ಪುಂಡು. ಅವೇನು ಮಾತಾಡ್ಬಿಡ್ದು ಒಂಜು ತಿಂಗಳಿಲ್ಲ ಮ್ಯಾಮ್ ನಾನು ಇವತ್ತು ಈ ತಿಂಗಳಿಡೀ ನಾನು ಶೂಟಿಂಗ್ ಮಾಡಲ್ಲ, ನಾನು ಪಿಕ್ಚರ್ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀನಿ ಬಂದು 6 ಎಂಕ್ಳಿಗೋಸ್ಕರ ಬೈದೇರು. ಥ್ಯಾಂಕ್ ಯು ಮಾತೆರೆಗ್ಲ. ಆ್ಯಂಡ್ ಅಫ್ಕೋರ್ಸ್ ಗಣೇಶ್ ಆರನ್ನ ಸಪೋರ್ಟ್ ಇಜ್ಜಂದು ಯಾನು ದಾದಲ ಮಲ್ಪರೆ ಸಾಧ್ಯ ಇತ್ತೀಚೆ ಬಿಕಾಸ್ ಯಾನು ಫಸ್ಟ್ ಆರೆಗೆ ಪನ್ನಾಗ ಐ ವಾಂಟ್ ಟು ಡೂ ದಿಸ್ ತುಳು ಸಿನಿಮಾ ಬಂದು ಆರು ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗಿಷ್ಟ ಇದೆಯಾ, ಹೋಗಿ ಮಾಡು ಬಂದಿತ್ತೇರೆ ಎಂಕ್ ಅಲ್ತಿಡ್ದು ಜಸ್ಟ್ ಎನ್ನನ್ನು ಕಡಬುಡುನತ್ತು ಎವ್ರಿ ಮೊಮೆಂಟ್ ಎಂಕೊಂಜಿ ಸಪೋರ್ಟ್ ಮಲ್ತೇರು. ಸ್ಕ್ರಿಪ್ಟ್ ಆವಡು ಸಂದೀಪ್ ಸ್ಕ್ರಿಪ್ಟ್ ಪದೊಂದು ಬೈದಿನ ಪಗ ಕುಲೊಂದು 4 ದಿನ ಮಾತ ಕರೆಕ್ಷನ್ಸ್ ಇನಿ ದಾದ ತೋಜೊಂದು ಎಂಕ್ಲೆಗೆ ಸಿನಿಮಾ ಇಟ್ ಈಸ್ ಐ ಕ್ಯಾನ್ ಗಿವ್ 80% credit to him Panoliano. Director of course is definitely a major part, but Mata editing major I think I would give credit to our details and mulkorre apu jetete changes reshoot malpadi etete mata malder pand he is definitely the reason arena involvement are ite bandini enk ee pondula cinema malpare ಪಿಕ್ಚರ್ಗೆ ಎಂದುಂಡ ಇಜ್ಜ ಗೊತ್ತಿಜ್ಜಿ ಎಂಕ್ ಬಟ್ ಏರೆಗ್ಲ ಬೇಜಾರು ಮಲ್ಪೊಡ್ಚಿ ಓ ಆರ್ಟಿಸ್ಟಿಗ್ಲ ಒಂಜಿ ಬೇಜಾರು ಆಪುಲಕ ಮಲ್ತು ಬರೋಚಿ. ಗೋಲ್ಡನ್ ಮೂವೀಸ್ ಪಂಡೆಂಕ್ಲೆನ ಸಂಸ್ಥೆಗೆ ಒಂಜಿ ಪುದಾರುಂಡು ಮಾತೆರ್ಲ ಒಂಜಿ ಶೋಕುಡು ಒಂಜಿ ಪೊರ್ಲುಡು ಮಾತೆರ್ಲ ಶೋಕುಡು ಟ್ರೀಟ್ ಮಲ್ತದಿ ಬರೋಡು ಅವು ಎಂಕ್ಲಿಗೆ ಇಂಪಾರ್ಟೆಂಟ್ ಆಪುಂಡು ಬಂದು. ಸೊ ದಟ್ ಅದನ್ನೊಂದು ಇಟ್ಕೊಂಡು ಎಲ್ಲರನ್ನೂ ಪ್ರೀತಿಯಲ್ಲಿ ನೋಡ್ಕೊ, ಯಾರಿಗೂ ಬೇಜಾರಾಗ್ದಿದ್ದಂಗೆ ನೋಡ್ಕೊ ನೀನು ಅಂತ ಹೇಳಿಬಿಟ್ಟು ಆ ಹೆಸರು ಉಳಿಸ್ಕೊಂಡು ಬಾ ಬೆಂಗಳೂರಿಗೆ ನೀನು ಅಂತ ಹೇಳಿದರು ನನಗೆ. ಅದನ್ನೆಲ್ಲೋ ನಾನು ಆ ಮಟ್ಟವನ್ನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಸರ್. ಅಲ್ಲೂ ರೆಕ್ಸಕ್ಕೆ ಶುರು ಮಾಡ್ತಾನೆ ನೋಡಿ, ನನಗೆ ಶುರು ಮಾಡಿದ್ರು. ಸೊ ಯಾ ಬೊಕ್ಕ ಇಡೇಗೆ ಬತ್ತಿ ಬೊಕ್ಕ ಪ್ರಚಾರ ಸ್ಟಾರ್ಟ್ ಅಂಡ್ ಟೀಮ್ ಪಂದ್ಯನ ಎಂಕ್ಲೆನ ಓ ಟೀಮ್ ಪಂದ್ಯ ಯಾನ ಬೊಕ್ಕ ಸಚಿನ್ ಬತ್ತೇರು ಸಚಿನ್ ಪ್ರಜ್ವಲ್ ಮಾತ ಒಟ್ಟಿಗೆ ಸೇರಿದೆ ರೋಹಿತ್ ಕಟಿಂಗ್ ಮೀಡಿಯಾದ ರೋಹಿತ್ ಮಾತೆಲ್ಲ ಒಟ್ಟಿಗೆ ಸೇರಿದು ಯುವಿಕಾ ಎಂಕ್ಲು ಮಾತ ಎವ್ರಿ ಡೇ ಡಿಸ್ಕಷನ್ ಮಾತ ಶುರು ಮಲ್ಪರೆ ಮಲ್ತ ಒಂಜೊಂಜಿ ಟೀಮ್ ಮಲ್ಲ ಟೀಮ್ ಅವಂದೇ ಪೋಂಡೆಂಕ್ಲೆಗ್ ಪಂಡ ಈ ಒಂಜಿ ಸಪೋರ್ಟ್ ಯಾನ್ ಎಕ್ಸ್ಪೆಕ್ಟ್ ಮಲ್ದಿಜಿ. ಯಂಗ್ ಟೀಮ್ ಕೇಮ್ ವಿತ್ ಮೀ ಮಾತ ಇಜಿ ಮ್ಯಾಮ್ ಅಂಚ ಮಲ್ಪುಗ ಇಂಚ ಮಲ್ಪುಗ ಬಂದು ಸಚಿನ್ ಪಾಪ ಡಿಸ್ಟ್ರಿಬ್ಯೂಟರ್ ಅತ್ತು ನೌ ಈಸ್ ಬಿಕಮ್ ಲೈಕ್ ಇಲ್ಲದ ಲೈಕ್ ಹೌಸ್ ಬಾಯ್ ಟು ಮೀ ಲೈಕ್ ಸಪೋರ್ಟಿಂಗ್ ಮೀ ಮಾತೆಟ್ಲ ಲೈಕ್ ಮ್ಯಾಮ್ ಅವು ಮಲ್ಪುಗ ಇಂದು ಮಲ್ಪುಗ ಬಂದು ಪಂಡ ದಟ್ ಸಪೋರ್ಟ್ ಐ ಡೋಂಟ್ ನೋ ಈ ಪಿಕ್ಚರ್ಗೆ ಎನ್ನುಂಡ ಇಜ್ಜ ಬಟ್ ಕೋಡೆದ ಒಂಜಿ ರೆಸ್ಪಾನ್ಸ್ ತೂದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಂಕ್ ಭಾರಿ ಖುಷಿ ಆತುಂಡು ಕೋಡೆದ ರೆಸ್ಪಾನ್ಸ್ ತೂದು. ಐ ಆಮ್ ವೆರಿ ಕಾನ್ಫಿಡೆಂಟ್ ಇತ್ತೆ ಕೋಡೆ ರಾತ್ರಿ ಆಯ್ಬೋಕ ಐ ಆಮ್ ವೆರಿ ಕಾನ್ಫಿಡೆಂಟ್ ಮಸ್ತ್ ಮೆಸೇಜಸ್ ಮಾತ ಬತ್ತನ ಎಂಕ್ಲೆಗೆ ಭಾರಿ ಲೈಕ್ ಉಂಡು ಫಿಲ್ಮ್ ಬಂದು. ಬಟ್ ಆ ಒಂಜಿ ಪ್ರೀತಿ ತಿಕ್ಕಿದೆನತ್ತೆ ಎಂಕ್ಲೆಗೆ ಮೂಲ ಬತ್ತಿ ಬೊಕ್ಕ ಐ ಗೆಟ್ ಸಮ್ ಟೈಮ್ಸ್ ಎಮೋಷನಲ್ ಆಲ್ಸೋ ಅಬೌಟ್ ಇಟ್. ಬೊಕ್ಕ ಎಂಕ್ಲೆನ ಪ್ರಾಂಗಲ್ ಸ್ಟುಡಿಯೋದ ಪ್ರಜ್ವಲ್ ಪಾಸ್ ಬಂದುಲ್ಲೇರು ಆರ್ಲ ಅಂಚನೆ ಎಂಕ್ಲೆನ ದ್ವಾಪರ ಸಾಂಗ್ ಮಲ್ದಿತ್ತೇರಾರು ಲಿರಿಕಲ್ ವಿಡಿಯೋ ಮಾತ ಮಲ್ತಿನಾರು ಈತ್ ಎಡ್ಡೆ ಒಂಜಿ ಸ್ಟುಡಿಯೋ ಉಂಡು ಮ್ಯಾಂಗ್ಳೂರು ಪಂಡಲ ಹೆಂಗೆ ಗೊತ್ತಿತ್ತಿಜಿ ಅವು ಆಯ್ ಬೊಕ್ಕ ಎಂಕ್ಲೆನ ಕಾಶ್ಮೀರ್ ಸಾಂಗ್ ಮಾತ ಯಾನು ಅಲ್ಪನೆ ಮಲ್ಪಾದೀನಿ ಲಿರಿಕಲ್ ವಿಡಿಯೋ ಮಾತ ಆರ್ನೆಲ್ಲ ಸಪೋರ್ಟ್ ಮಸ್ತ್ ಇತ್ತೀನಿ ಎಂಕ್ಲೆಗೆ. ಬೊಕ್ಕ ಕಾಶ್ಮೀರಿಗೆ ಪೋರೆನೆ ಎಂಕ್ಲೆನ ಮೇನ್ ಕಾರಣ ಗಣೇಶ್
ಹಿ ವಾಸ್ ಲೈಕ್ ಹೆಂಗೂ ಸಿನಿಮಾ ಮಾಡ್ತಿದ್ಯಾ, ರೆಗ್ಯುಲರ್ ಆಗಿ ನೀನು ತುಳು ಸಿನಿಮಾ ಥರ ನೀನು ಏನೋ ಒಂದು ಸ್ಪೆಷಲ್ ಆಗಿ ಗೋಲ್ಡನ್ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಪೆಷಲ್ ಕೊಡಬೇಕು ನೀನು ಅಂತ ಹೇಳ್ಬಿಟ್ಟು ಅದೇ ಸೇಮ್ ಟೋನ್ ಆಗಿಬಿಡುತ್ತೆ. ಕಾಶ್ಮೀರ ಅಂದರೆ ಫ್ರೆಶ್ ಫೀಲಿಂಗ್ ಇರುತ್ತೆ, ಬಂದು ಎಂಕ್ಲೆನ್ ಮಾತಲ್ಲೇ ತುಂಬೋದು ಅಲ್ಪ ಶೂಟ್ ಮಲ್ಪಾಯರ್. ಸೊ ಪ್ರತಿ ಹಂತದಲ್ಲೂ ಕೂಡ ಒಂದು ಸಪೋರ್ಟ್ ನನಗೆ ಗಣೇಶ್ ಅವರಿಂದ ಇತ್ತು. ಅವ್ರು ಹೇಳ್ಬೋದಿತ್ತು ನನಗೆ, ನೀನು ಕನ್ನಡ ಮಾಡ್ಕೊಂಡಿದ್ಯಲ್ಲ ಮಾಡ್ಕೊಂಡಿರು, ಇಲ್ಲಿ ಮಾರ್ಕೆಟ್ ನಮ್ಗೆ ಇನ್ನೂ ಬೆಟರ್ ಇದೆ ಗೊತ್ತಿದೆ ಅಂತ ಹೇಳ್ಕೊಂಡು. ಒಂದು ತುಟಿಕ್ ಪಿಟಿಕ್ ಅನ್ನಿಲ್ಲ ಅವರು. ತುಳು ಸಿನಿಮಾನ ನಿಂಗೆ ಇಷ್ಟ ಇದೆ ಹೋಗಿ ಮಾಡು, ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆ ಮೇಲೆ ನಾನು ಈ ಥರ ಸಪೋರ್ಟು ಇವತ್ತು ಕೂಡ ಪ್ರೆಸ್ ಮೀಟು ನಡೆ ಸ್ಟಾರ್ಟ್ ಮಾತಾಡೋ ಥರ ದಿನ ಪ್ರೆಸ್ ಮೀಟ್ ಕರಿತೀನಿ. ಹೆಂಗೆ ಗೊತ್ತಿತ್ತಂಡು ದಾಡಲ್ಲದ ಎಪ್ಪೇರು ಬಂತೆ. ಸೊ ನಾನೇನು ಹೇಳ್ಬೇಕಂತ ಅದೇ ಬರ್ತೈತೆ ನನಗೆ. ಯಾವ ವಿಷಯ? ಕಾಶ್ಮೀರಿ ವಿಷಯ. ಗಣೇಶ್ ಅವ್ರು ಹೆಲ್ಪ್ ಮಾಡಿದ್ರು. ಅಯ್ಯ ತುಂಬಾ ಹೆಲ್ಪ್ ಮಾಡಿದ್ರು. ಪಿಕ್ಚರ್ ರಿಲೀಸ್ಗೂ ಕೂಡ ನಾನು ಹೇಳಿದೆ ಹೆಚ್ಚಿನ ಪ್ರೆಸ್ ಮೀಟಿಗೆ ಬರಬೇಕು ನೀವು, ಒಂದು ಎಲ್ಲ ಪ್ರೆಸ್ನವ್ರನ್ನ ಮೀಟ್ ಮಾಡಬೇಕು ನೀವು ಅಂತ ಹೇಳಿದಾಗ ಇಲ್ಲ ಬರ್ತೀನಿ, ನಾನು ಎಲ್ಲರನ್ನೂ ಮೀಟ್ ಮಾಡಬೇಕು ಅಂತ ಇದ್ದೀನಿ, ಎಲ್ಲ ಕಲಾವಿದ್ರನ್ನು ಪ್ರೆಸ್ ಅವ್ರನ್ನೂ ಕೂಡ ಎಲ್ಲರನ್ನೂ ಮಾತಾಡಿಸ್ಬೇಕು ಅಂತ ಇದ್ದೀನಿ ಅಂತ ಪಾಪ ಬಂದರು ನಮಗೋಸ್ಕರ. ಸೊ ಇದೊಂದು ನನಗೆ ಒಂದು ಕಡೆಯಿಂದ ಅಂತ ಅಲ್ಲ, ಎಲ್ಲ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ತಾ ಹೋಯಿತು. ಅರ್ಜುನ್ ಕಾಪಿಕಾಡ್ ಅವ್ರನ್ನ ನಾನು ಮೆನ್ಷನ್ ಮಾಡಲೇಬೇಕು. ನಮ್ಮ ಸಾಂಗಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಒಂದು ನಿಮಿಷನೂ ಯೋಚನೆ ಮಾಡಿದೆ, ಮ್ಯಾಮ್ ನಮ್ಮ ಸಿನಿಮಾ ಅದು, ನಮ್ಮ ಮನೆ ಸಿನಿಮಾ ಥರ ಅದು ಅಂತ ಹೇಳಿಬಿಟ್ಟು ನಮಗೆ ಗೆಸ್ಟ್ ಅಪಿಯರೆನ್ಸು ಮಾಡಿಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಅರ್ಜುನ್ ಆಲ್ಸೋ. ಕಾಪಿಕಾಡ್ ಸರ್, ವಾಮಂಜೂರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಮಸ್ಟ್ ಮೆನ್ಷನ್ ಸ್ಯಾಮ್ಯುಯಲ್. ಸ್ಯಾಮ್ 4on4 ಅಂತ ಹೇಳ್ಬೋದು. ದ ಬೆಸ್ಟ್ ಮ್ಯೂಸಿಕ್, ಎಲ್ಲ ಸಾಂಗ್ಸು ಹಿಟ್ಟಾಗಿದೆ ಇವತ್ತಿನ ದಿನ. ನಮ್ಮದು ಸಾಂಗ್ಸಿಗೆ ಸಿಕ್ಕಿದಂಥ ರೆಸ್ಪಾನ್ಸ್ ನಮಗೆ ಅಲ್ಲಿಂದ ನಮ್ಮ ಸಿನಿಮಾ ಎತ್ಕೊಂಡು ಹೋಯಿತು. ನನಗೆ ಹಾಡೋದಂದರೆ ಭಾಳ ಆಸೆ ಇತ್ತು, ಗಣೇಶ ಗೊತ್ತು. ಮನೆಯಲ್ಲಿ ಕರಿಯೋಕೆ ಮಾಡಿದ್ರೆ ಮೈಕ್ ಯಾರ ಕೈಯಲ್ಲೂ ಕೊಡಲ್ಲ, ನಾವು ಕಿತ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗಲೂ. ಯಾಕೆ ಇವಾಗ ಇಷ್ಟೊಂದು ಜನ ಪ್ರೇಕ್ಷಕರಿದ್ದಾರಲ್ಲ ನಾನು ಹಾಡು ಕೇಳಾದ್ಮೇಲೆ. ಸೊ ಹಾಡಬೇಕು ಅಂತ ಇದ್ದೆ. ಇವರು ಅಲ್ಲೂ ಹಾಡು ಹೇಳ್ತಿದ್ದಾರೆ ನೋಡಿ. ನನಗೆ ಯಾಕೆ ನಗು ಬರ್ತಿರೋದು ಅಂದರೆ ನನಗೆ ಯಾವಾಗಲೂ ಇವ್ರು ರೇಗಿಸ್ತಾ ಇರ್ತಾರೆ. ನಮ್ಮದೇ ಸಿನಿಮಾ ಅಲ್ಲ, ಹಾಡು ಬಿಡು ಚಿನ್ನ ಅಂತ ಹೇಳಿದ್ರು. ಪಾಪ ಬೇರೆ ಪ್ರೊಡ್ಯೂಸರ್ಗೆ ಯಾಕೆ ರಿಸ್ಕ್ ಬೇಡ, ನಮ್ಮ ಸಿನಿಮಾದಲ್ಲೇ ಹಾಡು ಅಂತ ಹಾಡಿಸಿದ್ರು. ದೇವ್ರ ದಯಕ್ಕೆ ಹಿಟ್ಟಾಯ್ತು ಹಾಡು, ಇಲ್ಲಾಂದರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು. ಸೊ ಅದು ಒಂದು ನನ್ನ ಆಸೆ ಈಡೇರ್ತು. ಸಿನಿಮಾದಲ್ಲಿ ಹಾಡು ಬೇರೆ ಹಾಡಿದೆ, ಜನ ಅದನ್ನು ತುಂಬ ಚೆನ್ನಾಗಿ ಒಪ್ಕೊಂಡ್ರು ಕೂಡ. ಮತ್ತು ನಮ್ಮ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು, ಹರಿಕೃಷ್ಣ ಅವರು, ಯಾರು ಏನು ಯೋಚನೆ ಮಾಡಿದೆ. ನಾನು ಎಲ್ಲರಿಗೂ ಹೇಳಿದೆ ನೋಡಿ, ನಮ್ಮದು ತುಂಬ ದೊಡ್ಡ ಬಜೆಟ್ ಅಂತ ಇಲ್ಲ, ನಮಗೋಸ್ಕರ ಇದನ್ನು ಮಾಡಿಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿಯವರು ಒಂದು ಹಾಡು ಬರೆದಿದ್ದಾರೆ, ಅನೂಪ್ ಭಂಡಾರಿ ಅವರು, ಚೇತನ್ ಭರ್ಜರಿ ಅವರು ಒಂದು ಹಾಡು ಬರೆದಿದ್ದಾರೆ. ಪ್ರತಿಯೊಬ್ಬರು ನಮಗೊಂದು ಸಾಥ್ ಕೊಟ್ಕೊಂಡು ಹೋದರು. ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂದ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯಿತು ನನಗೆ. ಅದರಿಂದ ಎಲ್ಲೋ ಒಂದು ನನಗೆ ಒಂದು ಹುಮ್ಮಸ್, ಒಂದು ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸು ಕೂಡ ಇದೆ. ಈ ವೇದಿಕೆ ಮೇಲೆ ಇವತ್ತು ನಮ್ಮ ಬೆಂಗಳೂರು ಡಿಸ್ಟ್ರಿಬ್ಯೂಟರು ಎಂಟೈರ್ ಕರ್ನಾಟಕ, ಮಂಗಳೂರು ಬಿಟ್ಟು ಮುನೇಂದ್ರ ಸರ್ ಮಾಡ್ತಾ ಇದ್ದಾರೆ. ಅವರು MP ಫಿಲ್ಮ್ಸ್ ಅವರು ಕೂಡ, ಮೇಡಮ್ ಅವರು ಈ ಫಿಲ್ಮ್ ಮಾಡಬೇಕು, ನಾವು ಚೆನ್ನಾಗಿ ಮಾಡಬೇಕು ಮೇಡಮ್, ನಿಮ್ಮ ಕಡೆ ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಇತ್ತೀಚೆಗೆ ನಮ್ಮ ಕನ್ನಡನ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಬೆಂಗಳೂರು ಕಡೆನೂ ಅಂತ ಹೇಳಿಬಿಟ್ಟು ಪಾಪ ಕಾನ್ಫಿಡೆನ್ಸಲ್ಲಿ, ಆ ಜೋಶಲ್ಲಿ ಎಷ್ಟು ಒಂದು ಪ್ರಚಾರ ಇಷ್ಟೆಲ್ಲ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಪೋಸ್ಟರ್ಸ್ ಆಗಲಿ ಅದು ಇದು ಎಂಟೈರ್ ಕರ್ನಾಟಕಕ್ಕೆ ತುಂಬ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮುಂದೆ ಬಂದು ಈ ಪಿಕ್ಚರ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಅವ್ರು ಫೋನ್ ಮಾಡಿಬಿಟ್ಟು ಕೇಳ್ಕೊಂಡಾಗ ನಂಗೆ ತುಂಬ ಖುಷಿ ಆಯಿತು. ಅವ್ರಿಗೂ ಒಳ್ಳೇದಾಗಬೇಕು, ಕನ್ನಡದಲ್ಲೂ ಈ ಸಿನಿಮಾ ಚೆನ್ನಾಗಾಗಬೇಕು, ನನಗೆ
ತುಂಬ ಆಸೆ ಇದೆ. ಯಾಕಂದರೆ ಮುನೇಂದ್ರ ಸರ್, ನೀವು ಫಸ್ಟ್ ಟೈಮ್ ನಮ್ಮ ಪ್ರೊಡಕ್ಷನ್ಗೋಸ್ಕರ ಒಂದು ಫಿಲ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಕನ್ನಡದಲ್ಲೂ ಈ ಸಿನಿಮಾ ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಎಲ್ಲ ಒಂದು ಹೋಪು ಈ ನಮ್ಮ ಸಿನಿಮಾನ ಕನ್ನಡದಲ್ಲೂ ಒಪ್ಕೊಳ್ತಾರೆ ಅಂತ. ನಿನ್ನೆ ಒಂದು ತುಳು ಅಲ್ಲಿ ನಾನು ರಿಯಾಕ್ಷನ್ ನೋಡಿದೆ. ಬಿದ್ದು ಚಪ್ಪಾಳೆ ಹೊಡೆದ್ಬಿಟ್ಟು ಸೆಕೆಂಡ್ ಹಾಫಲ್ಲಿ ನೋಡಿದಾಗ ನನಗೊಂದು ಕಾನ್ಫಿಡೆನ್ಸ್ ಅಂತ ಬಂತು. ಇದೇ ವೇದಿಕೆಯಲ್ಲಿ ನಾನು ಇವತ್ತು ಎಲ್ಲರಿಗೂ ಥ್ಯಾಂಕ್ ಯು ಅನುರಾಗ್, ಯು ಹ್ಯಾವ್ ಸಪೋರ್ಟೆಡ್ ಆಲ್ ಆಫ್ ಅಸ್. ನಾನು ಯಾರ್ದಾದ್ರೆ ಹೆಸರು ಬಿಟ್ಟಿದ್ರೆ ಸಾರಿ, ಬಟ್ ಮೋಹನ್ ಅವರು ಈ ಫಿಲ್ಮಿನ ಕಾರಣಕರ್ತರು. ಸೊ ಅವರಿಂದ ಈ ಸಿನಿಮಾ ಆ್ಯಕ್ಚುಲಿ ಶುರುವಾಗಿದ್ದು. ನಾವು ಮೋಹನ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಬಂದಾಗ, ಇಲ್ಲಿಂದ ಗೌಜಿ ಗಮ್ಮತ್ತು ಅಂತ ಸಿನಿಮಾ ಮಾಡಿದ್ರು ಅವರು, ಅಲ್ಲಿಂದ ಶುರುವಾಯಿತು. ಸಂದೀಪ್ ಅವ್ರು ಸಾರಿ ಇವತ್ತು ಬರೋಕ್ಕಾಗಿಲ್ಲ ಅವರು ಪ್ರೆಸ್ ಮೀಟ್ಗೆ, ಯಾಕಂದ್ರೆ ಅಲ್ಲಿ ಸಿನಿಮಾ ಅಪ್ಲೋಡ್ ಆಗ್ತಾಯಿದೆ ಬೆಂಗಳೂರಲ್ಲಿ, ಅವರು ಹೋಗಬೇಕಿತ್ತು ಇವತ್ತು ಅರ್ಜೆಂಟು. ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ, ಮೋಹನ್, ಸಂದೀಪ್ ಈಸ್ ಅ ವೆರಿ ಗುಡ್ ರೈಟರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರು, ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರ್. ಅವರು ಯೋಚನೆ ಮಾಡ್ಕೊಂಡೇ ಕೂತ್ಕೊಳ್ತಾನೆ. ಅವ್ರನ್ನ ಸೈಲೆಂಟ್ ಸಂದೀಪ್ ಅಂತ ಕರಿತೀವಿ. ಯೋಚನೆ ಮಾಡಿದ್ದಾರೆ ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ ಸ್ಟೋರಿಗಂತ ಅರ್ಥ. ಬಟ್ ಹಾರ್ಡ್ ವರ್ಕಿಂಗ್ ಬಾಯ್, ತುಂಬ ಡೆಡಿಕೇಟೆಡ್ ಆಗಿ ಪಿಕ್ಚರ್ಗೋಸ್ಕರ ಕೆಲಸ ಮಾಡಿದ್ದಾರೆ. ಸಂತೋಷ್ ರೇಪಾತಾಜಿ ಅವರು, ಚಂದ್ರು ಕ್ಯಾಮ್ರಾಮ್ಯಾನ್ ಅವರು, ಯಾರನ್ನೂ ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಟ್ಟಿದ್ರೆ ಆನಂದ್ ಆಡಿಯೋ ಅವರು ನನಗೆ ಕೊಟ್ಟಿರೋವಂಥ ಒಂದು ಸಪೋರ್ಟ್ ಇದೆ ಅಲ್ವಾ. ತುಳು ಸಿನಿಮಾಗೆ ಇಲ್ಲಿವರೆಗೂ ಅಂಥ ಒಂದು ಪ್ರೈಸ್ಗೆ ಕೊಡ್ದಿದ್ದವರು ನಾವು ಫಸ್ಟ್ ಟೈಮ್ ಆ ಮಾರ್ಕೆಟ್ನ ಓಪನ್ ಮಾಡಿದ್ವಿ. ಅದನ್ನು ನಾನು ಹೆಮ್ಮೆಯಿಂದ ಈ ವೇದಿಕೆ ಮೇಲೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ನಾನು ಆ ಬೆಂಚ್ ಮಾರ್ಕ್ನ ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಬೇರೆಲ್ಲ ತುಳು ಸಿನಿಮಾಗಳಿಗೂ ಒಂದು ದೊಡ್ಡ ಮೊತ್ತವನ್ನು ಬೆಳೀತಾ ಹೋಗಲಿ ನಮ್ಮ ತುಳು ಸಿನಿಮಾ ಅಂತ ನಾನು ಆಸೆ ಪಡ್ತೀನಿ. ಮುನೇಂದ್ರ ಸರ್, ನೀವು ಕೂಡ ಈ ಕಡೆ ಭಾಗದ ಸಿನಿಮಾ ಬಂದಾಗ ಬೆಂಗಳೂರಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಈ ವೇದಿಕೆ ಮೇಲೆ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕಂದ್ರೆ ನಮ್ಮ ತುಳು ಸಿನಿಮಾ ಬೆಳಿಬೇಕು, ಚೆನ್ನಾಗಾಗಬೇಕು. ನಮ್ಮ ಒಂದು ಸೀಮಿತ ಇಷ್ಟೇ ಅಲ್ಲ, ನಾವು ಚೆನ್ನಾಗಿ ಮಾಡಿದರೆ ಜನ ಬಂದು ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ನೀವೆಲ್ಲ ಜನರಿಗೆ ತಲುಪಿಸಿದ್ರೆ, ನಿಮ್ಮ ಮೂಲಕ ಜನರಿಗೆ ತಲುಪಿಸಿದ್ರೆ ನಾವು ಗೆದ್ದಂಗೆ. ಈ ಸಿನಿಮಾನ ಗೆಲ್ಲೋ ಥರ ಮಾಡಿದ್ರೆ ನನಗೆ ಇನ್ನೊಂದಷ್ಟು ಸಿನಿಮಾ ಮಾಡುವಂಥ ಹುಮ್ಮಸ್ಸು ಬರುತ್ತೆ ಫ್ಯೂಚರಲ್ಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತಾ, ಎಲ್ಲರಿಗೂ ನಾನು ನನ್ನ ಮನಪೂರ್ವಕವಾದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ದೊಡ್ಡ ಒಂದು ಸಪೋರ್ಟ್ ಸಿಕ್ತು ಇಲ್ಲಿ ಊರಿಗೆ ಬಂದಾಗ. ಇಷ್ಟು ಜನ ನನ್ನನ್ನು ಹೋದಲ್ಲೆಲ್ಲ ನಾನು 4-5 ಇಂಟರ್ವ್ಯೂಗಳೆಲ್ಲ ಮಾಡಿದೆ. ಅದಾದಮೇಲೆ ಪ್ರತಿ ಕಡೆ ನಾನು ಯಾವುದೇ ಒಂದು ಮಾಲ್ಗೆ ಅಂಗಡಿಗೆಲ್ಲ ಹೋದಾಗ ಅಷ್ಟು ಪ್ರೀತಿಯಿಂದ ಆ ಹಳೆಯ ಒಂದು ಶಿಲ್ಪ ಇಲ್ಲಿ ಬಂದಾಗಲೂ ಕೂಡ ಈ ಸತಿ ನಾನು ಬಂದಾಗ ಒಂದು ಆ ಪ್ರೀತಿ ಸಿಗ್ತಾ ಇರೋದಲ್ವ, ನನಗೆ ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆಯಲ್ಲಿದ್ದೀನಿ, ಅದು ಈಡೇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾ ಗೆದ್ದರೆ ಇನ್ನಷ್ಟು ನನಗೊಂದು ಶಕ್ತಿ ಅಂತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ತಾವು ತುಳು ತಮ್ಮ ಭಾಷೆಯ ಮೇಲೆ ಅಭಿಮಾನವನ್ನು ಇಟ್ಟು ತುಳು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ನೀವು ಇಲ್ಲಿ ಬಂದು ಒಂದು ಸಿನಿಮಾವನ್ನು ಮಾಡಿದ್ದೀರಾ, ಕೊಡುಗೆಯನ್ನು ಕೊಟ್ಟಿದ್ದೀರಾ. ಸೊ ತಮಗೆ ನಾವು ಎಲ್ಲ ನಮ್ಮ ಕಲಾವಿದರ ಪರವಾಗಿ, ಮಾಧ್ಯಮದ ಪರವಾಗಿ ಧನ್ಯವಾದ ತಿಳಿಸ್ತಾ, 21 ಏಪ್ರಿಲ್ 2006 ಇಟ್ಸ್ ಅ ವೆರಿ ಸ್ಪೆಷಲ್ ಡೇಟ್. ಚೆಲ್ಲಾಟ ರಿಲೀಸ್ ಆದಂಥ ಸಮಯ. ಸೊ ಗಣೇಶ್ ಸರ್ ಆ್ಯಕ್ಚುಲಿ ಚೆಲ್ಲಾಟದಿಂದ ನಗಿಸ್ತಾ ಇದ್ದಿದ್ದಲ್ಲ, ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ನಾವು ಇವತ್ತು ಮೈಕ್ ಹಿಡಬೇಕಂತಂದ್ರು ಅದೇ ಸ್ಫೂರ್ತಿ. ಟಿ ವಿಯಲ್ಲಿ ಬಂದು ಎಲ್ಲರನ್ನ ನಗಿಸ್ಕೊಂಡು ಎಲ್ಲರಿಗೂ ಇಷ್ಟ ಆಗ್ಬೋದು, ಎಲ್ಲರ ಮನಸ್ಸನ್ನ ಗೆಲ್ಬೋದು ಅಂತ ತೋರಿಸ್ಕೊಟ್ಟು ಅಲ್ಲೇ ಹೀರೋ ಆಗಿದ್ರು. ಸೊ ಫ್ರಮ್ ಕಾಮಿಡಿ ಟೈಮ್, ಚೆಲ್ಲಾಟ, ಮುಂಗಾರು ಮಳೆ, ಅಲ್ಲಿಂದ ಹಿಡಿದು ಮೊನ್ನೆಯ ಕೃಷ್ಣನ್ ಪ್ರಣಯ ಸಖಿವರೆಗೆ ಒಟ್ಟು 40 ಸಿನಿಮಾಗಳು 20 ವರ್ಷಗಳಲ್ಲಿ ಹೀರೋ ಆಗಿ ಕನ್ನಡ ಸಿನಿಮಾಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿನ ಬಹಳಷ್ಟು ಅಭಿಮಾನಿಗಳು ಅವ್ರಿಗಿದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಚೆಲ್ಲಾಟ ಶೂಟಿಂಗ್ ಆಗಿದ್ದು ಮಂಗಳೂರಲ್ಲಿ. ಸೊ ಹಾಗಾಗಿ ಎಲ್ಲ ಜರ್ನಿಯಲ್ಲೂ ಮಂಗಳೂರು ಇತ್ತು. ಫೈನಲಿ ಮನೆಯಲ್ಲೂ ಕೂಡ ಮಂಗಳೂರಿನ ಒಂದು ದೊಡ್ಡ ಭಾಗ. ಸೊ ಇವತ್ತು ಅವರು ನಮ್ಮ ಜೊತೆಗೆ ಈ ಸಿನಿಮಾನ ತುಳು ಸಿನಿಮಾ ರಂಗಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಎಲ್ಲರ ಪರವಾಗಿ, ತುಳುವರ ಪರವಾಗಿ ನಾವು ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ತಮ್ಮನ್ನ ಅವರನ್ನ ಈ ಊರಿನ ಮಗಳು ಅಂತ ಕರೀತಾರೆ. ಹಾಗಾಗಿ ತಾವು ಮಂಗಳೂರಿನ ಅಳಿಯ, ಸೊ ಈ ಭಾಗದವರೇ, ತಾವು ಕೂಡ ಮಂಗಳೂರದವ್ರೆ ಅಂತ ಅನ್ಸ್ಕೊಂಡು ನಾವು ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಪಿಕ್ಚರ್ ಸರ್, ಇಲ್ಲಿವರೆಗೂ ಪಿಕ್ಚರ್ ಬಗ್ಗೆ 1.5 ವರ್ಷದಿಂದ ನೀವು
ಬಹಳ ಕೇಳಿರ್ತೀರ ಸಿನಿಮಾದ ಬಗ್ಗೆ. ಸೊ ಹಾಗಾಗಿ ಈಗ ಕೊನೆಗೆ ರಿಲೀಸ್ ಆಗ್ತಾ ಇದೆ, ನೀವು ಕೂಡ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ ಇವತ್ತು ಪ್ರೆಸ್ ಮೀಟ್, ಹಾಗೆ ಎಲ್ಲರೂ ನಿಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ಓವರ್ ಟು ಯು ಸರ್. ಮೊದಲಿಗೆ ಎಲ್ರಿಗೂ ಮಾತರಿಗಳ ನಮಸ್ಕಾರ. ಕೂತ್ಕೋತೀನಿ ಅಲ್ಲಲ್ಲಿ. ಅಂದರೆ ಫಸ್ಟ್ ಟೈಮ್ ನಮ್ಮ ಸಿನಿಮಾ ಪ್ರೆಸ್ ಮೀಟಲ್ಲಿ ಮಾಡ್ತಿದ್ದೀವಿ. ಸೊ ತಮ್ಮೆಲ್ರಿಗೂ ನಮಸ್ಕಾರ ಹೇಳಿ, ತುಳುನಾಡಿನ ಪ್ರತಿಯೊಬ್ಬ ಕಲಾ ಪ್ರೇಮಿಗಳಿಗೆ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೊದಲಿಗೆ ನನಗೂ ಮಂಗಳೂರಿಗೂ ಭಾಳ ಒಂದು ದೊಡ್ಡ ಸಂಬಂಧ. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ನಮ್ಮ ಜಗದೀಶ್ ಕೋಟ್ಯಾನವರು, ಮಂಗಳೂರವರು. ಆ ಚಿತ್ರದ ನಿರ್ದೇಶಕರು ಎಮ್ ಡಿ ಶ್ರೀಧರ್ ಅವರು, ಬ್ರಹ್ಮಾವರದವರು. ಸೊ ಹೀಗೆ ಆ ಕ್ಯಾಮ್ರಾಮನ್ ಸುವರ್ಣ ಅವರು. ಸೊ ಅವತ್ತಿಂದ ಆ ಸಂಬಂಧ ಇದೆ. ಪ್ರತಿ ಸಲ ಕಾಮಿಡಿ ಟೈಮ್ ಮಾಡಿದಾಗ ಇಲ್ಲೊಂದಷ್ಟು ಫಂಕ್ಷನ್ಗೆ ಬರ್ತಿದೆ. ಬಂದಾಗ ನಮ್ಮ ಜಗದೀಶಣ್ಣ ಹೇಳೋರು, ಇಲ್ಲಿ ನಮ್ಮಲ್ಲಿ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡಿಲವ್ರ ಬಗ್ಗೆ ಮಾತಾಡೋರು, ಬೋಳಾರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋರು. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಬಹಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನಾನು ಒಳಗೆ ಚರ್ಕ್ ಅಂತ ಇರುತ್ತೆ. ಸರ್ ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ್ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ತುಂಬ ಧನ್ಯವಾದಗಳು. ಎಂಥ ಸಪೋರ್ಟು ಮಾಡಿದಿರಿ, ಎಷ್ಟು ಒಳ್ಳೆ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ದೀರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದರೂ ಕೂಡ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದೇನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇಟ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರಿಂದ ಬರ್ತಿದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಯಾಮ್ಯುಯಲ್, ನಾನೊಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆ ಮನೇಲಿರೋ ಪ್ರತಿಭೆಯನ್ನು ತಮ್ಮೆಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದ್ರಿ. ನಾನು ಶಿಲ್ಪಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ಮದು ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆದರೆ ಜನ ಕೇಳಿರೋದು ಬರೀ ನಿಮ್ಮದು ಒಂದು ರಾಗ, ನಾವೊಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲೂ ಹಾಡಿಸ್ಬೇಕು, ಅಂಥ ಟ್ಯಾಲೆಂಟ್ನ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬಾರ್ದು. ತುಂಬ ಚೆನ್ನಾಗಿ ಹಾಡಿದ್ದೀರ. ನೀವು ಹಾಡಿದ್ಕೆ ಅದು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವಾಗ್ಲೂ ಹೊಗಳ್ತಾ ಇದ್ದೇನೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆ್ಯಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ ಸರ್, ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಆ್ಯಂಡ್ ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲೂ ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರು. ಆ್ಯಂಡ್ ನಮ್ಮ
ಜಸ್ಕರನ್ ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಭಾಳ ಪ್ರೀತಿಯಿಂದ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾ ಅಂದಮೇಲೆ ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಕ್ಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು ಕಾಪಿ ಕಟ್ ಸರ್, ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನಿಲ್ಲಿ ಭಾಷೆನ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನು ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಬರೀ ಮೇಲ್ವಿಚಾರಣೆ ಅಷ್ಟೇ. ಈ ಸೀನ್ ಇಲ್ಲಿ ಮಾಡೋಣ, ಇದೊಂದೆರಡು ಸೀನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷ್ನಲ್ ಸೀನ್ ಎಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷ್ನಲ್ ಇಲ್ಲದೇನೂ ಹೋಗ್ಬೋದು, ಬಟ್ ಒಂದು ಗೋಲ್ಡನ್ ಮೂವೀಸ್ ಗಣೇಶ್ ಪ್ರೆಸೆಂಟ್ಸ್ ಅಂತ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಎಮೋಷನ್ ಇರಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ನ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ ಪ್ರೇಕ್ಷಕರಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗು ಆ್ಯಂಡ್ ಹೋಲ್ ನನ್ನ ಇಡೀ ಸ್ನೇಹಿತರು ಬಳಗ, ಚಿತ್ರತಂಡ ಆ್ಯಂಡ್ ನಮ್ಮ ಆನಂದ್ ಆಡಿಯೋ ಶ್ಯಾಮ್ ಹೇಳಿದೆ, ಶ್ಯಾಮ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಅಗ್ರಿಮೆಂಟ್ ಕಳಿಸ್ಕೊಡು. ನಾನು ಸರ್ ಕಳಿಸ್ಕೊಡ್ತೀನಿ, ತುಳು ಕನ್ನಡ ಸರ್ ತುಳು ಮತ್ತು ಕನ್ನಡ ಎರಡೂ ಕಳಿಸ್ಕೊಡ್ಬೇಕು ಅಂದ. ಓಕೆ ಸರ್, ವಾಟ್ ಟು ಫಿಕ್ಸ್ ಸರ್ ಅಂತ. ವಾಟ್ ಟು ಫಿಕ್ಸ್ ಸರ್ ಅಂತ. ನಾನು ಯು ಫಿಕ್ಸ್ ಇಟ್ ಅಂದೆ. ಸರ್ ನೋ ಸರ್, ಐ ಲವ್ ಯು, ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ, ನಾನು ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ನೀವು ಎಷ್ಟು ಬೇಕಾದರೂ ಬರ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ಬ್ಲ್ಯಾಂಕ್ ಚೆಕ್ ನನ್ನ ಹತ್ರ ಬಂತು, ಪ್ರೊಡ್ಯೂಸರ್ ಹತ್ರ ಹೋಗಲಿಲ್ಲ. ಸೊ ಅವರ ಒಂದು ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಆನಂದ್ ಆಡಿಯೋದವೇ ಅವರು ಕೂಡ ಪ್ರಮೋಟ್ ಮಾಡಿದ್ದು, ಸಾಂಗ್ಸ್ನ ರೀಚ್ ಮಾಡಿದ್ದು. ಆನಂದ್ ಆಡಿಯೋರ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಸಾಂಗ್ ಅಂತ ಬಂತು. ಸಾಂಗಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅರ್ಜುನ್ಗೆ ಫೋನ್ ಮಾಡಿದೆ. ದಟ್ ವಾಸ್ ನ್ಯೂ ಇಯರ್ ಟೈಮಲ್ಲಿ. ಅರ್ಜುನ್ ಹ್ಯಾಪಿ ನ್ಯೂ ಇಯರ್ ಅರ್ಜುನ್. ಸರ್ ಥ್ಯಾಂಕ್ ಯು ಸರ್ ಅಂದರು. ಅರ್ಜುನ್ ಅವ್ರಿಗೆ ಹೇಳಿದೆ, ಅರ್ಜುನ್ ಈ ಥರ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಒಂದು ಸಾಂಗ್ ಇದೆ, ಅಲ್ಲಿ ನೀವು ಗೆಸ್ಟ್ ಅಪಿರಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ, ಮಾಡ್ತೀರಾ ಅಂದೆ. ಪಾಪ ಅರ್ಜುನ್, ಸರ್ ಮಾಡ್ತೀರಾ ಅಲ್ಲ ಸರ್, ಮಾಡಿ ಅಂತ ಹೇಳಬೇಕು ಸರ್, ಎನಿ ಟೈಮ್ ಯಾವತ್ತು ಬರಬೇಕು ಹೇಳಿ, ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಅರ್ಜುನ್, ನಿಮ್ಮ ಪ್ರೀತಿಗೆ. ಸೊ ಒಟ್ಟಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ನಮ್ಮ ಪ್ರೇಕ್ಷಕರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನಮ್ಮ ಸಚಿನು, ನಮ್ಮ ಡಿಸ್ಟ್ರಿಬ್ಯೂಟರ್, ಆ್ಯಂಡ್ ನಮ್ಮ MP ಫಿಲ್ಮ್ಸ್. MP ಅಂದರೆ ಮುನೇಂದ್ರ ಪಿಕ್ಚರ್ಸ್ ಅಂದ್ಕೊಂಡಿದ್ದೆ. ಆಮೇಲೆ ಮೊನ್ನೆ ಕೂತ್ಕೊಂಡು ಹೇಳಿದ್ರು, ಸರ್ ಅದು ಮುನೇಂದ್ರ ಪಿಕ್ಚರ್ಸ್ ಅಲ್ಲ ಸರ್. ಏನು ಮುನಿಯವರೇ, ಮನಿ ಪವರ್ ಸರ್ ಅವರು. ಓಕೆ, ಆ ಪವರ್ ಬರಲಿ ಸರ್ ನಿಮಗೆ. ಸೊ ಅವರಾಗೆ ಬಂದು, ಸರ್ ಈ ಪಿಕ್ಚರ್ ನಾನು ಮಾಡ್ತೀನಿ, ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಕೂಡ ಒಂದಷ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಎಷ್ಟು ಶೋಸ್ ಓಪನ್ ಮಾಡೋಣ, ಬರೀ ಕನ್ನಡ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ತುಳು ಕೂಡ ಒಂದಷ್ಟು ಹಾಕ್ತಾ ಇದ್ವಿ ಮೇಜರ್ ಸೆಂಟರ್ಸಲ್ಲಿ ಅಂತ ಮಾತುಕತೆ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಪ್ರತಿಯೊಬ್ಬರಿಗೂ ಯಾರ್ಯಾರು ಪರೋಕ್ಷವಾಗಿ ಎದುರುಗಡೆ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ, ನಮ್ಮ ಟ್ರ್ಯಾಂಗಲ್ ಅವರು ಆ್ಯಂಡ್ ಹುಡುಗರು, ಕಟಿಂಗ್ ಮೀಡಿಯಾ ಅವರು, ಅದ್ರ ಜೊತೆಲಿ ನಮ್ಮ ಕನ್ನಡ ಸಿನಿಮಾನ ನೋಡ್ಕೋತಾ ಇರೋ ನಮ್ಮ ಹುಡುಗ
ಕಿರಣ್ ಅಂತ. ಕೆಲಸ ಎಲ್ಲ ಬಿಟ್ಟು ಪಾಪ ನನ್ನ ಜೊತೆನೇ ಇದನ್ನು ಒಂದು ವಾರದಿಂದ ಪ್ರಮೋಷನ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದಾನೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಲ್ ಟೆಕ್ನಿಕಲ್ ಕ್ರೂ, ನಮಗೆ ಯಾರ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಅವರೇ ಬಂದು ನಮ್ಮ ಸಿನಿಮಾ ಅನ್ನೋ ಭಾವನೆಯಲ್ಲಿ ಹೆಲ್ಪ್ ಮಾಡ್ತಿದ್ರಿ, ಸಪೋರ್ಟ್ ಮಾಡ್ತಿದ್ರಿ. ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಹಂಗೆ ಕೇಳಿಸ್ತಾ ಇತ್ತು. ತುಳು ಫಿಲ್ಮ್ ಸಾಮಾನ್ಯವಾಗಿ ಕೋಸ್ಟಲ್ ಬೆಲ್ಟ್ ಅವರು ಕಾಮಿಡಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ನೀವು ಅಥವಾ ಇನ್ನಿತರ ಭಾಷೆಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ಥ್ರಿಲ್ಲಿಂಗ್ ಇರ್ತದೆ, ಥ್ರಿಲ್ಲಿಂಗ್ ಮತ್ತೆ ಕಾಮಿಡಿ, ಇದು ಈ ರೊಮ್ಯಾಂಟಿಕ್ ಅಂತ ಇರ್ತದೆ. ನಿಮ್ಮ ಪ್ರಥಮ ಫಿಲ್ಮ್ ಕೂಡ ಸ್ವಲ್ಪ ರೊಮ್ಯಾಂಟಿಕ್ ಇತ್ತು. ಎರಡನೇ ಫಿಲ್ಮ್ ನಿಮ್ದು, ನಿಮ್ಮ ಪ್ರೊಡಕ್ಷನ್ ಎರಡನೇ ಫಿಲ್ಮ್ 2011 ಅಲ್ಲಿ ಬಂದದ್ದು. ಏನು ಹೇಳಿತ್ತು ಅಂದ್ರೆ ಸ್ವಲ್ಪ ಸ್ಟೂಡೆಂಟ್ ಓರಿಯೆಂಟೆಡ್ ಇತ್ತು. ಇಲ್ಲಿಗ ನಾವು ನೋಡ್ಬೇಕು, ಈಗ ಓವರ್ ಆಗಿ ಎರಡು ಜನರನ್ನು ರೀಚ್ ಆಗ್ಬೇಕು ನೀವು. ಒಂದು ತುಳುವರನ್ನು, ಮತ್ತೊಂದು ಕನ್ನಡದವರನ್ನು. ಹೇಗೆ ಮ್ಯಾನಿಪುಲೇಟ್ ಮಾಡಿದ್ದೀರಿ ಇದನ್ನು ಕನ್ನಡ ಮತ್ತು ತುಳುಗೆ? ಯಾಕಂದ್ರೆ ನಾವು ತುಳುವಲ್ಲಿ ತುಂಬಾ ಕಾಮಿಡಿ ಇದ್ದದ್ದು, ಕನ್ನಡಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬಹುದು. ಸೊ ಇದನ್ನು ಹೇಗೆ ಮ್ಯಾನಿಪುಲೇಟ್ ಮಾಡಿದ್ದೀರಿ? ಅದು ಸ್ಕ್ರಿಪ್ಟ್ ಲೆವೆಲಿಂದನೇ ವರ್ಕ್ ಮಾಡಿದ್ದೀವಿ ಸರ್ ನಾವು. ಸೊ ಎನಿ ಸಿನಿಮಾ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಯು ಟೋಲ್ಡ್. ಆ್ಯಂಡ್ ಕಾಮಿಡಿ ಅಂತ ಬಂದಾಗ ಅದು ಅರ್ಥ ಆಗಬೇಕು. ಆ್ಯಂಡ್ ಆ ಸ್ಲ್ಯಾಪ್ ಸ್ಟಿಕ್ ಇಲ್ಲ ಡೈಲಾಗ್ ಪ್ರತಿಯೊಂದು ಅರ್ಥ ಆದರೆ ಮಾತ್ರ ನಗು ಬರೋದು. ಸೊ ಸ್ಕ್ರಿಪ್ಟ್ ಲೆವೆಲಲ್ಲೇ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಹೋಗಿದ್ದೀವಿ. ಒಂದು ಕಾಮಿಡಿ ಹಾಗೆ ಎಮೋಷನ್ ಎರಡೂ ಸೇರಿಸೇ ಮಾಡಿದ್ದೀವಿ. ಆ್ಯಂಡ್ ಕನ್ನಡ, ತುಳು, ತಮಿಳ್, ತೆಲುಗು, ಕೊಂಕಣಿ ಆ ಥರ ಅಲ್ಲ ಸರ್. ಸಿನಿಮಾ ಒಬ್ರಿಗೆ ಇಷ್ಟ ಆಗಿ ರೀಚ್ ಆಗಿಬಿಟ್ರೆ ಎನಿ ಲ್ಯಾಂಗ್ವೇಜ್ ಜನ ನೋಡ್ತಾರೆ ಅನ್ನೋದು ಆ್ಯಸ್ ಎ ಆ್ಯಕ್ಟರ್ ನನ್ನ ಭಾವನೆ. ಆ್ಯಂಡ್ ಅದು ಈ ಸಿನಿಮಾ ನಮ್ಮ ಪಿಕ್ಚರ್ ಫುಲ್ಫಿಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಮತ್ತೊಂದು, ಈಗ ಆಫ್ಟರ್ ಕೊರೋನಾ ಈ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪ ಇನ್ವೆಸ್ಟರ್ಸ್ ತುಂಬ ಕಡಿಮೆ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಬರ್ತದಾ ಇಲ್ವಾ ಅಂತ ಒಂದು ಭಯ ಬರುತ್ತೆ, ಬಟ್ ಭಯ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಈಗ ಔಟ್ಸೈಡ್ ಅವರಿಗೆ ಒಂದು ಕನ್ನಡ ಅಥವಾ ಬೇರೆ ಭಾಷೆಯ ಬೇರೆ ಪ್ರೊಡಕ್ಷನ್ ಇದು ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ವೇದಿಕೆ ಇದ್ದಾಗೆ ಈ ತುಳು. ಇದ್ರ ಬಗ್ಗೆ ಹೊಸ ಇನ್ವೆಸ್ಟರ್ಗಳಿಗೆ ನೀವು ಹೇಳಿ ಸರ್. ಎನಿ ಇಂಡಸ್ಟ್ರಿ ಇನ್ವೆಸ್ಟರು ಎಲ್ಲ ನೋಡಿಕೊಂಡೇ ಬರ್ತಾರೆ ಅಂತಲೂ ಹೇಳಕ್ಕೆ ಬರಲ್ಲ. ಒಬ್ಬೊಬ್ಬರು ಪ್ರೀತಿಗೋಸ್ಕರನೂ ಬರ್ತಾರೆ, ಒಬ್ಬೊಬ್ಬರು ಪ್ಯಾಷನ್ಗೋಸ್ಕರ ಬರ್ತಾರೆ, ಒಬ್ಬೊಬ್ಬರು ಸಿನಿಮಾ ನಾವು ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಬರ್ತಾರೆ, ಒಬ್ಬೊಬ್ಬರು ಬೇರೆ ಬೇರೆ ಥರದ ಇನ್ವೆಸ್ಟರ್ಸು ಸಿಗ್ತಾರೆ. ಯಾವುದೇ ಲ್ಯಾಂಗ್ವೇಜಲ್ಲಾದರೂ ಇನ್ವೆಸ್ಟರ್ಸ್ನ ಕೊರತೆ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಆಯಾ ಬಜೆಟ್ ತಕ್ಕ ಹಾಗೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಆ ಕೊರತೆ ಇಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಲ್ಲೇ ಹೆಚ್ಚೆಚ್ಚು ನೋಡ್ತಾರೆ. ಆ್ಯಂಡ್ ಸಿನಿಮಾ ಒಂದು ಸೂಪರ್ ಹಿಟ್ ಆದರೆ ಇಫ್ ಯು ಸಿ ಚಿತ್ರರಂಗದಲ್ಲಿ 100% ಸಕ್ಸಸ್ ರೇಷಿಯೋ ಇಲ್ಲ ಸರ್. ಇರೋದೇ 5 to 6% ಸಕ್ಸಸ್ ರೇಷಿಯೋ. ಆವ್ರೇಜ್ ಒಂದು 5% ಇಟ್ಕೊಳ್ಳೋಣ. ಡಿಸ್ಟ್ರಿಬ್ಯೂಟರ್ ಕರೆಕ್ಟಾ? ಆವ್ರೇಜು ಬ್ರೇಕ್ ಇವನ್ ಒಂದು 10% ಇಟ್ಕೊಳ್ಳೋಣ ಸರ್. ಸೊ ಅದ್ರ ಒಟ್ಟಾರೆ ತೊಗೊಂಡ್ರೆ 15 to 18% ಅಷ್ಟೇ ಸರ್. ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಪ್ಯಾಷನ್ ಡ್ರಿವನ್ ಏನಿದೆ ಅದರಲ್ಲಿ ಪ್ಯಾಷನ್ ಅಷ್ಟೇ ಸ್ಯಾಟಿಸ್ಫೈ, ಅದ್ರ ಜೊತೆಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಇರೋದು ಸಿನಿಮಾ, ನಾಟಕ, ಈ ಕ್ರಿಯೇಟಿವ್ ಫೀಲ್ಡಲ್ಲಿ. ಒಂದು ಸಿನಿಮಾ ಗೆದ್ದರೆ ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ ಬರ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಚಿತ್ರರಂಗದಲ್ಲಿ ತುಳು ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಭಾಷೆಯ ಸಿನಿಮಾಗಳಾಗಿರ್ಬೋದು, ಸಿನಿಮಾ ಸೂಪರ್ ಹಿಟ್ ಆದರೆ ಖಂಡಿತವಾಗ್ಲೂ ಬಂದು ಇನ್ವೆಸ್ಟ್ ಮಾಡ್ತಾರೆ ಸರ್. ಈಗ ಈಗ ಬ್ಯಾಕ್ಗ್ರೌಂಡ್ ನೋಡಿದರೆ ನೀವು ಇತ್ತೀಚಿನ ದಿನವರೆಗೂ ನೀವು ಕಲಾವಿದರಾಗಿರಲಿಲ್ಲ, ಅಥವಾ ಕಾಲೇಜ್ ಡೇಸಲ್ಲಿ ನೀವು ಸ್ವಲ್ಪ ಕಲಾವಿದರಾಗಿದ್ರಿ ಅಂತ ನಮಗೊಂದು ನೋಡಿ, ನಾನು ಒಟ್ಟಿಗೆ ಇದ್ವಿ ಅಲ್ಲ ಕಾಲೇಜಲ್ಲಿ. ಈಗ ಈಗ ಪ್ರಶ್ನೆ ಕೇಳಂಗೆ. ಈಗ ನೀವೊಬ್ರು ಕಲಾವಿದರಾಗಿ ನಿಮ್ಮ ಯುವ ಕಲಾವಿದರಿಗೆ ಏನ್ ಹೇಳ್ತೀರಾ? ಮತ್ತು ನಿಮ್ಮ ಅನುಭವ ಏನು? ನಾನೇ ಯುವ ಕಲಾವಿದ, ನಾನೇನು ಹೇಳೋದು? ಮೋಟಿವೇಶನಾ? ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಬಿಕಾಸ್ ನನ್ನ ಫಸ್ಟ್ ಪಿಕ್ಚರ್ ಇದು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಇಲ್ಲಿ.
ಯಾಕಂದರೆ ಎಲ್ಲ ಲೆಜೆಂಡ್ಸ್ ಜೊತೆ ಮಾಡೋದು ಫಸ್ಟ್ ಆಫ್ ಆಲ್ ನನಗೆ ಒಂದು 2 ದಿವಸ ಅಂತೂ ಎಲ್ಲರೂ ನೋಡೋ ಆ್ಯಕ್ಟಿಂಗ್ ಮಾಡುವಾಗ ಇವರು ಕಾಪ್ಕಾಡ್ ಸರ್ ಏನು ಹೇಳ್ತಾರೆ, ಬೋಲಾರ್ ಸರ್ ಏನು ಹೇಳ್ತಾರೆ, ಪಡೀಲ್ ಸರ್ ಏನು ಹೇಳ್ತಾರೆ, ವಾಮಂಜೂರ್ ಸರ್ ಏನು ಹೇಳ್ತಾರೆ, ಅವರ ಮುಖ ನೋಡೋದು. ಸೊ ಅದಾದಮೇಲೆ ಅವರು ಒಂದು ನನಗೆ ಸಪೋರ್ಟ್ ಕೊಟ್ಟರಲ್ಲ, ಲೈಕ್ ಒಂದು ಆ ಪ್ರೀತಿ ಕೊಟ್ಟರು ಯಾವುದಕ್ಕೂ. ಲೈಕ್ ಒಂದು ಬೇಸಿಕ್ ಸಜೆಷನ್ ಇಡಬೇಕಾದ್ರು ಲೈಕ್ ಅವ್ರ ಸಜೆಷನ್ ಶಾರ್ಟ್ ಇರುತ್ತೆ. ಒಂದು ಫ್ರೆಂಡ್ ಅವ್ರು ಬೇಕಾಗಿಲ್ಲ, ಅವರ ಶರ್ಟ್ ಇದ್ದರೆ ಸಾಕಾಗುತ್ತೆ, ಅವರೇ ನಿಂತ್ಕೊಂಡು ನೀನು ಪರ್ಫಾರ್ಮ್ ಮಾಡಬೇಕು, ನೀನು ಮಾಡಬೇಕು. ಯಾಕಂದರೆ ನಾನು ಮತ್ತೆ ಪಡೀಲ್ ಸರ್ ಇದ್ದು ಜಾಸ್ತಿ ಇತ್ತು ನನಗೆ ಒಂದು ಕನ್ವರ್ಸೇಷನ್. ಅವ್ರ ಮಗ ರಾತ್ರಿ ಆದ್ರೂ 11 ಗಂಟೆ 12 ಗಂಟೆ ಆದ್ರೂ ಕ್ಯಾನ್ ಫುಲ್ವೇರ್ ಫುಲ್ ಬ್ಯಾಡ ದೆಪ್ಪ ಸಂದೀಪಲ್ಲಿ ಹೇಳ್ತಿದ್ರು ದೆಪ್ಪ ಆಪುಂಡು. ಎಸ್. ಸೊ ಆ ಒಂದು ಪ್ರೀತಿ ಕೊಟ್ರಲ್ಲ, ಸೊ ಅಂತ ಪ್ರೀತಿ ಎಲ್ರಿಗೂ ನೆಕ್ಸ್ಟ್ ಯಾರು ಬರ್ತಾರೆ ಹೊಸ ಕಲಾವಿದರು ಅವರಿಗೂ ಎಲ್ಲರೂ ಈ ಲೆಜೆಂಡ್ಸ್ಗಳ ಅವರ ಪ್ರೀತಿ ಎಲ್ರಿಗೂ ಕೊಡ್ಲಿ. ಸೊ ಅವ್ರು ಕೊಟ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಬರುವ ಒಂದು ಯಾರೇ ಇರ್ಬೋದು, ಖಂಡಿತವಾಗ್ಲೂ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಇನ್ನು ತುಂಬ ಒಂದು ನಾಯಕ ನಟರು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ, ತುಳು ಇರ್ಬೋದು, ಕನ್ನಡ ಇರ್ಬೋದು. ಸೊ ನಮಗೆ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳೋದು, ಅದು ಈಗ ಅಂತಲ್ಲ, ಯಾವ ಇಂಡಸ್ಟ್ರಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬರೋ ಒಬ್ಬ ಹೊಸ ನಾಯಕ ನಟನಿಗೆ ಇರ್ಬೋದು, ಅವರ ಆ ಪ್ರೀತಿ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ. ಶಿಲ್ಪಾ ಮೇಡಮ್, ಈಗ ನೀವು ಸಾಂಗ್ ಆಡಿದ್ರಿ ಅಂತ ಹೇಳಿದ್ರಿ. ಸೊ ಈಗ ಮನೆಯಲ್ಲಿ ಗಣೇಶ್ ಸರ್ ಸಾಮಾನ್ಯವಾಗಿ ಹಾಡು ಆಡ್ತಾರೆ. ಈಗ ಯೂಶುವಲಿ ಗಂಡಸರು ಬಾತ್ರೂಮ್ ಸಿಂಗರ್ ಆಗಿ ಜಾಸ್ತಿ ಇರ್ತಾರೆ. ಸೊ ಗಣೇಶ್ ಸರ್ ಅಂತ ಏನಾದ್ರು ಅಂತ ಸಾಂಗ್ ಆಡುವಂತ ನೀವು ಗಮನಿಸಿದ್ದೀರಾ ಮನೆಯಲ್ಲಿ? ಅವ್ರು ಸಿನಿಮಾದಲ್ಲೇ ಹಾಡಾಡಿದ್ದಾರೆ, ನಮ್ಮ ಪ್ರೊಡಕ್ಷನ್ ಅಲ್ಲೇ ಹಾಡಾಡಿದ್ದಾರೆ. ಸಿನಿಮಾದಲ್ಲಿ ಆಡಿದ್ರು, ಮನೆಯಲ್ಲಿ ಹಾಡ್ತಾ ಇರ್ತೀವಿ. ನಮಗೆ ನಾರ್ಮಲಿ ಅದೊಂದು ಥೆರಪಿ ಅಂತ ಹೇಳ್ಬೋದು ನಾವು, ಯಾಕಂದ್ರೆ ನಮಗೆ ಸಿನಿಮಾ ಮನೆ ಚಾನ್ಸ್ ಎಲ್ಲ ಬಂದಿದ್ದು ನೋಡಿ ಸರ್, ಪ್ರೇಕ್ಷಕರು ನೋಡಿದ ಮೇಲೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಡಿಸಪಾಯಿಂಟ್ ಅಂತೂ ಮಾಡಲ್ಲ, ನಿಮಗೆ ಗೊತ್ತಾಗುತ್ತೆ ನೋಡಿದ್ಮೇಲೆ. ಆ್ಯಂಡ್ ಇವ್ರ ಮನೇಲಿ ಭಾಳ ಚೆನ್ನಾಗಿ ಆಡ್ತಾರೆ. ನಾವಿಬ್ಬರು ಫ್ರೀ ಟೈಮಲ್ಲಿ ಕರೋಕೆ ಹಾಡ್ತಾ ಇರ್ತೀವಿ. ಜನ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಇವತ್ತು ನೆನ್ನೆದಲ್ಲ ಮೇಡಮ್, ಕಳೆದ ನಾನು 2006 ಏಪ್ರಿಲ್ ಇಂದನೂ ಕೇಳ್ತಾನೆ ಇದ್ದೀನಿ, ಜನ ಬರಲ್ಲ. ಬರ್ತಾರೆ ಜನ. ನಾನು ಹೇಳ್ದಲ್ಲ, ಜನಗಳಿಗೆ ಇಷ್ಟ ಆಗಬೇಕು ಮೇಡಮ್. ಈಗ ಎಷ್ಟೋ ಹೋಟ್ಲ್ ಇರುತ್ತೆ, ಎಲ್ಲ ಹೋಟ್ಲಿಗೂ ಜನ ಬರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ, ಇಷ್ಟ ಆದರೆ ಬರ್ತಾರೆ. ನಾನು ಹೇಳ್ದಲ್ಲ, ಅದು ಕನೆಕ್ಷನ್ನು. ಸಿನಿಮಾ ಅನ್ನೋದು ಒಂದು ಕನೆಕ್ಷನ್ ಪ್ರೇಕ್ಷಕರಿಗೆ. ನಾಟಕ, ಸಿನಿಮಾ ಇವೆಲ್ಲ ಕನೆಕ್ಷನ್. ಅಲ್ಲಿ ಮಾಡ್ತಿರೋದು ಪರದೆ ಮೇಲೆ ಅವ್ರು ಏನು ನೋಡ್ತಾರೋ ಅವ್ರಿಗೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆದರೆ ಖಂಡಿತವಲ್ಲ ಬಂದು ನೋಡ್ತಾರೆ ಮೇಡಮ್. ಸಿನಿಮಾಗಳು ಬರುತ್ತೆ, ಅದರಲ್ಲಿ ಎಷ್ಟೋ ಸಿನಿಮಾಗಳು ಹೆಸರೆಳಿದಂತೆ ಹೋಗ್ತಾ ಇರೋಂಥ ಇದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಭಯ ಪ್ರೊಡ್ಯೂಸರ್ಸಲ್ಲಿದೆ. ಅದಕ್ಕೆ ನಿಮ್ಮ ಒಂದು ಅನಿಸಿಕೆ? ಅದನ್ನೆಲ್ಲ ಎಲ್ಲರೂ ಕೂತ್ಕೊಂಡು, ಯಾರು ಇನ್ವೆಸ್ಟರ್ಸ್ ಇದ್ದಾರೆ, ಆ್ಯಸ್ ಯು ಟೋಲ್ಡ್, ಇನ್ವೆಸ್ಟರ್ಸ್ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾವ ಪಿಕ್ಚರ್ ಜೊತೆ ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು ಅಂತ ಮೇಡಮ್. ಬಿಕಾಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯನೋ ಇನ್ವೆಸ್ಟರ್ಗೆ, ಆ ಇನ್ವೆಸ್ಟ್ಮೆಂಟ್ ತೆಗಿಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಿ ಆ ಥರದ ನಿರ್ಧಾರ ತಗೊಳ್ಳದೆ ಡಿಸ್ಟ್ರಿಬ್ಯೂಟರು, ಥಿಯೇಟ್ರ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಈ ಪಿಕ್ಚರ್ ಯಾವಾಗ ಬಂದರೆ ಚೆನ್ನಾಗಿರುತ್ತೆ ನೋಡ್ಕೊಂಬರ್ಬೇಕು. ಅದು ಒಟ್ಟಾಗಿ ಕೂತ್ಕೊಂಡು ಮಾತಾಡಿ ರಿಲೀಸ್ ಮಾಡಬೇಕು. ಖಂಡಿತವಲ್ಲ ರಿಲೀಸ್ ಮಾಡ್ತೀವಿ. ನಿತ್ಯಣ್ಣ ಮುಲ್ಪ ಏಮಿಟ್ ಏಮಿಕ್ ಬಾಯಿಗೆ ಬೀಡಿದಿದ್ದು ಕೋರಿ ಪತ್ತೊಂದು ಪೋಪನಕ್ಲೇನು ತೂತ ಅದು ಕೋರಿದ ಬಾಯಿಗೆ ದಾಯ ಬೀಡಿದಿ ಇತ್ತಾರಂತ ಅವಂಜಿ ಗಾದಂಡು ಗೊತ್ತನದೇ ರೇ ಕೋರಿ ಬೀಡಿ ಒಯ್ಪೊಡು ಅವಂಜಿ ಕರೆಕ್ಟ್ ಆಪು ಆ್ಯಕ್ಚುಲಿ ಅವೇ ಒಂಚಿ ರೀಸನ್. ಓಕೆ, ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕಿಂತ ಮುಂಚೆ ತಮ್ಮ ಕ್ಷಮೆಯನ್ನು ಕೇಳಿ ಒಂದು ಒಳ್ಳೆಯ ಬೆಳವಣಿಗೆಗೆ ವೇದಿಕೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಚಿತ್ರತಂಡ ಜೊತೆಗೆ ಸೇರಿದೆ. ಇದಕ್ಕೆ ತುಂಬ ದೊಡ್ಡ ಸಪೋರ್ಟನ್ನು ಕೊಡೋದಕ್ಕೆ ಈ ಭಾಗದ ಒಬ್ಬ ನಾಯಕ ನಟ ಅರ್ಜುನ್ ದೇವ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಈ ಸಿನಿಮಾದಲ್ಲೂ ಕೂಡ ಅವರು ವಿಶೇಷವಾಗಿ ಗಣೇಶ್ ಸರ್ ಹಾಗೆ ಶಿಲ್ಪಾ ಗಣೇಶ್ ಅವರಿಗೆ ಬಹಳ ಆಪ್ತರು. ಮುಗುಳ್ನಗೆ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆಗೆ ನಟನೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಿನಿಮಾ ಶೂಟಿಂಗ್ ಉದ್ದಕ್ಕೂ ಕೂಡ ಜೊತೆಗಿದ್ದು ಮೊನ್ನೆ ಕೂಡ ಒಂದು ಪ್ರಮೋಷನ್ಗೆ ಜೊತೆಗೆ ಸೇರ್ಕೊಂಡಿದ್ರು. ಸೊ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಸೊ ಗಣೇಶ್ ಸರ್ ಪ್ಲೀಸ್ ಜಾಸ್ತಿ ಮಾಡಿದ್ವಿ, ಖರ್ಚು ಮಾಡಿದ್ವಿ, ತುಂಬಾ ಜಾಸ್ತಿ ಮಾಡಿದ್ವಿ.
ಅಚ್ಚಾ 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 ಪ್ರೀತಿಗೋಸ್ಕರ. ನಾಯಕರ ಆಯ್ಕೆ ಹೇಗೆ ಯಾಕಂದ್ರೆ ಅವರು ಆಯ್ಕೆ ನಾಯಕರ ನಟ ಹೇಗೆ? ಹಲೋ ಸರ್, ನನ್ನ ಪ್ರಶ್ನೆ ಗಣೇಶ್ ಅವರಿಗೆ. ನಾಯಕನ ಆಯ್ಕೆ ಈಗ ಈ ಸಿನಿಮಾಕ್ಕೆ ನೀವು ನಾಯಕನ ನಟ ಹೇಗೆ ಆಯ್ಕೆ ಮಾಡ್ತೀರಾ ಅಂತ? ಯಾಕಂದ್ರೆ ಇದ್ರ ನಿತ್ಯ ಅವರು ಯಾವುದೇ ರಂಗಭೂಮಿಯಿಂದ ಬಂದವರಲ್ಲ, ಅವರು ಫೋಟೋಗ್ರಾಫರ್. ಹೇಗೆ ಆಗುತ್ತೆ? ಹೇಗೆ ಆಗುತ್ತೆ ಅಲ್ಲ, ಆ್ಯಕ್ಚುಲಿ ಮೋಹನ್ ಭಟ್ಕಳ್ ಅವರು ಮತ್ತು ಸಂದೀಪ್ ಅವರೆಲ್ಲ ಮೊದಲೇ ಒಂದು ಸಿನಿಮಾ ಮಾಡಬೇಕು ಅಂತ ನಿತ್ಯ ಅವ್ರ ಜೊತೆ ಇವರೆಲ್ಲ ಒಂದು ಟೀಮ್ ಆಗಿದ್ದರು. ಅವರೊಂದು ಸಿನಿಮಾನ ಆಲ್ರೆಡಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ನನ್ನ ಹತ್ರ ಸಂದೀಪು ಮತ್ತು ಮೋಹನ್ ಭಟ್ಕಳ್ ಅವರು ನೆರೇಷನ್ಗೆ ಅಂತ ಬಂದಾಗ ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಬಂದಿದ್ದರು ದಟ್ ನಮ್ಮ ನಾಯಕ ನಟ ನಿತ್ಯ ಪ್ರಕಾಶ್ ಅವರೇ ಅಂತ. ಸೊ ಆಮೇಲಿಂದ ನಾವು ಕರೆಸ್ಬಿಟ್ಟು ಅವ್ರನ್ನ ನೋಡಿದಾಗೆಲ್ಲ ನಮ್ಮ ಲಾಂಚು ನಮ್ಮ ಗೋಲ್ಡನ್ ಮೂವೀಸಿಂದ ಒಂದು ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಹೊಸ ಹೀರೋ ಅನ್ನೋ ಒಂದು ಹೊಸ ಫೇಸ್ನ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಇದ್ವಿ. ಐ ಥಿಂಕ್ ಹಿ ವಾಸ್ ಅ ಪರ್ಫೆಕ್ಟ್ ಮ್ಯಾಚ್ ಅದಕ್ಕೆ. ಸೊ ದಟ್ ಈಸ್ ಹೌ ದಿಸ್ ಹ್ಯಾಪೆಂಡ್. ಎಸ್, ಬೇರೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅವ್ರು ಯಾರೋ ಕೇಳ್ತಾ ಇದ್ರವಲ್ಲ ಸರ್. ಶಿಲ್ಪಾ ಮೇಡಮ್ ಅವೇಲೆಗನೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ದಯನಿಕೆಂಡ ನಾವು ಕಾಸರಗೋಡವರು ಕೇರಳ ಸರ್ ಕಾಪಿಕಾಡು ಸರ್ ನಮ್ಮ ತುಳುನಾಡಿಂದ ಪನ್ನಗ ಆಲ್ರೆಡಿ ನಮ್ಮ ಬಾರಕೋರುಡ್ದು ನೀಲೇಶ್ವರ ಮಟ್ಟ ಒಂದು ಪನೊಂದುಪ್ಪ ಆಡ ಪನ್ಪುನ ಮತ್ತೆ ನೆತ್ತ ಸ್ಟಾರ್ಟಿಂಗ್ ನಿರೂಪಕರು ಬಂಡೇರು ಐಟ್ ಮಂಗಳೂರು ಅವಾರ್ಡ್ ಉಡುಪಿ ಇಂಚನೆ ಪನೊಂದುಪ್ಪು ನೆತ್ತಂದೆ ನಮ್ಮ ಕಾಸರಗೋಡದ ಬಗ್ಗೆ ದಾಲ ಪನ್ಪುಜ ನಮ್ಮ ಕಾಸರಗೋಡ್ಲ ಮಾತಾ ಫಿಲ್ಮನ್ನು ಸಪೋರ್ಟ್ ಪನ್ಪುನಕ್ಲು ಉಲ್ಲೇರು. ಎಸ್ಪೆಷಲಿ ಮಲಯಾಳ ಅವಾರ್ಡ್, ಕನ್ನಡ ಅವಾರ್ಡ್, ತಮಿಳ್ ಅವಾರ್ಡ್. ಕಾಸರಗೋಡು ತುಳು ಫಿಲ್ಮ್ ಕಂಪ್ಲೀಟ್ ಆದ ಅವಾರ್ಡ್ ಮಲ್ತಿದ್ದೀರಾ ಅತ್ತೆ ಈ ಪಿಕ್ಚರ್ ಮೂವಿ ಕಾಸರಗೋಡು ಇಂಚ ರಿಲೀಸ್ ದಾಲ ಪ್ಲಾನ್ ಉಂಡಾ? ಆ್ಯಕ್ಚುಲಿ ಮೊರಣಿ ಅನ್ಕೆ ಏನೊಂದಿತ್ತೆ ಸಚಿನ್ ವೈ ಆಂಟ್ ವಿ ರಿಲೀಸಿಂಗ್ ಇನ್ ಕಾಸರಗೋಡು ಬಂದು ವಿ ಪ್ಲಾನ್ ಮಲ್ಪುನಾಗ ನಂಗೆ ಪ್ಲಾನ್ ಮಲ್ದೆ ಅಂಕ್ಲೆ ವಿ ಹ್ಯಾಡ್ ಸ್ಪೋಕನ್ ಅಬೌಟ್ ಇಟ್. ಯೂಶ್ವಲಿ ಕಾಸರಗೋಡು ಕೇರಳ ರೀಜನ್ ಬರ್ಪುನಿಡ್ದಾದ ಇಂಕ್ಲಿಗೆ ಮಲಯಾಳಂ ಸಿನಿಮಾಸ್ ರೆಗ್ಯುಲರ್ ಅದು ಬರೋಂದುಂಡು ಅಕ್ಲಿನ ಡಾಮಿನೆನ್ಸ್ ಒಂಚೂರು ಜಾಸ್ತಿ ಉಂಟು. ಯೂಶ್ವಲಿ ಎಂಕಲ್ ಅದ ಮನ್ಪ ತುಳುಟ್ಟು ಒಂದು ಜಟ್ಟೆ ಸೌಂಡ್ ಆದ ಹಿಡಿದು ಬೊಕ್ಕ ಎಂಕಲ್ ಕಾಸರಗೋಡಿಗೆ ಟ್ರೈ ಕೊರ್ರ ಪೋಪ ಇಜ್ಜಿಂದ ಆತ ಎಂಕಲ್ ಆಲ್ರೆಡಿ ಕಾಸರಗೋಡ್ದು ಎಂಕ್ವೈರೀಸ್ ಬೈದಂಡು. ಬಟ್ ಸೆಕೆಂಡ್ ವೀಕ್ಗೆ ಎಂಕಲ್ ಪ್ಲಾನ್ ಮಂದೊಂದಿಲ್ಲ ಇನಿಷಿಯಲ್ ಸ್ಟೇಜ್ ಗುರ್ಚಿ ಒಂದು ಜಾತ್ ಪ್ರಮೋಷನ್ ಎಡ್ಡೆ ಮಟ್ಟಿಡು ರೀಚ್ ಆಪುನು. ಸಿನಿಮಾ ಸೌಂಡ್ ಆಂಡ ಇತ್ತೊಟ್ಟಿಗೆ ಒಂದು ಜಾತ್ ಥಿಯೇಟರ್ಸ್ದು ಎನ್ಕ್ವೈರಿ ಬರ್ರೆ ಸ್ಟಾರ್ಟ್ ಆಪುನು. ಅಬ್ರಾಡ್ದು ಎನ್ಕ್ವೈರೀಸ್ ಉಂಡು ಮಸ್ತ್ ಪುರಾಣಿ ಮ್ಯಾಮ್ ರಷ್ಯಾಡ್ದು ಕಾಲ್ ಬೈದಂಡು, ಇಸ್ರೇಲ್ದ ಡಿಸ್ಕಷನ್ಸ್ ಆವೊಂದುಂಡು, ದುಬೈ ಒಮಾನ್ದ ಪೂರ ಡಿಸ್ಕಷನ್ಸ್ ಆವೊಂದುಂಡು. ಬಟ್ ಆಫ್ಟರ್ ರಿಲೀಸ್ ಉಪ್ಪುಂಡು ಪ್ರತಿಯೊಂದು ಜಿಲ್ಲೆ. ಈ ಸಿನಿಮಾ ಕಾಸರಗೋಡು ಎಕ್ಸ್ಪೆಕ್ಟ್ ಮಲ್ಪ ಖಂಡಿತ. ಸರ್ ನಮಸ್ತೆ, ನಾನು ಅಶೋಕ್ ಶೆಟ್ಟಿ MPML ನ್ಯೂಸ್. ಇದು ನಂದು ಪ್ರಶ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ನಮ್ಮದು ಈಗ ಈಗ ಒಂದು 10 ವರ್ಷದಿಂದ ಒಬ್ರು ನನ್ನ ಹೆಸರೇ ಇರಲ್ಲ ತುಳು ಪಿಕ್ಚರ್ ಮಾಡಿದ್ರು, ಅವರಿಗೆ 60 ಲಕ್ಷ ಹಾಕಿ ಲಾಸ್ಟ್ಗೆ 6,000 ಬಂತು. ಈಗ ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ. ಇಂದ ಚಿತ್ರರಂಗಕ್ಕೆ ಸಮಸ್ಯೆ ಇದೆಯಲ್ಲ, ಇದು ಮೆರಿಟ್ ಇದೆಯಾ ಅಲ್ಲ ಬಿ ಮೆರಿಟ್ ಇದೆಯಾ? ಯ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗೆ? ಅದು ಇಂದ ಈಗ ನಿಮ್ಮ ತುಳು ಪಿಕ್ಚರಲ್ಲಿ ಈ ಪಿಕ್ಚರಲ್ಲಿ ಯೂಸ್ ಮಾಡಿದ್ರ ಟೆಕ್ನಾಲಜಿ ಇಂದ ಟೋಟಲ್ ಆಗಿ ಏನಾದರೂ ಲಾಭ ಇದೆಯಾ ನಷ್ಟ ಇದೆಯಾ ಇಲ್ಲ ಮುಂದೆ ಏನಾಗ್ಬೋದು ಚಿತ್ರರಂಗದ ಫ್ಯೂಚರ್? ಮೊದಲಿಗೆ ಈ ಸಿನಿಮಾಲಿ ನೀವೇನು ಕೇಳಿದ್ರೆ ಏನಾದರೂ ಯೂಸ್ ಮಾಡಿದೆ ಇಲ್ಲ ಮಾಡಿಲ್ಲ. ಆ್ಯಂಡ್ ಚಿತ್ರರಂಗಕ್ಕೆ ಏನಾಗ್ಬೋದು ಅಂತ. ಸೊ ಟೆಕ್ನಾಲಜಿ ಯಾವಾಗ ಬರ್ತಾ ಇರುತ್ತೋ ಅದಕ್ಕೆ ನಾವು ಒಗ್ಗೂಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಎಕ್ಸಾಂಪಲ್, ಮೊದಲು ಒಂದು 80-100 ವರ್ಷಗಳ ಹಿಂದೆ ನಾಟಕಗಳು ಮಾಡ್ತಾಯಿದ್ರು. ಸೊ ಅವಾಗ ಮೂಕಿ ಸಿನಿಮಾ ಬಂತು, ಆಮೇಲೆ ಟಾಕಿ ಸಿನಿಮಾ ಬಂತು, ವೈಟ್ ಆ್ಯಂಡ್ ಬ್ಲ್ಯಾಕ್, ಆಮೇಲೆ ಕಲರ್ ಸಿನಿಮಾ ಬಂತು. 70-80 ದಶಕದಲ್ಲಿ ಟೆಲಿವಿಷನ್ ಬಂದಾಗ ಚಿತ್ರರಂಗ ಏನು ಅಂತ ಆಯಿತು. ಅದಾದ ಮೇಲೆ ಚಿತ್ರರಂಗ ಹಾಗೆ ಇತ್ತು. ಆಮೇಲೆ ಈಗ OTT ಬಂದಿದೆ ಏನು ಅಂತ. ಇದೆಲ್ಲ ಬಂದಾಗ ಟೆಕ್ನಾಲಜಿಗೆ ನಾವು ಅದನ್ನು ಹೇಗೆ ನಮ್ಮ
ಸಿನಿಮಾಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೋಡಬೇಕು. ಆದರೆ ಎಮೋಷನ್ಸ್ ಏನಿದೆ ಅದು ಒಬ್ಬ ನಟನೆ ಕೊಡೋಕ್ಕಾಗೋದು. ಟೆಕ್ನಿಕಲಿ ಬೇರೆ ಬೇರೆ ಆಸ್ಪೆಕ್ಟ್ನ ಚೇಂಜ್ ಮಾಡ್ಬೋದು, ಎಮೋಷನ್ಸ್ ನಟನೆ ಕೊಡೋಕ್ಕಾಗೋದು. ಮುಂದಿನ ದಿನಗಳಲ್ಲಿ ಅದು ಬಂದರೂ ಅವಾಗ ಮನೇಲಿ ಕೂತ್ಕೊಂಡು ಫೇಸ್ ಒಂದು 50 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ದುಡ್ಕೋಬೋದು ಅಷ್ಟೇ. ಆ್ಯಂಡ್ ಟೆಕ್ನಾಲಜಿಗೆ ನಾವು ಅದ್ರ ಜೊತೆಲಿ ಇರಬೇಕು ಅನ್ನೋದು ನನ್ನ ಭಾವನೆ ಸರ್. ನೀವು ಯಾವ ಥರ ತೊಗೋತೀರಿ ಅನ್ನೋದು ಡಿಪೆಂಡು. ನೀವು ಮಾರಕವಾಗಿ ತೊಗೊಂಡ್ರೆ ಮಾರಕನೇ ಬರುತ್ತೆ ತಲೆಯಲ್ಲಿ. ನೀವು ನಿಮ್ಮ ಒಳ್ಳೆಯದಾಗುತ್ತೆ ಅಂತ ತೊಗೊಂಡ್ರೆ ಮನಸ್ಸಲ್ಲಿ ಒಳಿತೆ ಆಗುತ್ತೆ. ಇದೆಲ್ಲ ನೋಡಿದಾಗ ನಂಗೆ ಅಣ್ಣವ್ರದ್ದು ಒಂದು ಹಾಡು ನೆನಪಾಗುತ್ತೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಲ್ಲಿ. ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ. ಸೊ ಏನೇ ಬಂದರೂ ಮನುಷ್ಯನಿಗೆ ಮನೋರಂಜನೆ ಅನ್ನೋದು ಬೇಕು. ಮಾಧ್ಯಮ ಹಾಗೂ ಟೆಕ್ನಿಕಲಿ ಬೇರೆ ಬೇರೆ ರೀತಿ ಆಗ್ಬೋದು ಅಷ್ಟೇ ಸರ್. ಇವಾಗ ನಿಮ್ಮದು 2006 ಚೆಲ್ಲಾಟ ಸಿನಿಮಾ ಮಂಗಳೂರು ಕಡೆಯಿಂದನೇ ಆಯಿತು ಸರ್. ಅಂದರೆ ಇವರು ಜಗದೀಶ್ ಕೋಟೆನವರು ನಿರ್ಮಾಣ ಮಾಡಿದರು, MD ಶ್ರೀಧರ್ ಅವರು ನಿರ್ದೇಶನ ಮಾಡಿದರು. ಈಗ ನೀವು ತುಳುವಿನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದ್ರಿ. ಇನ್ನು ತಾವು ತುಳುವಿನಲ್ಲಿ ಒಂದು ಅಭಿನಯ ಮಾಡುವಂಥ ಅಲ್ಲ ಒಂದು ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ ಸರ್? ನನಗೆ ಪ್ರೊಡ್ಯೂಸರ್ ಹೇಳಿದ್ರೆ ಮಾಡ್ತೀನಿ. ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತೀರಾ ಅಂತ ಸರ್? ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಯಾಕೆ ಮಾಡಲ್ಲ ಸರ್? ಯಾಕೆಂದ್ರೆ ನಿಮಗೆ ಆರಂಭಿಕ ಮುನ್ನಡೆ ಸಿಕ್ಕಿದ್ದೆ ಚೆಲ್ಲಾಟ ಸರ್. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಸರ್. ಖಂಡಿತ ಅಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಮಾಡ್ತೀನಿ. ಮುಂದಿನ ಸಿನಿಮಾ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಳುವಿಗೆ ಕನ್ನಡಕ್ಕೆ ಎರಡರಲ್ಲೂ ಮಾಡಬಹುದು ಅಂತ ಇದ್ದರೆ ಡೆಫಿನೆಟ್ಲಿ 2 ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ. ಅದು ಕನ್ನಡಕ್ಕೆ ಸೀಮಿತ ಆಗಿದ್ದರೆ ಅದು ಬೇರೆ ರೀತಿ. ನೀವೇ ಯಾವಾಗಲೇ ಕೇಳಿದ್ರಿ ಹೇಗೆ ನಮ್ಮದು ಸಬ್ಜೆಕ್ಟ್ ಪ್ರಕಾರ ಕಾಮಿಡಿ ಅಂತಲೇ ಮಾಡ್ತೀರಿ. ಇಲ್ಲೂ ಕೂಡ ನಾವು ಬಂದಾಗ ನಾವು ಬಂದಿದ್ದ ತಕ್ಷಣ ನಾನು ದೊಡ್ಡ ಸಿನಿಮಾ ಮಾಡಿದೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬಂದ್ವಿ, ನಾವು ಗೋಲ್ಡನ್ ಮೂವೀಸಿಂದ ಬಂದಿದ್ದೀವಿ, ಏನೋ ದೊಡ್ಡದಾಗಿ ಬೇರೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಇಲ್ಲಿಯ ಒಂದು ಆಡಿಯನ್ಸ್ ಪಲ್ಸ್ಗೆ ಏನು ಇಷ್ಟ, ಇಲ್ಲಿ ಅವ್ರು ಕಾಮಿಡಿಯನ್ನು ಇಷ್ಟಪಡ್ತಾರೆ, ಅದಕ್ಕೆ ತಕ್ಕಂತೆ ನಮ್ಮ ಜಾನರ್ ಅಂದರೆ ನಮ್ಮ ಮನೆಯ ಜಾನರ್, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆಯಲ್ಲ, ಗಣೇಶ್ ಸರ್ನ ಇಷ್ಟಪಡುವಂಥ ಒಂದು ಜಾನರ್, ಅದು ಎಲ್ಲೂ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಎಲ್ಲ ಎಲಿಮೆಂಟ್ಸ್ಗಳನ್ನು ಹಾಕ್ಕೊಂಡು ಒಂದು ಸಿನಿಮಾ ಅಂತ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮನೆಯಲ್ಲೇ ಒಬ್ಬ ಹೀರೋ ಇರಬೇಕಾದ್ರೆ ನೀವು ಔಟ್ಸೈಡಿಂದ ಒಂದು ಹೀರೋಯನ್ನು ಆಯ್ಕೆ ಮಾಡಿದ್ರಿ ನಿಮ್ಮ ಸಿನಿಮಾಕ್ಕೆ, ಯಾಕಾಗಿ? ನಾವು ತುಳು ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದಾಗ ಗಣೇಶ್ ಸರು ಅಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ಗಳು ಬೇರೆ ಫಿಲ್ಮ್ಗಳಲ್ಲೆಲ್ಲ ಬ್ಯುಸಿ ಇರ್ತಿದ್ರು. ಸೊ ಒಂದು ತುಳುವಿಂದ ನಮ್ಮ ಬ್ಯಾನರಿಂದ ಒಂದು ಹೊಸ ಹೀರೋವನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಭಾಳಷ್ಟು ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಲ್ಲಿ ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ನಮ್ಗೆ ಅಲ್ಲಿನ ಪತ್ರಕರ್ತರು ಕೇಳೋದು, ಬರೀ ನಿಮ್ಮ ಬ್ಯಾನರ್ ನಿಮ್ಮ ಹೀರೋಗಳಿಗೆ ಸೀಮಿತವಾಗಿರುತ್ತಾ, ಹೊಸ ಪ್ರತಿಭೆಗಳನ್ನ ನೀವು ಕರ್ಕೊಂಡ್ಬರ್ತೀರಾ ಅಂತ. ಎಲ್ಲೋ ಒಂದು ಕಡೆ ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನಾವು ಬರೀ ನಮ್ಮ ಆರ್ಟಿಸ್ಟ್ಗಳನ್ನ ನಮ್ಮ ಮನೆಯವ್ರನ್ನ ಮಾತ್ರ ಸಪೋರ್ಟ್ ಮಾಡದೆ ಬೇರೆ ಆರ್ಟಿಸ್ಟ್ಗಳು ಹೊಸ ಪ್ರತಿಭೆಗಳನ್ನು ತರ್ತಾ ಇದ್ದೀವಿ ಅನ್ನೋದು ನನಗೆ ಖುಷಿ ಇದೆ ಇವತ್ತಿನ ದಿನ. ಮತ್ತು ಐ ಮಸ್ಟ್ ಇಂಟ್ರಡ್ಯೂಸ್ ಅರ್ಜುನ್ ಕಾಪಿಕಾಡ್ ಅವ್ರನ್ನ. ನಮ್ಮ ಸ್ಪೆಷಲ್ ಆಗಿ ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ರೋಲ್ ಮಾಡಿದ್ದಾರೆ ನಮಗೋಸ್ಕರ. ಥ್ಯಾಂಕ್ ಯು ಅರ್ಜುನ್. ಹಿ ಹ್ಯಾಸ್ ಬೀನ್ ಒಂದು ದೊಡ್ಡ ಸಪೋರ್ಟ್ ನಮಗೆ. ನಾವು ಫೋನ್ ಮಾಡಿಬಿಟ್ಟು ಅರ್ಜುನ್ ನಾನು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪ್ರತಿ ಹಂತದಲ್ಲೂ ಕೂಡ ಶೂಟಿಂಗಲ್ಲೂ ನನಗೆ ಒಂದು ಇದರಲ್ಲಿ ಮ್ಯಾಮ್ ಏನೇ ಸಪೋರ್ಟ್ ಬೇಕಿದ್ರು ಎಂಕ್ಲೇನ್ ಲೆಪ್ಲೆ ಮ್ಯಾಮ್ ಎಂಕ್ಲು ಉಲ್ಲ ಇದಕ್ಕೆ ದಾದ ಬೋರ್ಡ್ ಮೊರಣಿ ಪ್ರಚಾರಗಳ ಎಂಕ್ಲು ಬನ್ನಪ್ಪಾಗ ಆರು ಮ್ಯಾಮ್ ಎಂಕ್ಲು ಬರ್ಪ ಟೆಲ್ ಅಸ್ ವಾಟ್ ಯು ವಾಂಟ್ ಅಂತ ಕೇಳಿಕೊಂಡು ನನಗೆ ಒಂದು ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅರ್ಜುನ್, ಐ ವಿಲ್ ನೆವರ್ ಫಾರ್ಗೆಟ್. ಅವ್ರದ್ದು ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ, ಮೊನ್ನೆ ನೋಡಿದೆ ನಾನು, ಟಾಸ್ ಅನ್ನೋ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಅವ್ರು ಆ್ಯಕ್ಟು ಮಾಡಿದ್ದಾರೆ ಅದರಲ್ಲಿ. ಐ ವಿಶ್ ಯು ಅ ವೆರಿ ಬಿಗ್ ಸಕ್ಸಸ್ ಆ್ಯಸ್ ಅ ವೆರಿ ಬಿಗ್ ಕನ್ನಡ ಸ್ಟಾರ್ ಅರ್ಜುನ್. ಐ ರಿಯಲಿ ಲವ್ ದ ಮೂವಿ. ನಾನು ನೋಡಿದೆ ಸಿನಿಮಾನ, ಅದಕ್ಕೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ. ಎಸ್, ಅರ್ಜುನ್ ದೇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ತಾವು ಕೂಡ ಶುಭ ಹಾರೈಸಬೇಕು ಈ ಚಿತ್ರತಂಡಕ್ಕೆ. ಈ ಟೀಮ್ದೊಟ್ಟಿಗೆ ಫಸ್ಟ್ ಹಿಡಿದುಲ್ಲಾರ, ಸೊ ಈ ಟೀಮ್ಗೆ ಒಂಜಿ ಈರ್ನ ರಡ್ಡು ಪಾತ್ರ ಸರ್ ತುಳುವಲೆ ಮತ್ತೆ ಸುರುಕಾದ ಮಾತಲ್ಲಿ ನಮಸ್ಕಾರ. ಇತ್ತ ಮ್ಯಾಮ್ ಬಂಡಿರಿ ಎಂಕಲ್ನ ಸೈಡ್ ಹಿಡಿದು ಎಂಚಿನ ಈ ಸಿನಿಮಾ ಕೊರ್ರೆ ಪುಣ್ಯ ಎಂಕುಲ್ ಪಂತ ಮ್ಯಾಮ್ ಆಂಡ ಎಂಕ್ಲಿಗೆ ಮಾತಾಡಕ್ಲ ತುಳು ಇಂಡಸ್ಟ್ರಿದಾಗ್ಲಿಗೆ ಮಸ್ತ್ ಖುಷಿ ಏನ ವಿಚಾರದ ತಂದು ಬಂಡ ಸರ್ ಮ್ಯಾಮ್ ಅಕಲ್ನ ಬ್ಯಾನರ್ನ ಬತ್ತ ಒಂದೊಂದು ತುಳು ಸಿನಿಮಾ ಮನ್ಪೇರೆ ಬಿದ್ದಾಡ್ದೇನೆ ಅಂದು ಪನ್ಪಿನೇ ಎಂಕ್ಲಿಗೆ ತುಳು ಚಿತ್ರರಂಗದಾಗ್ಲಿ ಕೊಂಚ ಮಲ್ಲ ಖುಷಿ ದಯಪಂಡ ಅಂಚಿಂದ ಬ್ಯಾನರ್ ಒಂಜಿ ಮಲ್ಲ ಪುದರ್ ಮಂತಿನ ಅಂಚಿಂದ ಬ್ಯಾನರ್ ಕನ್ನಡ ಇಂಡಸ್ಟ್ರಿಡ್ ರೂಲ್ ಮಂತಿನ ಅಂಚಿಂದ ನಮ್ಮ ಗಣೇಶ್ ಸರ್ ಉಲ್ಲೇರು. ಸೊ ಆರು ಬತ್ತದ ಮುಲ್ಪ ಒಂದು ತುಳು ಸಿನಿಮಾನ ಮನ್ಪೋಡು ಅಂದಾಂಡ ನಮ್ಮ ರೆಕಗ್ನೈಸೇಷನ್ ಆ ಇಂಡಸ್ಟ್ರಿಡ್ ಎಂಚ ಆವಡು ಬಂದು ನಮ್ಮ ಇಮ್ಯಾಜಿನ್ ಮಲ್ಪೋಡು. ಸೊ ನಿಕ್ಲೇಗ್ 2 ಜನಕ್ಕೆ ಹೆಂಗೆ ಮಸ್ತ್ ಥ್ಯಾಂಕ್ ಯು ಸೋ ಮಚ್
for recognizing our Tulu industry. And secondly, very important panodundanda yan panode ma'am ಎಂಚಿನ ಪದ್ಯ ಬಂತಾರು ಮ್ಯಾಮ್ ಬಾರಿ ಸರ್ ಏನು ಹಾಡು ಸರ್ ಸರ್ ನೀವು ಲಕ್ಕಿ ಸರ್ ಬೋರ್ ಆದಾಗೆಲ್ಲ ಮ್ಯಾಮ್ ಹತ್ರ ಹಾಡು ಆಡಿಸ್ಬೋದು ನಿಮಗೆ ಡೆಫಿನೆಟ್ಲಿ ಇಂದೆಟ್ ರಡ್ಡು ವಿಚಾರ ಉಂಡು ಬಂದಿಜಿನ ಮ್ಯಾಮ್ ಗ್ಯಾರಂಟಿ ಅನ್ನ ಮಂಡೆ ಕುಟ್ಟಿ ಬಾಡ್ಯಾರು ಒಂಜಿ ರಡ್ಡನೇತ ನಿಜವಾದಿ ನಾನು ಮ್ಯಾಮ್ಗೆ ಫೋನ್ ಮಲ್ದೆ ಐ ವಾಸ್ ಸರ್ಪ್ರೈಸ್ ಸರ್ ಐ ವಾಸ್ ಸೀರಿಯಸ್ಲಿ ಸರ್ಪ್ರೈಸ್ ಐ ನ್ಯೂ ನೀವು ಕ್ಯಾರಿಯೋಕೆ ಯು ಲವ್ ಸಿಂಗಿಂಗ್ ಗಣೇಶ್ ಸರ್ ತುಂಬ ಹಾಡ್ತಾರಂತ ನಂಗೆ ಗೊತ್ತುಂಟು ಮನೆಯಲ್ಲಿ ಇಟ್ಸ್ ಇಸ್ ಫ್ರೀ ಟೈಮ್ ಇದ್ದಾಗ ಕ್ಯಾರಿಯೋಕೆ ಇಸ್ ಪಕ್ಕ ಐ ಹ್ಯಾವ್ ಸೀನ್ ಲಾಟ್ ಆಫ್ ಸ್ಟೋರೀಸ್ ಬಟ್ ಆ ಸ್ಟೋರೀಸಲ್ಲಿ ಯಾವತ್ತು ಮ್ಯಾಮ್ ಹಾಡಿದ್ದನ್ನು ನಾನು ನೋಡಲಿಲ್ಲ ಆ್ಯಂಡ್ ಇಟ್ ವಾಸ್ ಅ ಸರ್ಪ್ರೈಸ್ ಪ್ಯಾಕೇಜ್ ಆ್ಯಂಡ್ ಬಟ್ ರೈಟ್ ಟೈಮ್ಗೆ ಇಂಟ್ರೊಡ್ಯೂಸ್ ಆಯ್ತು ಸರ್ ಐ ಥಿಂಕ್ ಲಾಟ್ ಆಫ್ ಕನೆಕ್ಷನ್ ಮ್ಯಾಮಿಗೆ ಯಾಕಂತ ಹೇಳಿದರೆ ತುಳು ಭಾಷೆ ಅಂತ ಬಂದಾಗ ಆ್ಯಂಡ್ ಶೀ ಸ್ಯಾಂಗ್ ಇಟ್ ಸೋ ಬ್ಯೂಟಿಫುಲ್ಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್ ಆ್ಯಂಡ್ ಎನ್ನ ಪಿಕ್ಚರ್ಗಳೊಂದು ಪದ್ಯ ಬನೋಂಡು ಯಾನ್ಲಿರಲ್ಲ ಒಟ್ಟಿಗೆ ಸೊ ಕುಡವರ ನಾನು ಮಸ್ತ್ ಬಾತಿರ ಪೋಪುಜಿ ನಿತ್ಯ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ನಿತ್ಯ ಆಲ್ಸೋ ಬಿಕಾಸ್ ಈಸ್ ಗಾಟ್ ಅ ಗ್ರೇಟ್ ಫ್ಯೂಚರ್ ವೆರಿ ಹ್ಯಾಂಡ್ಸಮ್ ಯಾನು ಏತೋ ಸತಿ ಬಂದಾರ ನಾ ಕಣ್ಣೊಂದ ಸೂರ್ಯ ಲಕ ಅಂತ ಸೂರ್ಯನ್ ತೂಯಿಲಕ ಹಾಕೊಂಡು ಸೊ ಯು ಗಾಟ್ ಅ ಗ್ರೇಟ್ ಬ್ಯಾನರ್ ಟು ಗೆಟ್ ಇಂಟ್ರಡ್ಯೂಸ್ ಬ್ರೋ ಅತ್ತ ರೆಡಿ ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಆ್ಯಂಡ್ ಮಾತು ಆ್ಯಕ್ಟರ್ಸ್ಗಳ ಯಾನ್ ಕಂಗ್ರ್ಯಾಚುಲೇಷನ್ ಬಂತ ಆ್ಯಂಡ್ ಸ್ಯಾಮ್ಯುಲ್ ಆಲ್ಸೋ ಇಟ್ಸ್ ಗಿವನ್ ಮೀ ಆನ್ ಆಪರ್ಚುನಿಟಿ ಸರ್ ಅವ್ರದ್ದೊಂದು ಹೊಸ ಅಂತ ಒಂದು ಸಿನಿಮಾದ ಹಾಡು ಕೂಡ ಆಡಿಸಿದ್ದಾರೆ ನನ್ನ ಹತ್ರ ಆ್ಯಂಡ್ ಪುನ್ನಮೆದ ಚಂದ್ರ ಇಸ್ ಮೈ ಫೇವ್ರೆಟ್ ಮ್ಯಾಮ್ ಸಾರಿ ಇಜ್ಜಿ ಡೆಫಿನೆಟ್ಲಿ ಪೂರ ಬದ್ದಲ್ಲಿ ಇಷ್ಟ ಬಟ್ ಅವು ಎನ್ನ ಒಂಜಿ ಬಾರಿ ಫೇವ್ರೆಟ್ ಸಾಂಗ್ ಬಟ್ ಇರ್ನ ವಾಯ್ಸ್ ಮ್ಯಾಮ್ ಹ್ಯಾ ಬಂದ್ಪೈತೆ ಸೂಪರ್ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪಿಕ್ಚರ್ ಸಿನಿಮಾ ಖಂಡಿತವಾದ್ಲ ಮಲ್ಲ ಮಟ್ಟ ರೀಚ್ ಹಾಕೊಂಡು ಏರು ಉಲ್ಲೇರು ಏರು ಇಜ್ಜೇರಿಂದ ಬಂದರೆ ನಂಗೆ ಪೋಸ್ಟರ್ ತುನಾಗನೇ ಗೊತ್ತಾಗ್ಬೋದು ಸರ್ ಪೋಸ್ಟರ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಸರ್ ಅದ್ರ ಹಿಂದೆ ಒಂದು ಮನೆ ಇದೆ ಅಷ್ಟು ಜನರಿಗೂ ಆ ಮನೆಯಲ್ಲಿ ಜಾಗ ಸಾಕಾಗಲ್ಲ ಸರ್ ಅಷ್ಟು ಜನ ಹಾಕ್ಕೊಂಡು ಒಂದು ತುಳು ಸಿನಿಮಾ ಮಾಡೋದು ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಒಂದು ದೊಡ್ಡ ಟಾಸ್ಕ್ ಆ್ಯಂಡ್ ಅದನ್ನು ಬ್ಯೂಟಿಫುಲಿ ಅಚೀವ್ ಮಾಡಿದ್ದಾರೆ ಸೊ ಸಂದೀಪ್ ಈಸ್ ಅ ಡೈರೆಕ್ಟರ್ ಈಸ್ ಅ ವಂಡರ್ಫುಲ್ ಗಾಯ್ ವೆರಿ ಇನ್ನೋಸೆಂಟ್ ಗಾಯ್ ಆ್ಯಂಡ್ ಎನ್ನ ಹೆಡ್ ಆಫೀಸ್ಲ ಈ ಸಿನಿಮಾ ಉಂಡು ಡ್ಯಾಡಿ ಉಲ್ಲೇರು ಬೋಜಾ ಮುಲ್ಲೇರು ಮಾತ ಹಿರಿಯ ಆರ್ಟಿಸ್ಟ್ ಉಲ್ಲೇರು ಸೊ ಮಿಸ್ ಮನ್ಪಂದು ಯಾನು ನಮ್ಮ ಪತ್ರಿಕದ ಮಾತ ನಮಗೆ ಸಪೋರ್ಟರ್ಸ್ನ ಎದುರು ಯಾನು ಪನ್ಪುನೀತೆ ನಮ್ಮ ಪಿಕ್ಚರ್ ಸಿನಿಮಾಗೆ ಮಲ್ಲ ಮಟ್ಟದ ಪ್ರಚಾರ ಕೊರ್ದು ನಿಖಲ್ನ ಆಶೀರ್ವಾದ ನಂಚನೆ ಈ ಸಿನಿಮಾ ಅಂತೂದು ಒಂದು ಆತ ಜನಕ್ಲಿಗೆ ಈ ಸಿನಿಮಾದ ಬಗ್ಗೆ ಮುಟ್ಟುಲಕ ಮನ್ಪಲೆ ಅಂತ ಬಂದಕ್ಕೆಂದು ಎನ್ನರಡ ಬರ್ತಾರಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಷ್ಟೊತ್ತು ಕೂತ್ಕೊಂಡು ನಮ್ಮ ಮಾತುಗಳನ್ನ ನಮ್ಮ ಸಿನಿಮಾ ಬಗ್ಗೆ ಹಾಗೆ ಪ್ರತಿಯೊಬ್ಬರ ಮಾತುಗಳನ್ನ ಭಾಳ ಸಮಾಧಾನದಿಂದ ಕೇಳಿ ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ 7ನೇ ತಾರೀಕು ಪಿಕ್ಚರು ರಿಲೀಸ್ ಆಗ್ತಾಯಿದೆ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಎಫರ್ಟು ಇಡೀ ಟೀಮು ಭಾಳ ಹಾಕಿದ್ದಾರೆ ಎಫರ್ಟು ಗೋಲ್ಡನ್ ಮೂವೀಸ್ ದೊಡ್ಡ ಬ್ಯಾನರು ಅದೆಲ್ಲ ಪಕ್ಕಕ್ಕಿದ್ರೂ ಕೂಡ ದ ಎಫರ್ಟ್ ಇಡೀ ಟೀಮ್ ಹಾಕಿರೋದು ತಮ್ಮೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಟೆಕ್ನಿಕಲ್ ಟೀಮ್ ಜೊತೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಬ್ಬರು ಭಾಳ ಎಫರ್ಟ್ ಹಾಕಿದ್ದಾರೆ ಹಾಗೆ ಶಿಲ್ಪನೂ ಕೂಡ ತುಂಬ ಎಫರ್ಟ್ ಹಾಕಿ ಐ ಥಿಂಕ್ ಕಳೆದ 1.5 ತಿಂಗಳಿಂದ ಮಂಗಳೂರಲ್ಲಿದ್ದಾರೆ ಅವರು ಅಷ್ಟು ಎಫರ್ಟ್ ಹಾಕಿ ಸರ್ ಯಾಕೆ ಸರ್ ನಗ್ತಾ ಇದ್ದೀರಾ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಶಿಲ್ಪನ ಮೇಲೂ ಇರಲಿ ಹಾಗೆ ತಾವು ಕೂಡ ಹೆಚ್ಚೆಚ್ಚು ಸಿನಿಮಾ ಮಾಡಿ 2 ತಿಂಗಳು ಇಲ್ಲಿರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಎಸ್ ಬ್ಯಾನರಲ್ಲೇ ಗೋಲ್ಡನ್ ಮೂವೀಸ್ ಹೆಸರಿದೆ ಸರ್ ಕೂಡ ಅಷ್ಟೇ ಸಿನಿಮಾದಲ್ಲೂ ನಗಿಸ್ತಾರೆ ರಿಯಲ್ ಲೈಫಲ್ಲೂ ನಗಿಸ್ತಾರೆ ತುಳು ಸಿನಿಮಾ ಕೂಡ ಅಷ್ಟೇ ಜನರಿಗೆ ನಗೋದು ಇಷ್ಟೇ ಸೊ ನಗುವಿಗಾಗಿ ನಾವೆಲ್ಲೂ ತಯಾರಾಗೋಣ 7th ಇಂದ ಮಂಗಳೂರಲ್ಲಿ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ತುಳು ಕನ್ನಡದಲ್ಲಿ ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಗೋಲ್ಡನ್ ಮೂವೀಸ್ ಪರವಾಗಿ ಕೃತಜ್ಞತೆ ಅರ್ಪಿಸ್ತಾ ಈ ಮಾತಿನ ಸ್ವಲ್ಪ ಪೂರ ಈತ ಮಲ್ಲ ಸಂಖ್ಯೆ ತುಳು ಸಿನಿಮಾದ
ಪ್ರೆಸ್ ಮೀಟ್ಗೆ ಪೂರ ಮೀಡಿಯಾದ ಸೇರಿದ ಹಾಯ್ ಶ್ರೇಯಾ ದಾಸ್, ನಿಮ್ಗೆ ಹೇಗೆ ಆಯ್ತು? ಅಮೇಜಿಂಗ್ 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 ಥ್ಯಾಂಕ್ ಯು ವೆರಿ ಮಚ್. ಅಮೇಜಿಂಗ್ ಅದು ಬಿಟ್ಟು ನೀವು ಗಣೇಶ್ ಎಸ್ ಎಸ್ ಎಷ್ಟು ಎಸ್ ನಮ್ಮೊಟ್ಟಿಗೂ ದೇವದಾಸ್ ಕಾಪಿಕಾಡ್ ಸರ್ ಒಳ್ಳೆಯದು ಸರ್. ಪಿಕ್ಚರ್ದ ಬಗ್ಗೆ ಬರಲಿ ಸರ್. ಪಿಕ್ಚರ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್, ಫ್ಯಾಮಿಲಿ ಕುಟುಂಬ ಸಮೇತ ತೂಬಿನ ಫಿಲ್ಮು. ಬೊಕ್ಕ ಒಂದು ಎಡ್ಡೆ ಎಳೆ ಕೊಡ್ತೇವೆ ದಯಪಂಡ ನಮ್ಮ ಕುಟುಂಬ ಸಂಸಾರ ನಮ್ಮ ಫ್ಯಾಮಿಲಿ ಆಯ್ತವಲ್ಲ ಗಲಾಟೆ ಪೆರಬಲ್ಲಿ ಒಂದು ಎಲ್ಲೇ ಗಲಾಟೆ ಇತ್ತಂದ್ರೆ ಅವು ಭಾರಿ ಮಲ್ಲ ಅದು ಬೊಕ್ಕ ಬೆತೆ 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 ಆಪಿನ ಚಾನ್ಸ್ ಉಂಡು ಅಂಚೆ ಅದು ನಮ್ಮ ಎಲ್ಲೆಲ್ಲಿಯ ವಿಷಯಗಳೇನು ನಮ್ಮ ಒಳಗಡೆ ಸುಧಾರ್ತದೆ ಇನ್ನು ಕೈತಲ್ ಕನ್ನಡ ತೋಡು ದೂರ ಮಲ್ಪೆರಬಲ್ಲಿ ಇನ್ನೊಂಜಿ ಒಂದು ಲೈನ್ ಆಯ್ತಾ ಪ್ಲಸ್ ಕಾಮಿಡಿ ಅವು ಅಡೆಮುಟ್ಟ ಎತ್ತೋಡುಂದಾಂಡ ಆ ಒಂದು ಸಂಸಾರ ಅಡೆಮುಟ್ಟ ಎತ್ತೋಡುಂದಾಂಡ ಆಯ್ತಾ ಪಿರಾವುಡು ಒಂದು ಭಂಗ ಬರ್ಪನ ಒಂಜಿ ತಂಡ ಉಂಡು ಅವು ಕಾಮಿಡಿ ತಂಡ ಅವು ಎಂಚಿನ ಮಲ್ತಾರೆ ಬಂದಾಗ ಸ್ಟೋರಿ ದೊಟ್ಟಿಗೆ ಮೂವ್ ಅಂದು ಹೋಗ್ಕೊಂಡು ಅವು ಇರಾಗೆ ಸ್ಟಾರ್ಟಿಂಗ್ ಕಾಮಿಡಿ ಸ್ಟಾರ್ಟ್ ತೆಲ್ಪರೆ ಶುರು ಮಾಡ್ತಾನೆ ಕಡೆ ಮುಟ್ಟಲ್ಲ ತೆಲುಪುನೇ ವ್ಯವಸ್ಥೆ ಆಯ್ತು ಒಟ್ಟದು ಭಾರಿ ಶೋಕದ ಒಂದು ಕನ್ಕ್ಲೂಷನ್ ಜನಕ್ಲೆಗೆ ಒಂದು ಎಡ್ಡೆ ಸಂದೇಶ ನೀನು ತೂಂಡ ಮರಣಿ ಪ್ರೀಮಿಯರ್ ಶೋ ತೂದು ಒಂದು ಪಂಜೋಪಾನ ಅಂತ ನನ್ನ ಮಗಕ್ಕೆ ಈ ಸಿನಿಮಾ ತೋಚ್ಕೋ ಅವು ಬಂದಾಗ ಟಚ್ ಆಣದ ಲೆಕ್ಕ ಅಕ್ಕಲಿಗೆ ಪೂರ ಗಲಾಟೆ ಮಲ್ತವ್ರು ಅವು ಮಲ್ತವ್ರು ನು ಮಲ್ತವ್ರು ಕೋಪ ಪಾಡ್ನು ಒಂದು ವಿಷಯ ಎಡ್ಡ ವಿಷಯ ಸಂದೇಶ ಅದೇ ಹೇಳಕ್ಕೆ ರಿಲೀಸ್ ಹಾಕೊಂಡು ಮಾತಿರಲ್ಲ ಬಲೆ ಪ್ರತಿಯೊಂದು ಬಲ್ಲೆ ದಯ ಬಂದಾಗ ಈ ವಿಶೇಷವಾದ ದಯ ತೋಡ್ಬಂಡ ಭಾರಿ ಒಂಜಿ ಊರದ ಒಂಜಿ ಮರ್ಮಲಾದ ಗಣೇಶನ ಧರ್ಮಪತ್ನಿ ಶಿಲ್ಪಾಮ್ಯಾನ್ ಎಡ್ಡೆ ಒಂಜಿ ಅರ್ನ ಗುಣ ಪಕ್ಕ ಅರ್ನ ಒಂಜಿ ಭಾಷೆದ ಪ್ರೀತಿ ನೆಕ್ಕುಬೋಡೋದು ನಮ್ಮ ಸಿನಿಮಾ ತೋಡೆ ಅರೆಗ ಅವ್ನು ಕನ್ನಡ ಸಿನಿಮಾ ಮಲ್ಪಲ್ಲಿ ಅರ್ನ ಇಲ್ಲಲ್ಲಿ ಹೀರೋ ಲೇರು ಬೇತೆ ಸಿನಿಮಾ ಮಲ್ಪಲ್ಲಿ ಇನ್ವೆಸ್ಟ್ ಮಲ್ಪಲ್ಲಿ ಬಟ್ ಎನ್ನ ಊರದ ಭಾಷೆ ಎನ್ನ ಅಪ್ಪೆ ಭಾಷೆಗೆ ಒಂಜಿ ನ್ಯಾಯ ಕೊರಡು ಬಂದು ಒಂಜಿ ಬೈದಿನ ಸಿನಿಮಾ ಅಂಚೆ ಅದು ನಮ್ಮ ಮಾತೆರ್ಲ ತೂದು ಈ ಸಿನಿಮಾನು ಯಾನು ಕೇನ್ನು ಗೆಂದಲೆ ಎಂಕಲುಲ್ಲ ಮಾತೆರ್ಲುಲ್ಲ ಮಲಮಲ್ಲ ತುಳುನಾಡದ ಪುರ ದಿಗ್ಗಜರು ಈ ಸಿನಿಮಾಡಲ್ಲೇ ತೂಲೆ ದಿಗ್ಗಜರು ಮಾತೆಲ್ಲ ಉಳ್ಳೇರಿ ಅವಾಗ ಐಟ್ ಕಾಪಿಕಾಡ್ ಸರ್ನ ಕಾಂಟ್ರಿಬ್ಯೂಷನ್ ಎತ್ತುಂಡು ಸರ್. ಇದು ಕೊಂಚ ಪಾತ್ರ ಕೊಡ್ತಾರೆ ಐಟ್ ಏನು ಥ್ರೋಟುಲ್ಲೆ ಆ ಸಿನಿಮಾಡು ಏನು ಸೂತ್ರಧಾರಲ್ಲ ಮಲ್ದಿರ ನಾನು ಅಂಚೆ ಅದು ಪ್ರತಿ ಎರಡೆಲ್ಲ ಕನೆಕ್ಷನ್ ಉಂಡೆ ಅನ್ನ ಅವು ಆಯ್ತೊಟ್ಟಿಗೂ ಸಿನಿಮಾ ತೋನಾಗ ಗೊತ್ತಾಗ ಏಳಿಗೆ ರಿಲೀಸ್ ಆದ ಸರ್. ಆಲ್ ದ ಬೆಸ್ಟ್ ಮಲ್ಲ ಸಕ್ಸಸ್ ಆವಡು ದಯಪನ್ನಾಗ ತುಳು ಭಾಷೆ ಒರಿಯೋಡು ನಾನು ನಮ್ಮ ಪ್ರತಿ ಸಿನಿಮಾಲ ಅವು ಕಲೆಕ್ಷನ್ ಇಜ್ಜಿಗೆ ಕಲೆಕ್ಷನ್ ಅಂಚೆ ಆರೆಬಲ್ಲಿ ಈ ಸಿನಿಮಾಡು ಕೂಡ ಒಂದು ಬೂಸ್ಟ್ ನಮ್ಮ ತುಳು ಭಾಷೆಗೆ ತಿಕ್ಕೊಡೋದು ಎನ್ನ ಒಂದು ಮಲ್ಲ ಆಸೆ ಕುಡಿಂಜಿ ಕ್ವಶನ್ ಸರ್. ದಯಮಂಡ ಈ ಕಡೆ ಪ್ರೆಸ್ ಮೀಟ್ ಆನಾಗಲ್ಲ ಈ ಕ್ವಶನ್ ಕೇಂದ್ರ ನಮ್ಮ ಬಾರ್ಕೂರು ನೀಲೇಶ್ವರ ಅಂತ ಬಂದ ತುಳುನಾಡನ್ನು ಪಂಪ ನಮ್ಮ ಕಾಸರಗೋಡು ದಯ ಸರ್. ತುಳು ಕಾಸರಗೋಡುಗೂ ಆ್ಯಕ್ಚುಲಿ ಅವು ಸಚಿನ್ ಪನ್ನ ಅವು ಪ್ರಾಬ್ಲಮ್ ಅವು ಎಂಕಲ್ನ ಚಂಡಿಗೋರಿ ಆನಾಗ ಎಂಕಲೆ ಕೃಷ್ಣ ಥಿಯೇಟರ್ ತಿಕ್ಕಿನಿಂಚಿ ಅವ್ನು ದಯ ಮಾಡ ಮಲ್ಲ ಮಮ್ಮೂಟಿ ನಕಲ್ನ ಮೋಹನ್ಲಾಲ್ ನಕಲ್ನ ಹಾಕ್ಲ ಫುಲ್ ಬುಡ್ದುಪ್ಪು ಅವ್ನು 500 ನಡಪ್ಪು ಮುಲ್ಲಮ್ಮ ಸ್ಟಾರ್ಟ್ ಮಾಡ್ಬಿಟ್ನಾಕನೆ ಇಂಕ ಸುರುಕೆ ಏನಾಗನೆ ಅವು ಬುಕ್ ಆಗುತ್ತೆ ಅವು ಮಲ್ಲ ಪ್ರಾಬ್ಲಮ್. ತುಳು ಭಾಷೆ ಎಂಕಿತ್ತೆ ಅನ್ನೋ ನಾಟಕ ಓಡಿಬಿಟ್ಟು ಹೋಗ್ಬೋದು ಕಾಸರಗೋಡು ಓಡಿ ಹೋಗ್ಬೋದು ನಾಟಕ ಅವಳು 2,000-3,000 ಜನ ತೂಪೇರು ಅಪ್ಪಣ ನಂಗೆ ಪ್ರೇಕ್ಷಕರು ಅವ್ರು ಉಲ್ಲೇರಂದಾಂಡೆ ತುಳು ಭಾಷೆಗೆ ಥಿಯೇಟರ್ದ ನೆಕ್ಸ್ಟ್ ಸೊಲ್ಯೂಷನ್ ತಿಕ್ಕು ಬಂದ್ಕೊಂಡು ವಿಶ್ವಾಸ ಖಂಡಿತ ಎನ್ನ ಆಯ್ತಾ ಇಂಕಲ್ ಟಾಸ್ ಇಂಕಲ್ನ ಅರ್ಜುನ ಟಾಸ್ ಸಿನಿಮಾ ತೆಲ್ಲಂಜಿ 18th ರಿಲೀಸ್ ಆಪುಂಡು ಸೆಪ್ಟೆಂಬರ್ 18th ಐನು ಥ್ರೋಔಟ್ ಮಲ್ಪೈ ಐಕೆ ದುಮ್ಮೆ ಅಡೆ ಬರ್ತದೆ ಪಾತಿರ್ದು ಪೂರ ಖಂಡಿತ ಅವತ್ತಲ್ಲ ಮೂಲ ರಿಲೀಸ್ ಆನಾಗ ಅವ್ರು ರಿಲೀಸ್ ಮಾಡ್ತಾರೆ. ಓಕೆ ಥ್ಯಾಂಕ್ ಯು. ನಮ್ಮ ಜೊತೆಗೆ ಪಿಕ್ಚರ್ ಸಿನಿಮಾದ ನಾಯಕಿಯವರು ಮೇಡಮ್ ಒಂದು ದೊಡ್ಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬ್ಯಾನರಲ್ಲಿ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಸಿನಿಮಾ ಬಗ್ಗೆ ಸರ್? ಅದೇ ನಾನು ಆಗಲೇ ಹೇಳಿದಾಗೆ ಮೊದಲನೇದಾಗಿ ನಮ್ಮ ಮೀಡಿಯಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಆಗಲೇ ಹೇಳಿದಾಗೆ ಈ ಥರ ಒಂದು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಗಾಡ್ ಫಾದರ್ ಇಲ್ಲದೆ ನಮ್ಮಂಥ ಅದು ಹುಡುಗಿಯಾಗಿ ಇಂಡಸ್ಟ್ರಿಯಲ್ಲಿ ಒಳ್ಳೆ ಪ್ರಾಜೆಕ್ಟ್ ಸಿಗೋದು ತುಂಬಾ ಕಷ್ಟ, ನಿಮಗೆ ಗೊತ್ತಿದೆ ಅಲ್ವಾ? ಸೊ ಅದು ಆ ಥರದ್ದು ನೋಡೋಕ್ಕೆ ಹೋದರೆ ನಾನು ಮಾಡಿ ಬಂದಿರೋಂತಹ ಚಿತ್ರಗಳು ಒಂದು ಮೊಟ್ಟೆ ಕಥೆ ಆಗಿರ್ಬೋದು, ಕಥಾ ಸಂಗಮ ಆಗಿರ್ಬೋದು, ಕವಚ ಶಿವಣ್ಣ ಅವ್ರ ಜೊತೆ ಆಗಿರ್ಬೋದು, ಇದೆಲ್ಲ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ ಅವ್ರಗಳ ಜೊತೆ ಅಂತ. ಅದ್ರ ಜೊತೆ ಇದು ಕೂಡ ಪಿಕ್ಚರ್ ಕೂಡ ಇದು ಖುಷಿಗಿಂತ ಜಾಸ್ತಿ, ನನಗೆ ಖುಷಿಗಿಂತನೂ ತುಂಬ ಜಾಸ್ತಿ ಸೂಪರ್ ಅಂತ ಹೇಳ್ತಾರಲ್ವ ಹಾಗೆ ತುಂಬ ಬ್ಲೆಸ್ಡ್ ಸರ್. ನಾನು ತುಂಬ ಬ್ಲೆಸ್ಡ್. ಈಗ 7ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ನಮ್ಮ ಪ್ರೇಕ್ಷಕರನ್ನು ನಿಮ್ಮ ಸೈಡಿಂದ ಹೇಗೆ ಕರೀತೀರಾ ಥಿಯೇಟ್ರಿಗೆ? ಏನೂ ಇಲ್ಲ, ನಮ್ಮ ಪ್ರೇಕ್ಷಕರು ನಾನು ತುಂಬ ಇಂಟರ್ವ್ಯೂವಲ್ಲಿ ಕೂಡ ಹೇಳಿದ್ದೀನಿ, ನಮ್ಮ ತುಳು ಜನರು ಹೇಗೆ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನ ಜನರು
ಪ್ರಾಡಕ್ಟ್ ಚೆನ್ನಾಗಿದ್ರೆ ಅವ್ರಿಗೆ ಹೇಳಬೇಕು ಅಂತಿಲ್ಲ, ಬಂದು ತಗೊಳ್ಳಿ ಅಂತ, ಅವರೇ ತಗೊಳ್ತಾರೆ ಆ ಒಂದು ಪ್ರಾಡಕ್ಟನ್ನು. ಸೊ ಹಾಗೆ ನಮ್ಮ ಸಿನಿಮಾ ಆಲ್ರೆಡಿ 2 ಪ್ರೀಮಿಯರ್ ಶೋ ಆಗಿದೆ, ಅದರಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ನಮ್ಮ ಸಿನಿಮಾವನ್ನು. ಆ್ಯಂಡ್ ನಮ್ಮ ಜನರಿಗೆ ಏನು ಬೇಕಾಗಿರುತ್ತೆ, ಫುಲ್ ವೀಕಲ್ಲಿ ಅವರು ಕೆಲಸ ಮಾಡಿರ್ತಾರೆ, ಒಂದು ವೀಕೆಂಡ್ ಒಂದು 2.5 ಅವರ್ ಫಿಲಮ್ ನೋಡಿದ್ರೆ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ. ಸೊ ನಮ್ಮ ಸಿನಿಮಾ ಫುಲ್ ಆನ್ ಎಂಟರ್ಟೈನ್ಮೆಂಟ್, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಪಡ್ತೀರಾ, ಪೈಸಾ ವಸೂಲ್ ಅಂತ ಹೇಳ್ಬೋದು. ದಯವಿಟ್ಟು ಥಿಯೇಟರ್ಗೆ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ, ಯಾಕೆ ಅಂದರೆ ಇದು ಪ್ಯಾನ್ ಇಂಡಿಯಾ ಫ್ಯಾಮಿಲಿ ನಮ್ಮದು. ಥಿಯೇಟರ್ಗೆ ಬಂದು ನೋಡಿ, ಸಣ್ಣ ಪುಟ್ಟ ಮನಸ್ತಾಪಗಳು ಫ್ಯಾಮಿಲಿಲಿ ಆಗ್ತಾ ಇರುತ್ತೆ, ನಮಗೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ, ಒಂದೊಂದು ಸೀನಲ್ಲೂ ನಮ್ಮ ಸಿನಿಮಾ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾವನ್ನು ನೋಡಿ ಹರಿಸಿ ಹಾರೈಸಿ. ಮೇಡಮ್, ನಿಮ್ಮ ಮುಂದಿನ ಅಪ್ಡೇಟ್ ಏನು? ನೆಕ್ಸ್ಟ್ ಮೂವಿ ಬಗ್ಗೆ ಸರ್, ನೆಕ್ಸ್ಟು 1-2 ಮೂವಿನ ಮಾತಾಡ್ತಾ ಇದ್ದೀನಿ, ಮೂವಿ ನೋಡಬೇಕು ಅದೇನಾಗುತ್ತೆ ಅಂತ. ಆಲ್ ದ ಬೆಸ್ಟ್ ಮೇಡಮ್. 7ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ, ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ಕರಾವಳಿಯ ಅತ್ಯಂತ ನಿರೀಕ್ಷೆಯ ಚಿತ್ರ ಪಿಕ್ಚರ್ ಇನ್ನೇನು 7ನೇ ತಾರೀಕಿಗೆ ರಿಲೀಸ್ ಆಗಲಿಕ್ಕೆ ನಮ್ಮ ಜೊತೆ ನಿತ್ಯ ಪ್ರಕಾಶ್ ಬಂಟ್ವಾಳ ಅವರು ಚಿತ್ರದ ನಾಯಕರಿದ್ದಾರೆ. ಸರ್, ಎಷ್ಟು ಖುಷಿಯಾಗಿದೆ, ನಮ್ಮ ಪಿಕ್ಚರ್ ಬಗ್ಗೆ ಹೇಳಿ ಸರ್. 2 ಪ್ರೀಮಿಯರ್ ಶೋ ಆಯಿತು ಆಲ್ರೆಡಿ. ಸೊ ಆ ಖುಷಿ, ಜನರ ಖುಷಿ ನೋಡುವಾಗ ನಮಗೆ ಖುಷಿ ಆಗುತ್ತೆ, ಒಂಥರ ಗೂಸ್ ಬಂಪ್ಸ್, ಒಂಥರ ವೈಬ್. ಥಿಯೇಟ್ರಲ್ಲಿ ನೋಡುವಾಗ ಅವರ ರಿಯಾಕ್ಷನ್ಸ್ ನೋಡುವಾಗ ಅವರಿಗೆ ಖುಷಿ ಆಯಿತು ಅನ್ನೋ ಫೀಲಿಂಗ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಸೊ ಆಗಸ್ಟ್ 7ಗೆ ರಿಲೀಸ್ ಆಗ್ತದೆ ಪಿಕ್ಚರ್. ಎಲ್ಲರೂ ಇದ್ದಾರೆ ಸಿನಿಮಾದಲ್ಲಿ. ಪಿಕ್ಚರ್ ಯಾರು, ತುಳುನಾಡಿನ ಎಲ್ಲ ಲೆಜೆಂಡ್ಸ್ಗಳು ಇರುವಂಥ ಪಿಕ್ಚರ್ ಇದು. ನನಗೆ ಒಂದು ನನ್ನ ಮೊದಲ ಪಿಕ್ಚರ್ ಡೆಬ್ಯೂ ಮಾಡ್ತಿದ್ದೇನೆ. ಸೊ ಅವರೊಟ್ಟಿಗೆ ಒಂದು ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸೇ ಒಂಥರ ಖುಷಿ ಆಯಿತು. ಸೊ ಜನರಿಗೆ ರೆಸ್ಪಾನ್ಸ್ ನೋಡ್ತಾ ಇರುವಾಗ ನಮಗೆ ತುಂಬಾ ಖುಷಿ ಆಗ್ತದೆ. ಸರ್, ಈಗ ಇದು ಶಿಲ್ಪಾ ಗಣೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಇದು ಕಾಂಟ್ಯಾಕ್ಟ್ ಹೇಗೆ ಆಯಿತು, ಇದು ಹೇಗೆ ಸಿನಿಮಾ? ನಾವು ನಮ್ಮದೊಂದು ಟೀಮ್ ಇತ್ತು, ಲೈಕ್ ಮೋಹನ್ ಬಡ್ಕಲ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಾರೆ, ಗೌಜಿಗನ್ ಮಾತ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಆ ಟೀಮ್ನ ಒಂದು ಪಿಕ್ಚರ್ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿತ್ತು. ಸೊ ಮೋಹನ್ ಬಡ್ಕಲ್ ಅವರಿಗೆ ಗೋಲ್ಡನ್ ಮೂವೀಸಿನ ಒಂದು ಅಪ್ರೋಚ್, ಅವರ ಒಂದು ಕನೆಕ್ಷನ್ ಆಗಿ, ಸೊ ಅಲ್ಲಿಂದ ಈ ಪ್ರೊಸೆಸ್ ಸ್ಟಾರ್ಟ್ ಆಯಿತು. ಸೊ ಒಂದು ಗೋಲ್ಡನ್ ಮೂವೀಸ್ ಶಿಲ್ಪಾ ಮ್ಯಾಮ್ಗೆ ಒಂದು ತುಳು ಸಿನಿಮಾ ಮಾಡಬೇಕು, ಗಣೇಶ್ ಸರಿಗೆ ಒಂದು ತುಳು ಸಿನಿಮಾ ಪಿಕ್ಚರ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅವರಿಗೆ. ಸೊ ಈಗ ಅದು ಈಡೇರಿದೆ. ಈಗ ಆಲ್ ಓವರ್ ಈಗ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. ರಿಲೀಸಿಂಗ್ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕೇರಳದಲ್ಲಿ? ಈಗ ನಮಗೆ ಇಲ್ಲಿ ತುಳುನಾಡಲ್ಲಿ, ನಮ್ಮ ಊರಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ತುಳುವಲ್ಲಿ ಆಗ್ತಾ ಇದೆ, ಮತ್ತು ಬೇರೆ ಈಗ ಡಿಸ್ಟ್ರಿಕ್ಟ್ಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ಅಲ್ಲೂ ಈಗ ತುಳು ಸೆಂಟರ್ಗಳು ಓಪನ್ ಆಗ್ತಾಯಿದೆ. ಸೊ ಇಲ್ಲಿ ನಮ್ಮ ತುಳು ಭಾಷೆ ಅಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ತದೆ. ಸೊ ಜನರದ್ದು ಸಪೋರ್ಟ್ ನಮಗೆ ಖಂಡಿತವಾಗ್ಲೂ ಬೇಕು ಆಲ್ ಓವರ್ ಕರ್ನಾಟಕದಿಂದ. ಈಗ ನಮ್ಮದು ಕಾಸರಗೋಡು ವಾಹಿನಿ ಸರ್, ಕಾಸರಗೋಡಿನ ಜನರಿಗೆ ನಿಮ್ಮ ಮುಖಾಂತರ ಈ ಸಿನಿಮಾಕ್ಕೆ ಹೇಗೆ ಅವರನ್ನು ಕರೀತೀರಿ ಸರ್? ಕಾಸರಗೋಡು ಮಾತಿರೆಗ್ಲ ಎನ್ನ ಉಡಲ್ ಜಿಂಜಿನ ಸೊಲ್ಮೇಲು. ಸೊ ನಿಕಲು ಪಿಕ್ಚರ್ ತುಯ್ಯರೆ ನಮ್ಮ ಕುಡ್ಲಾತನ ಹೂ ಕೈತಲ್ಲದ ಸೆಂಟರ್ಸ್ ಉಂಡು, ಅಡೆ ಬತ್ತದ ಸುಳ್ಯ ಆದಿಪ್ಪಡು, ಪುತ್ತೂರು ಆದಿಪ್ಪಡು ಅಂಚನೆ ಕುಡ್ಲದ ಸೆಂಟರ್ಗೆ ಬತ್ತದ ಪಿಕ್ಚರ್ನ ತೂಲೆ ದಾಪಣ ನಿಖಲ ಸಪೋರ್ಟ್ ನಮಗೆ ಮಸ್ತ್ ಇಂಪಾರ್ಟೆಂಟ್. ಸೊ ಅಂಚನೆ ಕನ್ನಡದಲ್ಲ ರಿಲೀಸ್ ಉಂಟು ಪಿಕ್ಚರ್. ಸೊ ಈ ಸಿನಿಮಾ ನಿಮಗೆ ಪಿಕ್ಚರ್ ಕನ್ನಡದಲ್ಲಿ ನೋಡಬೇಕಾದ್ರೆ ಕನ್ನಡ ಸೆಂಟರ್ಗಳಿಗೆ ಹೋಗಿ ನಮ್ಮ ಪಿಕ್ಚರ್ ನೋಡಿ, ಪಿಕ್ಚರ್ ತಂಡಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸರ್. 7ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ, ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.